ಆಕಾರ ಗೊತ್ತಿಲ್ಲದೆಯೂ ಮನಸೋರ್ತವಾಗಿ ನಾವು ಜೊತೆಯಾಗಿ ಹಾಡಿದರೆ ಅದರಲ್ಲಿರುವಂಥ ಫಲ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಅಂತ ಫಲ ರಾಮನಾಮದ ಮಾತ್ರದೊಳು ರಕ್ತ ಮಾಂಸದೊಳಿದ ಆಯಸ್ತವಾದ ಅತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಮಾಯೆಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯುವ ಮಂತ್ರ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ರಮಣೀಯ ನಾಮ ರಘುರಾಮ. ರಾಮ ಮಂತ್ರವಾದ ತೀಸಿ ಪಾಪವ ಕಳೆಯೋಣ, ರಾಮ ಮಂತ್ರವಾದ ತೀಸಿ ಪಾಪವ ಕಳೆಯೋಣ, ತಿಲಕನ ಚರಣ ಕೆರಗಿ ಪುನೀತರಾಗೋಣ. ಅಗಣಿತ ಗುಣಗಣ ಆಶ್ರಿತ ವತ್ಸಲ ಶ್ರೀರಾಮ ಹರಿಸರ್ವೋಲ್ಲಮ ಶ್ರೀರಾಮ ಶ್ರೀರಾಮ ದಶಮುಖ ಮರ್ದನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವಾದ ತೀಸಿ ಪಾಪವ ಕಳೆಯೋಣ, ರಾಮ ಮಂತ್ರವಾದ ತೀಸಿ ಪಾಪವ ಕಳೆಯೋಣ, ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ, ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ. ಪವಿತ್ರ ಮಾಡೋ ಕವಿಯ ಭಕ್ತವರ ಹನುಮಂತ ನೊಪ್ಪ ತಾಪಲ್ಲ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ, ಶಂಖ ಚಕ್ರಧರ ವಿಷ್ಣು ಮುಕುಂದ, ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವಾದ ತೀಸಿ ಪಾಪವ ಕಳೆಯೋಣ, ರಾಮ ಮಂತ್ರವಾದ ತೀಸಿ ಪಾಪವ ಕಳೆಯೋಣ, ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ, ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ. ಪದ್ಯ ಮುಗಿಲಿಲ್ಲ, ನೀವು ಕೂಡ ಹಾಡ್ಬೇಕು, ಹಾಡ್ಬೋದಲ್ಲ? ಬೋಲೋ ಭಾರತ್ ಮಾತಾ ಕಿ. ಅಷ್ಟೇ ಜೋರಾಗಿ ಬರಬೇಕು. ಎಲ್ಲಾ ಕಡೆ ಶ್ರೀರಾಮ ಶ್ರೀರಾಮ ಅಂತ ಹೇಳಿದ್ರೆ ಸಾಕು, ಹಾಡ್ಬೋದಲ್ಲ? ಅಗಣಿತ ಗುಣಗಣ ಶ್ರೀರಾಮ ಅಷ್ಟೇ ಹೇಳಿದ್ರೆ ಸಾಕು.
ಅಗಣಿತ ಗುಣಗಣ ಆಶ್ರಿತ ವತ್ಸಲ ಶ್ರೀರಾಮ ದೀನ ದಯಾಳೋ ಶ್ರೀರಾಮ ಹರಿಸರ್ವೋತ್ತಮ ಅಗಣಿತ ಗುಣಗಣ ದೀನ ದಯಾಳೋ ಆಶ್ರಿತ ವತ್ಸಲ ಹರಿಸರ್ವೋತ್ತಮ ದಶಮುಖ ಮರ್ದನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವಾದ ಪೀಸಿ ಪಾಪವ ಕಳೆಯೋಣ ರಾಮ ಮಂತ್ರವಾದ ಪೀಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ಜೈ ಶ್ರೀರಾಮ್ 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 ಜೈ ಪರಿಷತ್ತಿನ ಮೆರವಣಿಗೆಯಲ್ಲಿ ನಡ್ಕೊಂಡು ಭಾಗವಹಿಸಿ ನಿರೂಪಣೆಯ ಅವಕಾಶ ಸಿಕ್ಕಿದೆ ಅಂತಂದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಇಲ್ಲ ಅಂತ ಮನಸ್ಸ ಭಾವನೆ ನನ್ನದು. ಈ ನಿಟ್ಟಿನಲ್ಲಿ ನಿಷ್ಕಲ್ಮಶ ಮನಸ್ಸಿನಿಂದ ನಮ್ಮ ದೇಶ, ನಮ್ಮ ಹೆಮ್ಮೆಯ ದೇಶ, ದೇಹ ದೇಶ ಮತ್ತು ಭಾಷೆ ಮೂರು ವಿಚಾರಗಳ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಳ್ಳುವಂಥ ಸದುದ್ದೇಶದಿಂದ ಇಂಥ ಕಾರ್ಯಕ್ರಮಗಳು ಆಚರಣೆ ಆಗಬೇಕು. ದೇವಿಯನ್ನು ಆರಾಧಿಸುವಂಥ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಮತ್ತೊಮ್ಮೆ ವೇದಿಕೆಯಲ್ಲಿ ಜನ್ಯಪ್ರಸಾದ್ ಅನಂತಾಳಿ. ಅಕ್ಕಯ್ಯ ಅಕ್ಕ ಚಾಮುಂಡಿ ಬಾರೆ ಅಕ್ಕರಿಯ ಗುಂಡಿ ದೇವಿ ಬಾರೆ
ಒಂದು 5 ಸೆನ್ಸ್ ಜಾಗ ಉಂಟು ಅಂತ ಆದರೆ ಕಾಂಪೌಂಡ್ ಸರಿ ಇಲ್ಲದ್ರೆ ರಕ್ಷಿಸಿಕೊಳ್ಳಲಿಕ್ಕೆ ಕಷ್ಟ ನಮಗೆ. ವಾರಕ್ಕೊಮ್ಮೆ ಹೋಗಿ ಜಾಗದ ಹತ್ರ ಹೋಗಿ ನೋಡಿ ಬರ್ತೇವೆ. ಅಂಥದ್ರಲ್ಲಿ 9 ದೇಶ, ನಮ್ಮ ದೇಶದ ಸುತ್ತ ನಮ್ಮ ಬಾರ್ಡರ್ ನಾವು ಶೇರ್ ಮಾಡಿಕೊಳ್ತೇವೆ. ರಾತ್ರಿ ಬೆಳಿಗ್ಗೆ ಆಗಬೇಕಿದ್ರೆ 24x7 ನಮ್ಮ ಯೋಧರು ಎಷ್ಟು ಎಚ್ಚೆತ್ತರದಲ್ಲಿದ್ದರೂ ಸಾಕಾಗೋದಿಲ್ಲ. ಇಸ್ರೇಲಲ್ಲಿ ಆಗ್ತಾ ಇರೋದು ನೋಡಿದರೆ ನಿಮಗೆ ಅಂದಾಜು ಆಗ್ಬೋದು. ಅದಕ್ಕೆ ನಮ್ಮ ಯೋಧರು ಹೇಳ್ತಾರೆ, ನಮಗೆ ಹೆದರಿಕೆ ಹೊರಗಿನ ದೇಶದ್ದಲ್ಲ, ಹೊರಗಿನ ಯಾವ ದೇಶದ್ದಾದರೂ ಹೆದರಿಕೆ ಇಲ್ಲ, ಹೆದರಿಕೆ ಇರುವುದು ನಮ್ಮಲ್ಲೇ ಅನ್ನ ತಿಂದು ನಮಗೇ ದ್ರೋಹ ಮಾಡುವಂಥ ಒಳಗಿರುವ ದ್ರೋಹಿಗಳ ಬಗ್ಗೆ ಅಂತ. ಹಾಗಿದ್ರೆ ಈ ಜಾಗೃತಾವಸ್ಥೆ ಅಂದರೆ ಎಂಥದ್ದು? ನಾವು ಜಾಗೃತೆಯಾಗಿರಬೇಕಾದ ಆ ವಿಚಾರಕ್ಕೆ. ನಮ್ಮಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ ಯೋಧರೊಬ್ಬರು ಕೆನರಾ ಹೈಸ್ಕೂಲ್ನ ಹತ್ರ ಒಂದು ಭಾಷಣ ಮಾಡುವಾಗ 60 ವರ್ಷ ಮೀರಿ ರಿಟೈರ್ಡ್ ಆದವರೊಬ್ಬರು ಅವರ ಹತ್ರ ಪ್ರಶ್ನೆ ಕೇಳಿದರು. ನಮಗೆ ರಿಟೈರ್ಡ್ ಆಗಿ ಆಯಿತು, ಇನ್ನು ದೇಶಕ್ಕಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಾವು ಏನು ಮಾಡ್ಬೋದು ಅಂತ ಕೇಳುವಾಗ ಅವರು ಕೊಟ್ಟಂಥ ಉತ್ತರ ಮನಸ್ಸಿನ ಮೇಲೆ ವಿಶೇಷವಾದಂಥ ಪರಿಣಾಮ ಬೀರಿತ್ತು. ಅವರು ಹೇಳಿದ ವಿಚಾರ, ನಮ್ಮ ಮಕ್ಕಳಿಗೆ ನಮ್ಮ ದೇಶದ ಬಗ್ಗೆ ಮತ್ತು ದೇಶವನ್ನು ಕಾಯುವ ಸೈನಿಕರ ಬಗ್ಗೆ ಅಭಿಮಾನ ಬರುವ ಹಾಗೆ ನೀವು ಟ್ರೈನಿಂಗ್ ಮಾಡಬೇಕು. ಪೇರೆಂಟ್ಸ್, ವಿಶೇಷವಾಗಿ ತಾಯಂದಿರಲ್ಲಿದ್ದೀರಿ, ನಮ್ಮ ಮಕ್ಕಳಿಗೆ ಸೈನಿಕರ ಬಗ್ಗೆ ಅಭಿಮಾನ ಇರುವ ಹಾಗೆ ನೋಡಿಕೊಳ್ಬೇಕು. ಎರಡನೇದು, ನಮ್ಮ ಸುತ್ತಮುತ್ತ ನಡೆಯುವಂಥ ಯಾವುದೇ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಉಂಟು ಅಂತಾದರೆ ಅದನ್ನು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದರೆ ಸಾಕಾಗ್ತದೆ, ಅಷ್ಟು ತಿಳಿಸಿದರೆ ಸಾಕಾಗ್ತದೆ. ಮೂರನೇದು, ದೇಶ ಮತ್ತು ರಾಷ್ಟ್ರ ಅಂತ ಹೇಳುವಂಥ 2 ಶಬ್ದಗಳಲ್ಲಿ ಬರುವಂಥದ್ದು. ದೇಶವನ್ನು ಕಾಯುವುದು ಅಂತ ಹೇಳುವಾಗ ಅದಕ್ಕೊಂದು ಗಡಿ ವಿಮರ್ಶೆ ಇದೆ, ಜಿಯೋಗ್ರಫಿಕಲ್ ಸೆಟಪ್ ಇದೆ. ಆದರೆ ರಾಷ್ಟ್ರ ಅಂತ ಹೇಳುವಾಗ ಅದಕ್ಕೆ ವಯಸ್ಸು ಯಾವುದು ಕೂಡ ಅಡ್ಡಿ ಬರೋದಿಲ್ಲ, ಅದು ಅಭಿಮಾನದ ಪ್ರಶ್ನೆ. ಅದಕ್ಕಾಗಿ ನೋಡಿ, ನಮ್ಮಲ್ಲಿ ರಾಷ್ಟ್ರ ಗೀತೆ, ರಾಷ್ಟ್ರ ಪಕ್ಷಿ ಅಂತ ಹೇಳುವಂಥದ್ದು, ದೇಶಭಕ್ತಿ ಗೀತೆ ಅಂತ ಹೇಳುವಂಥದ್ದು. ಆದ್ದರಿಂದ ರಾಷ್ಟ್ರದ ಮೇಲಿನ ಅಭಿಮಾನ ಹುಟ್ಟಿದ ಮಗುವಿನಿಂದ ತೊಡಗಿ ಉಸಿರು ಇರುವ ತನಕ ಇರಬಹುದಾದಂಥ ವಿಷಯ. ಆದರೆ ದೇಶ ಅಂತ ಹೇಳುವಂಥದ್ದು ನಾವು ರಿಟೈರ್ಡ್ ಅಂತ ಹೇಳುವಂಥ ಟೈಪಿಗೆ, ಈ ನಿಟ್ಟಿನಲ್ಲಿ ದೇಶಾಭಿಮಾನಕ್ಕೆ, ರಾಷ್ಟ್ರಾಭಿಮಾನಕ್ಕೆ ರಿಟೈರ್ಮೆಂಟ್ ಅಂತ ಹೇಳುವಂಥದ್ದು ಇರೋದಿಲ್ಲ. ಅಂಥ ಒಂದು ಪ್ರಸಂಗದಲ್ಲಿ ನಾವೆಲ್ಲ ಜೊತೆಯಾಗಿ ನಿಂತು ರಾಷ್ಟ್ರಾಭಿಮಾನವನ್ನು ಬೆಳೆಸಿಕೊಳ್ಳಬೇಕಾದಂಥದ್ದು ಈ ಜಾಗರಿಕ ಪ್ರಜ್ಞೆ ಅಂತ ಹೇಳುವಂಥದ್ದು, ಜಾಗೃತ ಅವಸ್ಥೆ. ಅಂಥದ್ದೊಂದು ಅವಸ್ಥೆ ನಮ್ಮಲ್ಲೆಲ್ಲ ಮೂಡಲಿ ಅಂತ ಆಶಿಸುತ್ತಾ ದೇಶಭಕ್ತಿ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ನೋವಿನಿರುಳು ನರಳಿ ನರಳಿ ಸರಿದಿದೆ, ನಲಿವಿಗಾಗಿ ಕದವ ತೆರೆದಿದೆ. ನೋವಿನಿರುಳು ನರಳಿ ನರಳಿ ಸರಿದಿದೆ, ನಲಿವಿಗಾಗಿ ಕದವ ತೆರೆದಿದೆ. ಸೂತ್ರಬದ್ಧ ಕಾರ್ಯ ನಮ್ಮ ಎದುರಿದೆ, ಲೋಕ ನಮ್ಮ ನಿಲುವಿಗಾಗಿ ಕಾದಿದೆ. ಅಬಲ ಶಕ್ತರಲ್ಲ, ಸಬಲರು ನಾವೆಲ್ಲ. ಅಬಲ ಶಕ್ತರಲ್ಲ, ಸಬಲರು ನಾವೆಲ್ಲ. ಹಗಲಿಗರಳಬೇಕು ನೈದಿಲೆ, ಹಗಲಿಗರಳಬೇಕು ನೈದಿಲೆ. ಎಚ್ಚರಾಗಿ ಕನಸು ಕಂಗಳೇ, ಹೂಹರೆಯದ ಹೊಂಗನಸುಗಳೇ. ಹೂಹರೆಯದ ಹೊಂಗನಸುಗಳೇ, ಏಳಿ ಎಚ್ಚರಾಗಿ ಕನಸು ಕಂಗಳೇ, ಎಚ್ಚರಾಗಿ ಕನಸು ಕಂಗಳೇ. ಹೂಹರೆಯದ ಹೊಂಗನಸುಗಳೇ, ಏಳಿ ಎಚ್ಚರಾಗಿ ಕನಸು ಕಂಗಳೇ. ಕತ್ತಲೆಗಿದು ಸಾವು, ಸುತ್ತಲೂ ಮುಂಜಾವು, ಕತ್ತಲೆಗಿದು ಸಾವು, ಸುತ್ತಲೂ ಮುಂಜಾವು. ದೇವಿ ಮಂಗಳೇ ಸುಮಂಗಳೇ,
ಜಾಗರಣ ರಥಯಾತ್ರೆಯ ಈ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ವಿಶ್ವ ಹಿಂದೂ ಪರಿಷತ್ತಿಗೆ 60 ವರ್ಷ ಷಷ್ಠಿ ಪ್ರವೃತ್ತಿಯ ಈ ಸುಸಂದರ್ಭದಲ್ಲಿ ರಾಷ್ಟ್ರೀಯವಾಗಿ ಬಜರಂಗ ದಳದ ವತಿಯಿಂದ ಶೌರ್ಯ ಜಾಗರಣ ರಥಯಾತ್ರೆ ಇಂದು ನಮ್ಮ ಮಂಗಳೂರಿಗೆ ಆಗಮಿಸ್ತಾ ಇದ್ದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕದ್ರಿ ಮೈದಾನವನ್ನ ಪ್ರವೇಶ ಮಾಡಲಿಕ್ಕಿದೆ. ಸೇರಿರ್ತಕ್ಕಂಥ ಎಲ್ಲ ಜನಸ್ತೋಮವನ್ನ ಅತ್ಯಂತ ಪ್ರೀತಿ ಅಂತ ದೇಶಾಭಿಮಾನದೊಂದಿಗೆ ನಾವು ವಿದ್ಯಾರ್ಥಿ ಶಾರದಾ ಕಾಲೇಜಿನ
ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಂಗಳೂರು ಯಾತ್ರೆ ಇದೀಗ ಈ ಮೈದಾನವನ್ನು ಪ್ರವೇಶ ಮಾಡಿದ ಸಭೆಯಲ್ಲಿ ಆಶೀರ್ವಚನವನ್ನು ನೀಡಲಿದ್ದಾರೆ ಶ್ರೀ ಶ್ರೀ ಮುಕ್ತಾನಂದ ಸ್ವಾಮೀಜಿಗಳು. ಅದೇ ರೀತಿ ಸಭಾಧ್ಯಕ್ಷತೆಯನ್ನ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಎಂ ಬಿ ಪುರಾಣಿ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಶ್ರೀ ಚಕ್ರವರ್ತಿ ಸೂಲಿಬೆಲೆ ಇದ್ದಾರೆ. ಶ್ರೀ ಮಹಾಬಲೇಶ್ವರ ಹೆಗಡೆ ಕ್ಷತ್ರಿಯ ಸತ್ಸಂಗ ಪ್ರಮುಖ ವಿಶ್ವ ಹಿಂದೂ ಪರಿಷತ್ತು ಶ್ರೀ ನಿಂತಿರುವಂತಹ ಎಲ್ಲ ಹಿಂದೂ ಕೇಳಿಕೊಳ್ತಾ ಇದ್ದೇವೆ. ಜೊತೆಯಲ್ಲಿ ಎಲ್ಲ ಕಾರ್ಯಕರ್ತರು ಬಂಧುಗಳು ವಿಶ್ವ ಹಿಂದೂ ಪರಿಷತ್ತಿಗೆ 60 ವರ್ಷಗಳ ಷಷ್ಠಿ ಪೂರ್ತಿಯ ಈ ಸಂದರ್ಭ ವನಕೆ ಭವನ ನಾಡು ಚಿತ್ರದುರ್ಗದಿಂದ ಆರಂಭಗೊಂಡಂತ ಈ ಶೌರ್ಯ ಜಾಗರಣ ರಥಯಾತ್ರೆ ಇದೀಗ ರಾಣಿಯ ಬಕ್ಕಳ ನಾಡಂತ ನಮ್ಮ ಮಂಗಳೂರಿಗೆ ಬಂದಿದೆ. ಅತ್ಯಂತ ಪ್ರೀತಿಯಿಂದ ಅತ್ಯಂತ ಗೌರವದಿಂದ ಶೌರ್ಯ ಜಾಗರಣ ರಥಯಾತ್ರೆಯನ್ನು ಸ್ವಾಗತಿಸ್ತಾ ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಲ್ಲಿ ರಸ್ತೆಯ ಬದಿಯಲ್ಲಿ ನಿಂತಿರುವಂಥ ಎಲ್ಲ ಬಂಧುಗಳು ಕೂಡ ದಯಮಾಡಿ ವೇದಿಕೆಯ ಎಡಭಾಗದಲ್ಲಿ ಸ್ಥಳಾವಕಾಶ ಇದೆ. ಅಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ದಯಮಾಡಿ ಆ ರಸ್ತೆಯಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಬಂಧುಗಳನ್ನು ದಯಮಾಡಿ ವೇದಿಕೆಯ ಎಡಭಾಗದಲ್ಲಿರುವಂಥ ಪ್ರದೇಶ ಕಳಿಸ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೈದಾನದ ಬದಿಯಲ್ಲಿ ಶೋಭಾಯಾತ್ರೆ ಇದೀಗ ವೇದಿಕೆಯತ್ತ ಆಗಮಿಸ್ತಾ ಇದೆ. ವೀರನಿಗೆ ಪುಷ್ಪಾರ್ಚನೆಯನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ. ನಮಗಾಗಿ ಹೋರಾಡಿ ಬಲಿದಾನ ಕೈಗೊಂಡ ಈ ವೀರರಿಗೆ ಜಯಘೋಷದ ಮುಖಾಂತರ ಅವರನ್ನು ಸ್ಮರಿಸುವಂತ ಕೆಲಸ ಆಗಬೇಕಾಗಿದೆ. ಇಂದಿನ ಕಾರ್ಯಕ್ರಮದ ಗಣ್ಯ ಅತಿಥಿಗಳನ್ನ यं वैदिका मंत्र दृश्य पुराणा इंद्रं यमं मातरिश्वानमाहो वेदान्तिनो निर्वचनीयमेकम् यं ब्रह्मशक्तेन कीर्तिशन्ति शैवाय एषं
अतुलितबलदामं स्वर्णशैलापदेहम् अनुजगणकुशालं ध्यानिनावरण्यम् नमामि सरोजरजा निजमनमुकुरलयजशु चोराय कलचाये स्यादेवो हि हरहु कलेशविकार। जय हनुमान ज्ञान गुण सागर जय कपीश दिगलोक उजागर रामदूत तुलित बलधामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगे कंचन वरण विराज सुवेश आने मोदित देवो सारे शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम काज करिबे को आतुर प्रभु चरित्र सुनिबे को रसिया राम लखन सीता मन बसिया सूक्ष्म रूप धरि सियहि दिखावा विकट रूप धरि लंक जरावा भीम रूप धरि असुर संहारे रामचंद्र के काज सवार लाए रघुपति कीन्ही बहुत बड़ाई तुम मम प्रिय भरतहि सम भाई सहस वदन तुमरो यश गावे अस कहि श्रीपति कंठ लगारद सहित महीष यम कुबेर दिग्बाल जहाते कटि कोविद कहि सके कहाय राजपद जीरा तुमरो मंत्र विभीषण माना लंकेश्वर भय सब जग जाना मधुर फल जानो प्रभु मौद्रिक मेरे मुख मारे जलधि लांघि जय अचर जना राम दुआरे तुम रखवारे होतन आज्ञा बिनु पैसारे सब सुख लहे तुम्हारे चरना तुम रक्षक गाहो को रघुबीरा जपत निरंतर हनुमत वीरा संकट से हनुमान छुड़ावे मन क्रम वचन ध्यान दोला और मनोरथ जो कोई लावे सोई अमित जीवन फल पावे तारो युग परताप तुम्हारा हे प्रसिद्ध जगत उजियारा साधु संत के तुम रखवारे असुर निकंदन राम तुम्हारे गाथा असवर दीन जानकी माता तुम्हारे भजन राम को पावे जन्म जन्म के दुख बिसरावे अंधकार रघुवर पुर जाए जहाँ जन्म हरि भज कहाए मत से सर्व सुख करे संकट कटे मिटे सब पीरा तो अनुसाई कृपा करो गुरुदेव की नाई टूटहि बंदी महासुख होई गौरीशा तुलसीदास सदा हरि तेरा दीना हृदय महादेरा पवन तनया संकट हरना सियावर रामचंद्र की जय उमापति महादेव की जय ರಿಗೆ ವರ್ಷಧಾರೆ ಫಲಿಸಿ ಚಿಗುರ ತಂದಿತು, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ ಅನ್ನುವ ಮಾತಿನ ಮುಖಾಂತರ ಈ ದಿನದ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ ಶ್ರೀಯುತ ಗಿರಿಧರ ಶೆಟ್ಟಿ, ಅಧ್ಯಕ್ಷರು ಶೌರ್ಯ ಜಾಗರಣ ರಥಯಾತ್ರೆ ಸ್ವಾಗತ ಸಮಿತಿ ಇವರು.
ಶೌರ್ಯ ಜಾಗರಣ ವೇದಿಕೆ ಇದರ ಈ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಶ್ರೀ ಶ್ರೀ ಮುಕ್ತಾನಂದ ಸ್ವಾಮೀಜಿ, ಓಂ ಶಕ್ತಿ ಗುರುಮಠ ಶ್ರೀ ಕ್ಷೇತ್ರ ಕರಿಂಜೆ ಇವರ ಪಾದಕಮಲಕ್ಕೆ ನಮಸ್ಕರಿಸುತ್ತಾ ಇವರನ್ನು ನಮ್ಮ ಈ ಶೌರ್ಯ ಜಾಗರಣ ವೇದಿಕೆ ಸ್ವಾಗತ ಸಮಿತಿಯ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಗೌರವಯುತವಾಗಿ ಅವರನ್ನು ಈ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಸ್ವಾಗತಿಸಬೇಕಾಗಿ ಶ್ರೀಯುತ HK ಪುರುಷೋತ್ತಮ, ಜಿಲ್ಲಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮವರೇ ಆದ ಡಾಕ್ಟರ್ MB ಪುರಾಣಿಕ್, ಪ್ರಾಂತ ಕಾರ್ಯಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್, ಅವರನ್ನು ನಿಮ್ಮೆಲ್ಲರ ಪರವಾಗಿ ಗೌರವದಿಂದ ಸ್ವಾಗತಿಸುತ್ತಿದ್ದೇನೆ. ಅತಿಥಿ ಗಣ್ಯರನ್ನ ಸ್ವಾಗತಿಸಬೇಕಾಗಿ ನವೀನ್ ಮೂಡುಶೆಡ್ಡೆ, ಜಿಲ್ಲಾ ಸಂಯೋಜಕರು ಬಜರಂಗ ದಳ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇನ್ನೋರ್ವ ನಮ್ಮವರಾದ ಮಹಾಬಲೇಶ್ವರ ಹೆಗಡೆ, ಕ್ಷೇತ್ರೀಯ ಸತ್ಸಂಗ ಪ್ರಮುಖ ವಿಶ್ವ ಹಿಂದೂ ಪರಿಷತ್, ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಗೌರವಯುತವಾಗಿ ಸ್ವಾಗತಿಸುತ್ತೇವೆ. ಇರ್ತಕ್ಕಂಥ ಎಲ್ಲ ಜನಸ್ತೋಮವನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಚಿತ್ರವನ್ನ ಮಾಡಿ ವೇಷಧಾರಿಯಾಗಳಾಗಿ ಬಂದಂತಹ ಆ ವ್ಯಕ್ತಿತ್ವಗಳನ್ನು ಗೌರವಿಸುವಂಥ ಈ ಸಂದರ್ಭ, ಪರಿಚಯ ಮಾಡಿಕೊಡುವಂಥ ಈ ಸಂದರ್ಭ, ಇದೀಗ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತೇಳಿ ನಾನು ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇನೆ. ಗಳಿಗಾಗಿ ಇದೀಗ ವಂದನೆಗಳನ್ನು ಹೇಳ್ತಾ ಇದ್ದೇವೆ, ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶೋಭಾಯಾತ್ರೆಗೆ ಚಾಲನೆಯನ್ನು ನೀಡಿದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು, ನಮಗೆಲ್ಲ ಆದರ್ಶರಾಗಿರ್ತಕ್ಕಂಥ ಶ್ರೀಯುತ ಕಲ್ಲಡ್ಕ ಪ್ರಭಾಕರ ಭಟ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತದ ಸಹಕಾರ್ಯವಾರದಂಥ ಪ್ರಕಾಶ್ PS, ಮಂಗಳೂರು ವಿಭಾಗದ ಸಹಕಾರ್ಯವಾಗಿರ್ತಕ್ಕಂಥ ಹರಿಕೃಷ್ಣ, ಅದೇ ರೀತಿ ಸಂಸದರಾದಂಥ ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲು, ಜಿಲ್ಲಾ ಭಾಜಪದ ಅಧ್ಯಕ್ಷರಾಗಿರ್ತಕ್ಕಂಥ ಸುದರ್ಶನ ಮೂಡಬಿದ್ರೆ, ಶಾಸಕರಾಗಿರ್ತಕ್ಕಂಥ ವೈ ಭರತ್ ಶೆಟ್ಟಿ, ವೇದವ್ಯಾಸ ಕಾಮತ್, ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತದ ಪ್ರಮುಖರಾದ ಗೋಪಾಲ್ ಗುತ್ತಾರ್, ಶ್ರೀ ಕೃಷ್ಣಮೂರ್ತಿ, ಮುರಳೀಕೃಷ್ಣ ಹಸಂತಡ್ಕ, ಅದೇ ರೀತಿ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾದಂಥ ಸುಧೀರ್ ಶೆಟ್ಟಿ ಕಣ್ಣೂರು, ಉಪ ಮಹಾಪೌರರಾದಂಥ ಶ್ರೀಮತಿ ಸುನೀತಾ, ಇವರೆಲ್ಲರ ಉಪಸ್ಥಿತಿಯನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನ, ಅವರ ಉಪಸ್ಥಿತಿಯನ್ನ ನಾವು ಗೌರವಿಸ್ತಾ ಇದ್ದೇವೆ. ಈ ನೆಲದ ಸತ್ವವೇ ಅಂಥದ್ದು, ಇತಿಹಾಸವೇ ಅಂಥದ್ದು, ತ್ಯಾಗ ಶೌರ್ಯದ ಇತಿಹಾಸ ನಮ್ಮದು. ಅಂತಹ ಇತಿಹಾಸವನ್ನ ನಿರ್ಮಿಸಿದ ವೀರ ಪುರುಷರಿಗೆ, ವೀರ ವನಿತೆಯರಿಗೆ ವಂದನೆಗಳನ್ನು ಹೇಳುವಂತ ಸಂದರ್ಭ. ಬಂಧುಗಳೇ, ಜೋರಾದ ಜಯಘೋಷಗಳೊಂದಿಗೆ ಆ ವಂದನೆಗಳನ್ನು ಹೇಳೋಣ. ಬೋಲೋ ಭಾರತ್ ಮಾತಾ ಕಿ. ನಮ್ಮ ಎರಡೂ ಕೈಗಳನ್ನು ಮೇಲೆತ್ತಿಕೊಂಡು ದಯಮಾಡಿ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಅದೇ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವಕ್ಕಾಗಿ ವೀರ ಮರಣವನ್ನ ಅಪ್ಪಿದ ಆ ವೀರ ಸೇನಾನಿಗಳಿಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅವರೆಲ್ಲರಿಗೂ ಕೂಡ ಆ ಸ್ಮರಣೆಯನ್ನ ಮಾಡುವ ದಿನ ಇದಾಗಲಿ ಅನ್ನುವಂತಹ ಸದಾಶಯ ನಮ್ಮದು. ಅದೇ ರೀತಿ ಸ್ವಾಗತ ಸಮಿತಿಯ ಉಪಾಧ್ಯಕ್ಷರುಗಳಾದಂತಹ ಶ್ರೀ ಜಗದೀಪ್ ಸುವರ್ಣ, ಶ್ರೀ ಲಕ್ಷ್ಮೀಶ ಭಂಡಾರಿ, ಶ್ರೀ ಸುದರ್ಶನ ಶೆಟ್ಟಿ ನೆತ್ತಿಲ ಬಾಳಿಕೆ, ಶ್ರೀ ಶ್ರೀನಿವಾಸ್ ನಾಯಕ, ಶ್ರೀ ಶ್ರೀಕಾಂತ್ ಅರಸು ಹಿತ್ಲು, ಶ್ರೀ ವಾಸುದೇವ ಕಾಮತ್, ಶ್ರೀ ಪ್ರವೀಣ್ ಮೂಡಬಿದ್ರೆ, ಶ್ರೀ ಗಿರೀಶ್ ಎಕ್ಕಾರು, ಶ್ರೀ ಆದರ್ಶ ಎಕ್ಕಾರು, ಶ್ರೀ ಮಯೂರುಲಾಲ್, ಶ್ರೀ ಶಿವರಾಮ ಪಚ್ಚನಾಡಿ, ಶ್ರೀ ಜಯಪ್ರಕಾಶ್ ವಮಂಜೂರು, ಶ್ರೀ ಹರೀಶ್ ಶಕ್ತಿನಗರ, ಶ್ರೀಮತಿ ಕುಸುಮ ದೇವಾಡಿಗ, ಶ್ರೀ ಪ್ರಕಾಶ್ ಕುಂಪಲ, ಕೇಶವ ಭಂಗೇರ, ರವೀಂದ್ರ ನಿಕಂ, ಸತೀಶ್ ಮುಂಚೂರು, ಕಿಶೋರ್ ವಕೀಲರು, ಚಂದ್ರಹಾಸ ಶೆಟ್ಟಿ ನಾರ್ಲ, ಅರವಿಂದ ಬೆಂಗ್ರೆ, ಸಮೀರ್ ಪುರಾಣಿಕ್, ಕಿಶನ್ ಅಮೀನ್ ಕಾಟಿಬಳ್ಳ, ಲೋಕೇಶ್ ಬೋಳಾರ, ದಯಾನಂದ ಕತ್ತಲ್ ಸರ್, ಗಣೇಶ್ ಶೆಟ್ಟಿ ಗುಡ್ಡೆಗುತ್ತು, ನರೇಶ್ ಶೆಣೈ, ಸುಶಾಂತ್ ಶೆಟ್ಟಿ, ಯಶೋಧರ್ ಚೌಟ, ನಾಗರಾಜ್ ಆಚಾರ್ಯ, ರಕ್ಷಿತ್ ಕೊಟ್ಟಾರಿ, ನವೀನ್ ರಾಜ್ ಬಪ್ಪನಾಡು, ಕಮಲಾಕ್ಷ ಗಂಧಕಾಡು, ವಿನಯ್ ಕುಮಾರ್ ದತ್ತನಗರ, ಸಂದೀಪ್ ಶೆಟ್ಟಿ ಎಕ್ಕಾರು, ಬಾಲಕೃಷ್ಣ ಕೊಟ್ಟಾರಿ, ಇವರೆಲ್ಲರ ಉಪಸ್ಥಿತಿಯನ್ನು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಗೌರವದಿಂದ ಉಪಸ್ಥಿತಿಯನ್ನು ಸ್ಮರಿಸ್ತಾ ಇದ್ದೇವೆ. ಒಮ್ಮೆ ಜೋರಾಗಿ
ಭಾರತ್ ಮಾತೆಗೆ ದೇಶ್ ಕಬಲ್, ದೇಶ್ ಕಬಲ್, ದೇಶ್ ಕಬಲ್, ಜಗವ ಗೆಲ್ಲುವ ಬಲ, ಜಗವ ಗೆಲ್ಲುವ ಬಲ. ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಜಗವ ಗೆಲ್ಲುವ ಬಲ. ಕ್ಷೇತ್ರದ ಒಡೆಯ ಮಂಜುನಾಥ ಸ್ವಾಮಿಗೆ ವಂದಿಸುತ್ತಾ, ತಾಯಿ ಎಲ್ಲ ವೀರ ಪುರುಷರಿಗೆ ವಂದಿಸುತ್ತಾ, ಕಹಳೆಯನ್ನು ಮೊಳಗಿಸಲು ಹಿಂದುತ್ವದ ಭದ್ರಕೋಟೆ ತಮ್ಮ ಬಲಿದಾನವನ್ನು ಮಾಡಿದ್ದಾರೆ. ಅವರನ್ನು ಎಲ್ಲ ಹಿರಿಯವರಾದ ಪ್ರಾಂತ ಕಾರ್ಯಾಧ್ಯಕ್ಷರಾದ ಪುರಾಣಿಜಿಯವರಿಗೆ ವಂದಿಸುತ್ತಾ, ಈ ಶೌರ್ಯ ಜಾಗರಣ ರಥ ಪರಂಪರೆಯನ್ನು ತಿಳಿಸಲು ನಮ್ಮೊಂದಿಗೆ ಪ್ರಮುಖ ಭಾಷಣವನ್ನು ಮಾಡಲು ನಮ್ಮೊಂದಿಗಿರುವ ಚಕ್ರವರ್ತಿ ಸೂಲಿಬೆಲೆಜಿಗೆ ವಂದಿಸುತ್ತಾ ಜಾಗರಣೆ ಮಾಡಬೇಕು. ನಮ್ಮ ಪರಂಪರೆಯಲ್ಲಿ ಈ ದೇಶಕ್ಕಾಗಿ, ಈ ಧರ್ಮಕ್ಕಾಗಿ ಯಾರೆಲ್ಲ ಬಲಿದಾನ ತ್ಯಾಗ ಮಾಡಿದಾರ ಅವರ ನೆನಪನ್ನು ಇಡೀ ದೇಶದಲ್ಲಿ ಮಾಡಬೇಕು ಎಂಬ ಉದ್ದೇಶದಿಂದ ಬಜರಂಗ ದಳದ ವಿಶ್ವ ಹಿಂದೂ ಪರಿಷತ್ತಿನ ಯುವ ಸಂಘಟನೆ ಬಜರಂಗ ದಳದ ಕಡೆಯಿಂದ ಇಡೀ ದೇಶದಲ್ಲಿ ಶೌರ್ಯ ಜಾಗರಣ ರಥಯಾತ್ರೆ ನಡೆಯುತ್ತಿದೆ. ಈ ಶೌರ್ಯ ಜಾಗರಣ ರಥಯಾತ್ರೆಯು ವೀರನಾಯಕ ಮದಕರಿ ಚಿತ್ರದುರ್ಗದ ಈ ಪುಣ್ಯಭೂಮಿಯಿಂದ ಮೊನ್ನೆ ಸೆಪ್ಟೆಂಬರ್ 25ಕ್ಕೆ ನಮ್ಮ ದಕ್ಷಿಣ ಪ್ರಾಂತದ ರಥಯಾತ್ರೆ ಪ್ರಾರಂಭವಾಯಿತು. ಇವತ್ತು ವೀರರಾಣಿ ಅಬ್ಬಕ್ಕನ ನಾಡು ಮಂಗಳೂರಿಗೆ ಬಂದು ಮುಟ್ಟಿದೆ. ಈ ಸಂದರ್ಭದಲ್ಲಿ ಇಡೀ ಮಂಗಳೂರು ಜಿಲ್ಲೆಯಲ್ಲಿ ಕೇಸರಿಯ ಕಹಳೆ ಮೊಳಗುತ್ತಿದೆ. ಬಜರಂಗ ದಳ ಸೇವಾ ಸುರಕ್ಷೆ ಸಂಸ್ಕಾರ ಎಂಬ 3 ಧ್ಯೇಯ ವಾಕ್ಯದೊಂದಿಗೆ ಇಡೀ ದೇಶದಲ್ಲಿ ಹಿಂದೂಗಳ ಶ್ರದ್ಧಾಬಿಂದುಗಳ ಮೇಲೆ ಅನ್ಯಾಯವಾದಾಗ ಅದರ ವಿರುದ್ಧ ಸಡೆದೆದ್ದು ಶೌರ್ಯ ಪ್ರದರ್ಶನದ ಮೂಲಕ ಈ ಧರ್ಮ, ಈ ದೇಶವನ್ನು ಉಳಿಸುವ ಕೆಲಸವನ್ನು ಮಾಡಿದೆ. ಅದಕ್ಕಾಗಿ ಖಾಲಿ ಬಜರಂಗ ದಳ ಯುವಕರು ಯೋಚನೆ ಮಾಡಿದರೆ ಈ ದೇಶದ ಅದೆಷ್ಟು ಸವಾಲುಗಳಿಗೆ ಉತ್ತರ ಕೊಡಲು ಇನ್ನೂ ಈ ದೇಶದ ಪ್ರತಿ ಗ್ರಾಮದಲ್ಲಿ ಬಜರಂಗ ದಳದ ಯುವಕರ ತಂಡವನ್ನು ಕಟ್ಟಿಕೊಂಡು ಈ ದೇಶದಲ್ಲಿರುವ ಭಯೋತ್ಪಾದನೆ, ಗೋಹತ್ಯೆ, ಮತಾಂತರ ಈ ಎಲ್ಲ ಸವಾಲುಗಳಿಗೆ ಉತ್ತರ ಕೊಡಬೇಕೆನ್ನುವ ಯೋಚನೆಯಿಂದ ಈ ಶೌರ್ಯ ಯಾತ್ರೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು 162 ಬಜರಂಗ ದಳದ ಘಟಕ ಇದೆ. 2024 ಕೃಷ್ಣ ಜನ್ಮಾಷ್ಟಮಿಯಂದು 60 ವರ್ಷ ಪೂರ್ಣಗೊಳ್ಳುತ್ತದೆ ವಿಶ್ವ ಹಿಂದೂ ಪರಿಷತ್ತಿಗೆ. ಆ ಸಂದರ್ಭದಲ್ಲಿ ಇಡೀ ಮಂಗಳೂರಲ್ಲಿ 500 ಘಟಕಗಳನ್ನು ಮಾಡಬೇಕೆಂದು ನಾವು ಪಣ ತೊಟ್ಟು ಈಗಾಗಲೇ ಕೆಲಸ ಮಾಡಲು ಪ್ರಾರಂಭಿಸಿದ್ದೇವೆ. ಬಜರಂಗ ದಳ ಶೌರ್ಯ ಯಾತ್ರೆಯ ಮುಖಾಂತರ ಇಡೀ ದೇಶದ ಗ್ರಾಮ ಗ್ರಾಮದಲ್ಲಿ ಯುವಕರಲ್ಲಿ ಶೌರ್ಯದ ಜಾಗರಣ ಮಾಡಬೇಕು. ಎಲ್ಲ ಗ್ರಾಮದಲ್ಲಿ, ಎಲ್ಲ ವಾರ್ಡ್ಗಳಲ್ಲಿ ಬಜರಂಗ ದಳ ಸಮಿತಿ ಆಗಬೇಕೆಂದು ಯೋಚನೆ ಮಾಡಿದೆ. ಬಜರಂಗ ದಳ ಅಂದರೆ ಶೌರ್ಯ, ಬಜರಂಗ ದಳ ಅಂದರೆ ಧೈರ್ಯ, ಬಜರಂಗ ದಳ ಅಂದರೆ ಹಿಂದುತ್ವದ ಕಾರ್ಯ, ಬಜರಂಗ ದಳ ಎಂದರೆ ಹಿಂದುತ್ವ, ಬಜರಂಗ ದಳ ಎಂದರೆ ದೇಶಾಭಿಮಾನ. ಎಲ್ಲ ಶೌರ್ಯದ ಪ್ರದರ್ಶನ ನಮ್ಮ ಬಜರಂಗ ದಳದ ಕಾರ್ಯಕರ್ತರು ಮಾಡಬೇಕಾದ್ರೆ ಅದಕ್ಕೆ ಇಡೀ ಹಿಂದೂ ಸಮಾಜ ಧೈರ್ಯ ತುಂಬುವ ಕೆಲಸ ಮಾಡಿದರೆ ಇನ್ನೂ ಹೆಚ್ಚು ಹೆಚ್ಚು ಶೌರ್ಯದ ಕೆಲಸವನ್ನು ಬಜರಂಗ ದಳ ಮಾಡ್ತದೆ. ಬಜರಂಗ ದಳ ಅಂದರೆ ತ್ಯಾಗ. ತ್ಯಾಗ ಯಾರು ಮಾಡಬೇಕು? ತ್ಯಾಗ ಮಾತೆಯರು ಮಾಡಬೇಕು. ಬಜರಂಗ ದಳದ ಕಾರ್ಯಕರ್ತರು ಮನೆಯಲ್ಲಿ ಅಮ್ಮ, ಅಕ್ಕ, ಹೆಂಡತಿ ಅವರು ತ್ಯಾಗ ಮಾಡಿದರೆ ಬಜರಂಗ ದಳ ಕಾರ್ಯಕರ್ತ ಇನ್ನೂ ಹೆಚ್ಚು ಹೆಚ್ಚು ಶೌರ್ಯದ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಬಜರಂಗ ದಳ
ಸೇವಾ ಸುರಕ್ಷಾ ಸಂಸ್ಕಾರದ ಮುಖಾಂತರ ಈ ಹಿಂದುತ್ವಗೆ ಗೋಹತ್ಯೆ ಆಗ್ಬೋದು, ಮತಾಂತರ ಆಗಿರ್ಬೋದು, ಲವ್ ಜಿಹಾದ್ ಆಗಿರ್ಬೋದು, ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕೊಡ್ತಾ ಬಂದಿದೆ. ಇನ್ನು ಮುಂದೆಯೂ ಏನಾದರೂ ಸವಾಲು ಬಂದರೆ ಬಜರಂಗ ದಳ ಅದಕ್ಕೆ ಮುಂದೆ ಬಂದು ಉತ್ತರ ಕೊಡುತ್ತದೆ. ಇದುವೇ ಶೌರ್ಯ ಜಾಗರಣ ರಥಯಾತ್ರೆಯ ಉದ್ದೇಶ. ಮೊನ್ನೆ ಶಿವಮೊಗ್ಗದಲ್ಲಿ ಒಬ್ಬ ತನ್ನ ತಂದೆಯನ್ನು ಜೈಲಿಗಟ್ಟಿ ತನ್ನ ಸ್ವಂತ ಸೋದರನನ್ನು ವಿಷ ಕೊಟ್ಟು ಕೊಂದಂಥ ಔರಂಗಜೇಬನನ್ನು ಆದರ್ಶವಾಗಿ ಇಟ್ಟುಕೊಂಡಿದ್ದಾರೆ. ತಂದೆಗಾಗಿ ಸಿಂಹಾಸನವನ್ನು ತೊರೆದು ವನವಾಸಕ್ಕೆ ಹೋದ ರಾಮ ನಮಗೆ ಆದರ್ಶ. ಒಂದು ಫ್ಲೆಕ್ಸ್ ಹಾಕ್ತಾರೆ, ಫ್ಲೆಕ್ಸಲ್ಲಿ ಕಣ್ಣಿಗೆ ಕಣ್ಣು ಇಟ್ಟು ನೋಡಲು ಧೈರ್ಯ ಇಲ್ಲದವರು ಅಂತ ಹೇಳ್ತಾರೆ. ಜಿಹಾದಿಗಳೇ, ನಿಮಗೆ ತಿಳಿದಿರಲಿ, 2 ಕಣ್ಣು ಕಳೆದುಕೊಂಡ್ರು ಶಬ್ದವೇದಿ ವಿದ್ಯೆಯ ಮುಖಾಂತರ ಗೋರಿಗೆ ಗೋರಿ ಕಟ್ಟಿದ ಪೃಥ್ವಿರಾಜ್ ಚೌಹಾಣನ ವಂಶಜರು ನಾವು. ನಮಗೆ ಧೈರ್ಯ ಹೇಳ್ಬೇಡಿ ನೀವು. ಬಜರಂಗ ದಳದ ಶೌರ್ಯ ಮೆರೆದ್ರೆ ಧೈರ್ಯ ಬಿಡಿ. ನೀವು ಈ ಮಣ್ಣಿನಲ್ಲಿ ಇನ್ನು ಮುಂದೆ ಯೋಚನೆ ಮಾಡಿ ಬದುಕಬೇಕಾಗ್ತದೆ. ಯಾರೂ ಇಲ್ಲಿ ಹೆದರುವ ಜನಗಳಿಲ್ಲ. ಇಲ್ಲಿರುವುದು ಬಜರಂಗ ದಳದ ಶೌರ್ಯ ವೀರ ತುಂಬಿದ ಬಜರಂಗ ದಳದ ಕಾರ್ಯಕರ್ತರು. ಜೈ ಕರೆ ವೀರ ಬಜರಂಗೆ, ಜೈ ಕರೆ ವೀರ ಬಜರಂಗೆ. बोलो भारत माता की, बोलो हिंदू समाज की, बोलो सनातन हिंदू धर्म की, गुरु गोविंद सिंह की. ಪೂಜ್ಯ ಸ್ವಾಮೀಜಿಗಳಿಗೆ ಮೊದಲೇ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಹೇಳಿದ್ದೆ. ಮಹಾಬಲೇಶ್ವರಜಿಯವರೇ, ಯುಗ ಯುಗಾಂತರಗಳಿಂದ ಈ ದೇಶದಲ್ಲಿ ಹಿಂದೂಗಳು ಸುರಕ್ಷಿತರಾಗಿದ್ರು. ಹಿಂದೂಗಳ ಸ್ವಾಭಿಮಾನದ ಮೇಲೆ ಕೈ ಹಾಕುವಂತ ಸಾಹಸವನ್ನು ಜಗತ್ತಿನಲ್ಲಿ ಯಾರು ಕೂಡ ಮಾಡಿದ್ರಿರಲಿಲ್ಲ. ಯಾಕೆಂದ್ರೆ ನಮ್ಮ ಪೂರ್ವಜರು ಮಹಾಪರಾಕ್ರಮಿಗಳಾಗಿದ್ದರು, ಮಹಾಶಕ್ತಿಶಾಲಿಗಳಾಗಿದ್ರು. ಆ ಕಾರಣ ಭಾರತ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡಿತ್ತು. ಹತ್ತಿರ 2,500 ವರ್ಷಗಳ ಕಾಲ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು. ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಮೊನ್ನೆ ತನಕ ಸುಮಾರು 2,500 ವರ್ಷಗಳ ಕಾಲ ನಮ್ಮ ದೇಶದ ಮೇಲೆ ದೀರ್ಘಕಾಲದ ದಾಳಿ ನಮ್ಮ ದೇಶದ ಮೇಲೆ ನಡೆದಿತ್ತು. ಹೂಣರು, ಶಕರು, ಗ್ರೀಕರು, ಈಜಿಪ್ಟಿನರು, ಮೊಘಲರು, ಅರಬರು, ತುರ್ಕರು, ಬ್ರಿಟಿಷರು, ಫ್ರೆಂಚರು, ಪೋರ್ಚುಗೀಸರು, ಹೀಗೆ 100 ಜನ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು. ಭಾರತವಾಗಿ ಉಳಿದದ್ದು ಹೇಗೆ? ಈ ದೇಶದ ಸಂಸ್ಕೃತಿ ಉಳಿದದ್ದು ಹೇಗೆ? ಈ ದೇಶದ ಸಂಪ್ರದಾಯ ಪರಂಪರೆಗಳು ಉಳಿದದ್ದು ಹೇಗೆ? ನಮ್ಮ ಪೂರ್ವಜರು ಮಾಡಿದಂತಹ ಆ ಶೌರ್ಯ, ಆ ಪರಾಕ್ರಮ, ಆ ತ್ಯಾಗ, ಆ ಬಲಿದಾನದ ಕಾರಣದಿಂದಾಗಿ ಇವತ್ತು ಭಾರತವಾಗಿ ಉಳಿದಿದೆ. ಈ ಭಾರತದ ಸಂಸ್ಕೃತಿಯಾಗಿ ಉಳಿದಿದೆ. ಇವತ್ತು ಬಜರಂಗ ದಳದ ಹೆಸರಿನಲ್ಲಿ ನಾವು ಇವತ್ತು ಈ ಶೌರ್ಯ ಜಾಗರಣೆಯ ಮುಖಾಂತರ ಆ ಮಹಾಪುರುಷರನ್ನು ನೆನಪು ಮಾಡುವಂತ ಕಾರ್ಯಕ್ರಮವೇ ಶೌರ್ಯ ಜಾಗರಣ ರಥಯಾತ್ರೆ. ಬಂಧುಗಳೇ, ಶೌರ್ಯ ಜಾಗರಣ ರಥಯಾತ್ರೆ ಇವತ್ತು ಇಡೀ ದೇಶದಲ್ಲಿ ಈ ಶೌರ್ಯ ಜಾಗರಣ ರಥಯಾತ್ರೆಯ ಮುಖಾಂತರ ಇನ್ನೊಂದು ಸಲ ಹಿಂದೂ ಸಮಾಜವನ್ನು ಎಚ್ಚೆತ್ತುಕೊಳ್ಳಬೇಕೆಂಬಂತಹ ಸಂದೇಶದೊಂದಿಗೆ ನಾವು ಈ ಶೌರ್ಯ ಜಾಗರಣವನ್ನು ರಥಯಾತ್ರೆಯನ್ನು ಮಾಡಿದ್ದೀವಿ. ಬಂಧುಗಳೇ, ಈ ದೇಶದ ಮೇಲೆ ಆದಂತಹ ಆಕ್ರಮಣವನ್ನು, ಈ ದೇಶದ ಮೇಲೆ ಆದಂಥ ದಾಳಿಯನ್ನು ಇವತ್ತಿನ ಪಠ್ಯ ಪುಸ್ತಕದಲ್ಲಿ ನಾವೇನಾದರೂ ನೋಡಬೇಕಾದ್ರೆ ಎಲ್ಲಿ ಕೂಡ ಸಿಗಲ್ಲ.
ಇವತ್ತು ಪಠ್ಯ ಪುಸ್ತಕದಲ್ಲಿ ಇರುವುದು ಅರಬರ ಕಾಲ, ಬ್ರಿಟಿಷರ ಕಾಲ, ಭಾರತದ ಇತಿಹಾಸ ಅದು ಸೋಲಿನ ಇತಿಹಾಸ. ಭಾರತದ ಇತಿಹಾಸ ಅದು ಸೋಲಿನ ಇತಿಹಾಸ ಅಲ್ಲ. ಭಾರತದ ಇತಿಹಾಸ ಅದು ಸಂಘರ್ಷದ ಇತಿಹಾಸ. ಭಾರತದ ಇತಿಹಾಸ ಅದು ಹೋರಾಟದ ಇತಿಹಾಸ. ಭಾರತದ ಇತಿಹಾಸ ಅದು ಶೌರ್ಯದ ಇತಿಹಾಸ. ಒಂದಲ್ಲ ಎರಡಲ್ಲ, 100 ಜನ ಈ ದೇಶಕ್ಕೋಸ್ಕರ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ ಬಂಧುಗಳೇ. ಹತ್ತಿರ 800 ವರ್ಷಗಳ ಕಾಲ ಈ ದೇಶದ ಮೇಲೆ ಇಸ್ಲಾಂ ಆಕ್ರಮಣ ಮಾಡಿತು. 200 ವರ್ಷಗಳ ಕಾಲ ಈ ದೇಶದ ಮೇಲೆ ಬ್ರಿಟಿಷರು ಆಕ್ರಮಣ ಮಾಡಿದ್ರು. ಹೂಣರು, ಶಕರು, ಗ್ರೀಕರು ಅವರು ಇನ್ನೊಂದು ಕಡೆ ಈ ದೇಶದ ಸಂಪತ್ತನ್ನು ಲೂಟಿ ಮಾಡಬೇಕು, ಈ ದೇಶದ ಭೂಮಿಯನ್ನು ಕಬಳಿಕೆ ಮಾಡಬೇಕು ಎಂಬ ಕಾರಣಕ್ಕೋಸ್ಕರ ಲಕ್ಷಾಂತರ ಜನರನ್ನು ಮತಾಂತರ ಮಾಡಿದ್ರು. ಕೋಟ್ಯಾಂತರ ಹಿಂದೂಗಳ ಹತ್ಯೆಯಾಯಿತು ಈ ದೇಶದಲ್ಲಿ. ಆದರೂ ಈ ದೇಶವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನಮ್ಗೆ ಗೊತ್ತಿದೆ, ಇಸ್ಲಾಂ ಜಗತ್ತಿನ ಯಾವ ಯಾವ ದೇಶದ ಮೇಲೆ ಆಕ್ರಮಣ ಆಗಿದೆ ಆ ದೇಶ ಎಲ್ಲವೂ ಇವತ್ತು ಸುಟ್ಟು ಭಸ್ಮ ಆಗಿದೆ. ಯಾವ ಯುರೋಪಿಯನ್ನರು ಯಾವ ಯಾವ ದೇಶದ ಮೇಲೆ ದಾಳಿ ಮಾಡಿದ್ದಾರೆ ಆ ಎಲ್ಲ ದೇಶಗಳನ್ನು ನಾಶ ಮಾಡಿಬಿಟ್ಟಿದ್ದಾರೆ. ಆದರೆ ಭಾರತವನ್ನು ಇವತ್ತಿನ ತನಕ ಭಾರತದ ಸಂಸ್ಕೃತಿಯನ್ನು, ಭಾರತದ ಪರಂಪರೆಯನ್ನು, ಭಾರತದ ಸಂಪ್ರದಾಯವನ್ನು ನಾಶ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ. ಕಾರಣ ನಮ್ಮ ದೇಶದ ಪೂರ್ವಜರು ಮಾಡಿದಂತಹ ತ್ಯಾಗ, ಹೋರಾಟ, ಶೌರ್ಯ, ಪರಂಪರೆಯ ಕಾರಣದಿಂದಾಗಿ ಈ ದೇಶ ಉಳಿದಿದೆ ಬಂಧುಗಳೇ. ಅದಕ್ಕೋಸ್ಕರ ನಮ್ಮ ದೇಶದ ಇತಿಹಾಸ ಅದು ಶೌರ್ಯದ ಇತಿಹಾಸ, ಅದು ಪರಾಕ್ರಮದ ಇತಿಹಾಸ. ಅಂಥ ಒಂದು ದೇಶವನ್ನು ಇನ್ನೊಂದ್ಸಲ ನಾವು ಉಳಿಸಬೇಕು, ಈ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕೆಂಬ ಕಾರಣಕ್ಕೋಸ್ಕರ ಇವತ್ತು ನಾವು ಶೌರ್ಯ ಜಾಗರಣೆಯ ಮುಖಾಂತರ ನಾವೆಲ್ಲ ಸೇರಿದ್ದೀವಿ. ಇಂಥ ಅಪಮಾನ ಬಂಧುಗಳೇ, ಪ್ರತಿನಿತ್ಯ ನೋಡಿದರೆ ಹಿಂದೂಗಳ ಮೇಲೆ ಅಪಮಾನ, ಸನಾತನ ಧರ್ಮದ ಮೇಲೆ ದಬ್ಬಾಳಿಕೆ, ಹಿಂದೂ ಧರ್ಮವನ್ನು ತುಚ್ಛವಾಗಿ ಮಾತಾಡೋದು, ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ, ಲವ್ ಜಿಹಾದ್ ಇರ್ಬೋದು, ಗೋಹತ್ಯೆ ಇರ್ಬೋದು, ಮತಾಂತರ ಇರ್ಬೋದು, ಸಾಕಷ್ಟು ಸಾಲುಗಳಲ್ಲಿ ಇವತ್ತು ಹಿಂದೂಗಳನ್ನು ಅಪಮಾನ ಮಾಡುವಂಥ ಕೆಲಸ ಇವತ್ತು ದೇಶದಲ್ಲಿ ಆಗ್ತಾ ಇದೆ. ಇವತ್ತು ಅಮೇರಿಕದಲ್ಲಿ ಅಮೇರಿಕನರ ಅಪಮಾನ ಆಗಲಿಕ್ಕೆ ಸಾಧ್ಯ ಇದೆಯಾ? ಚೀನಾದಲ್ಲಿ ಚೀನಾದವರ ಅಪಮಾನ ಆಗಲಿಕ್ಕೆ ಸಾಧ್ಯ ಇದೆಯಾ? ಜಪಾನ್ನಲ್ಲಿ ಜಪಾನಿಗರ ಅಪಮಾನ ಆಗಲಿಕ್ಕೆ ಸಾಧ್ಯ ಇದೆಯಾ? ಆದರೆ ಭಾರತದಲ್ಲಿ ಪ್ರತಿನಿತ್ಯ ದಿನೇ ದಿನೇ ಇವತ್ತು ಹಿಂದೂಗಳ ಅಪಮಾನ ಆಗ್ತಾ ಇದೆ ಅಂತ ಕೇಳಿದರೆ ಇದಕ್ಕೆ ನಾವು ಉತ್ತರ ಕೊಡಬೇಕಲ್ವ ಬಂಧುಗಳೇ? ಅದಕ್ಕೋಸ್ಕರ ಎಲ್ಲ ಸವಾಲುಗಳಿಗೆ ಉತ್ತರ ಕೊಡಬೇಕೆಂಬಂಥ ಹಿನ್ನೆಲೆಯಲ್ಲಿ ಇವತ್ತು ಬಜರಂಗ ದಳ ಇಡೀ ದೇಶದಲ್ಲಿ ಶೌರ್ಯ ಜಾಗರಣ ಯಾತ್ರೆಯನ್ನು ನೆನಪು ಮಾಡಿಕೊಳ್ತಾ ಇದೆ. ಯಾರೆಲ್ಲ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಅವರನ್ನೆಲ್ಲರನ್ನು ಸ್ಮರಣೆ ಮಾಡುವಂಥ ಕೆಲಸ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದ್ರೆ ಇಲ್ಲಿದ್ದಂಥ ವೇಷಗಳನ್ನು ಹಾಕಿದಂಥ ಎಲ್ಲ ಮಹಾಪುರುಷರನ್ನು ಕರೆದು ನಾವು ಸನ್ಮಾನ ಗೌರವಿಸಿದ್ವಿ. ಛತ್ರಪತಿ ಶಿವಾಜಿ 12ನೇ ವರ್ಷದಲ್ಲಿ ಯುದ್ಧವನ್ನು ಪ್ರಾರಂಭ ಮಾಡಿದ. ಹತ್ತಿರ 200 ಯುದ್ಧಗಳನ್ನು ಮಾಡಿ ಆ ಔರಂಗಜೇಬನ ಎದುರು ಛತ್ರಪತಿ ಶಿವಾಜಿಯ ರೀತಿಯಲ್ಲಿ ಈ ದೇಶವನ್ನು ಆಳಿದಂಥ ಮಹಾ ಶಿವಾಜಿ, ಛತ್ರಪತಿ ಶಿವಾಜಿ. ಮಹಾರಾಣಾ ಪ್ರತಾಪನಂತ ವೀರರು, ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಪಂಜಾಬಿನ ಗುರು ಗೋವಿಂದ ಸಿಂಹ ಇರ್ಬೋದು, ಹೆಸರು ಹೇಳಿದರೆ 100 ಹೆಸರುಗಳು ನಮ್ಮ ಕಣ್ಮುಂದೆ ಬರುತ್ತೆ. ಬಂದ ಬಹದ್ದೂರ್ ತನ್ನ ಕಣ್ಣೆದುರೇ 5 ವರ್ಷದ ಮಗುವನ್ನು, ಅವನ ತಲೆಯನ್ನು ಕಡಿದು ಅವನ ಹೃದಯವನ್ನು ಬಂದ ಬಹದ್ದೂರ್ನ ಬಾಯಿಗೆ ಇಟ್ಟರು. ಅವನು ಇಸ್ಲಾಮಿಗೆ ಮತಾಂತರ ಆಗಿಲ್ಲ, ಬದಲಾಗಿ ಈ ದೇಶಕ್ಕೋಸ್ಕರ ಪ್ರಾಣವನ್ನು ಅರ್ಪಣೆ ಮಾಡಿದ. ಇಂಥ ಸಾವಿರಾರು ಮಹಾಪುರುಷರನ್ನು ಇವತ್ತು ನೆನಪು ಮಾಡಬೇಕೆಂಬಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದೀವಿ. ಬಂಧುಗಳೇ, ಇಲ್ಲಿ ಒಂದು ಫ್ಲೆಕ್ಸ್ ಹಾಕಿದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವಕ್ಕೋಸ್ಕರ, ಹಿಂದೂ ಧರ್ಮಕ್ಕೋಸ್ಕರ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದಂಥ ಮಹಾಪುರುಷರು. ಅದರಲ್ಲಿ ಒಬ್ಬ ಬಜರಂಗ ದಳದ ಕಾರ್ಯಕರ್ತ ಪ್ರಶಾಂತ್ ಪೂಜಾರಿ. 2015ನೇ ತಾರೀಕು ಇದೇ ದಿವಸ ಆ ಒಬ್ಬ ಗೋರಕ್ಷಕನನ್ನು ಆಡು ಹಗಲೇ ತಂದೆಯ ಎದುರೇ ಕಡಿದು ಕೊಲೆ ಮಾಡಿದಂಥ ದಿನ ಇವತ್ತು. ಹೀಗೆ 10 ಹಿಂದೂ ಕಾರ್ಯಕರ್ತರನ್ನು ನಾವು ಕಳೆಕೊಂಡಿದ್ದೀವಿ. ಯಾತಕ್ಕೋಸ್ಕರ ಅಂದರೆ ಹಿಂದುತ್ವಕ್ಕೋಸ್ಕರ, ಹಿಂದೂ ಧರ್ಮಕ್ಕೋಸ್ಕರ. ಅಂಥವರನ್ನು ನೆನಪು ಮಾಡುವಂಥ ಕಾರ್ಯಕ್ರಮ ಇವತ್ತು ಈ ಶೌರ್ಯ ಜಾಗರಣೆಯ ಮುಖಾಂತರ ಬಂಧುಗಳೇ.
ಬಜರಂಗ ದಳ ಅಂದ್ರೇ ಪರಾಕ್ರಮ. ಅದು ನವೀನ್ ಮೂಡ್ಶೆಟ್ಟಿ ಹೇಳಿದಾಗೆ ಬಜರಂಗ ದಳ ಅಂದ್ರೆ ಶೌರ್ಯ, ಬಜರಂಗ ದಳ ಅಂದ್ರೆ ಧೈರ್ಯ, ಬಜರಂಗ ದಳ ಅಂದ್ರೆ ಶಕ್ತಿ, ಬಜರಂಗ ದಳ ಅಂದ್ರೆ ಹೋರಾಟ, ಬಜರಂಗ ದಳ ಅಂದ್ರೆ ಸಂಘರ್ಷ. ಬಜರಂಗ ದಳ ಹುಟ್ಟಿದ್ದೇ ಸಂಘರ್ಷಕ್ಕೋಸ್ಕರ. 1984ರಲ್ಲಿ ಬಜರಂಗ ದಳವನ್ನು ಪ್ರಾರಂಭ ಮಾಡಬೇಕಾದ್ರೆ ದೇಶದ ಪೂಜ್ಯ ಸಾಧು ಸಂತರು ಯೋಚನೆ ಮಾಡಿದ್ರು, ಅಯೋಧ್ಯೆಯ ಮಂದಿರಕ್ಕೋಸ್ಕರ ನಾವು ರಾಮ ಜನ್ಮಭೂಮಿಯ ರಥಯಾತ್ರೆಯನ್ನು ಪ್ರಾರಂಭ ಮಾಡ್ತೀವಿ, ಅದಕ್ಕೋಸ್ಕರ ಒಂದು ಬಜರಂಗ ದಳ, ಒಂದು ಯುವ ಶಕ್ತಿ ಅಗತ್ಯ ಇದೆ, ಅದಕ್ಕೋಸ್ಕರ ಬಜರಂಗ ದಳವನ್ನು 1984ರಲ್ಲಿ ಪ್ರಾರಂಭ ಮಾಡಿದ್ರು. ಅವತ್ತು ಪ್ರಾರಂಭ ಮಾಡಬೇಕಾದ್ರೆ ದೆಹಲಿಯಲ್ಲಿದ್ದಂಥ ಆ ಮಸೀದಿಯ ಯಾರು ಮುಖ್ಯಸ್ಥ ಹೇಳ್ತಾನೆ, ನೀವೇನಾದರೂ ಅಯೋಧ್ಯೆಗೆ ರಥಯಾತ್ರೆಯನ್ನು ಕೈಗೊಂಡಿದ್ರೆ ನಾವು ಲಕ್ನೋದಿಂದ ಅಯೋಧ್ಯೆಯ ತನಕ ನಾವು ಮಾರ್ಚ್ ಫಾಸ್ಟ್ ಮಾಡ್ತೀವಿ, ಮೆರವಣಿಗೆ ಮಾಡ್ತೀವಿ ಇಡೀ ದೇಶದ ಜನರಲ್ ಮುಸಲ್ಮಾನರನ್ನು ಇಟ್ಕೊಂಡು. ಆಗ ತಾನೇ ಹುಟ್ಟಿದಂಥ ಬಜರಂಗ ದಳ ಇಡೀ ಆ ಸವಾಲುಗಳಿಗೆ ಉತ್ತರವನ್ನು ಕೊಡುತ್ತಾ ಹೇಳಿತ್ತು, ತಾಕತ್ತಿದ್ರೆ ನೀವು ಮೆರವಣಿಗೆ ಮಾಡಿ, ನಾವು ದೇಶದ ಎಲ್ಲ ಮಸೀದಿಗಳಲ್ಲಿ ಹನುಮಾನ್ ಚಾಲಿಸವನ್ನು ಪಠಣ ಮಾಡುತ್ತೇವೆ, ಹನುಮಾನ್ ಚಾಲಿಸವನ್ನು ಪಠಣ ಮಾಡ್ತೀವಿ ಅಂತೇಳಿ. ಹೀಗೆ ಸಂಘರ್ಷದಿಂದಲೇ ಹುಟ್ಟಿದಂಥ ಬಜರಂಗ ದಳ ಇವತ್ತು ಇಡೀ ದೇಶದಲ್ಲಿ ಯುವ ಶಕ್ತಿಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಇವತ್ತು ಬಜರಂಗ ದಳ ಮಾಡ್ತಾ ಇದೆ. ಬಜರಂಗ ದಳದ 25ನೇ ವರ್ಷವನ್ನು ಕೇಂದ್ರ ಮೈದಾನದಲ್ಲಿ ನಾವು ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಿಕೊಂಡು ಬಂದಿದ್ವಿ. ಇವತ್ತಿಗೂ ನನ್ನ ನೆನಪಿದೆ, ಅವತ್ತಿನ ದಿನ ನಮಗೆ ಪ್ರಮುಖ ಭಾಷಣಗಾರರಾಗಿ ಬಂದದ್ದು ಯಾರಂತ ಕೇಳಿದ್ರೆ ಇದೇ ಚಕ್ರವರ್ತಿ ಸೂಲಿಬೆಲೆ ಅವರು. ಅವತ್ತು ಇಡೀ ಮಂಗಳೂರಿನ ಯುವ ಶಕ್ತಿಯನ್ನು ಮಾತಾಡಿಕೊಂಡು ಇವತ್ತು ನಮ್ಮ ಹುಡುಗರಿಗೆ ಸ್ಥೈರ್ಯವನ್ನು ಕೊಟ್ಟಿದ್ರು. ಇವತ್ತು ಅದೇ ನಮ್ಮ ಶೌರ್ಯದ ಜಾಗರಣೆಗೋಸ್ಕರ ಇವತ್ತು ವಾಪಸ್ ಇನ್ನೊಂದ್ಸಲ ನಮ್ಮ ಇಲ್ಲಿ ಮಂಗಳೂರು ಜಿಲ್ಲೆಗೆ ಅವರು ಬಂದಿದ್ದಾರೆ. ಬಂಧುಗಳೇ, ನಮ್ಮೆಲ್ಲರ ಪುಣ್ಯ, ನಮ್ಮೆಲ್ಲರ ಸೌಭಾಗ್ಯ, ಅನೇಕ ವರ್ಷಗಳ ಹೋರಾಟದ ಕಾರಣದಿಂದಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆ. ಮುಂದಿನ ಜನವರಿಯಲ್ಲಿ ಅಯೋಧ್ಯೆಯ ರಾಮ ಮಂದಿರದ ಲೋಕಾರ್ಪಣೆಗೊಳ್ಳಲಿದೆ. 400 ವರ್ಷಗಳ ಕಾಲ ಅಯೋಧ್ಯೆಯ ಮಂದಿರಕ್ಕೋಸ್ಕರ ನಮ್ಮ ಹಿಂದೂಗಳು ಹೋರಾಟವನ್ನು ಮಾಡಿದರು. ಹತ್ತಿರ 72 ಯುದ್ಧಗಳು ನಡೆಯಿತು. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಹಿಂದೂಗಳನ್ನು ನಾವು ಕಳಕೊಂಡ್ವಿ. ಇವತ್ತು ನಮ್ಮೆಲ್ಲರ ಪುಣ್ಯ, ನಮ್ಮೆಲ್ಲರ ಜೀವಿತ ಕಾಲದಲ್ಲಿ ಆ ಭಗವಂತ ಶ್ರೀರಾಮನನ್ನು ನೋಡುವಂಥ ಸೌಭಾಗ್ಯ ಮುಂದಿನ ಜನವರಿ ತಿಂಗಳಲ್ಲಿ ನಮಗೆಲ್ಲರಿಗೂ ಸಿಗ್ಲಿಕ್ಕಿದೆ. ಅದಕ್ಕೋಸ್ಕರ ನಾನು ಈ ಸಭೆಯ ಮುಖಾಂತರ, ತಮ್ಮೆಲ್ಲರ ಮುಖಾಂತರ ಯಾವ ನಮ್ಮ 400 ವರ್ಷಗಳ ಆ ದಾಸ್ಯದ ಸಂಕೇತವಾದಂತಹ ಬಾಬರ್ನ ಕಟ್ಟಡವನ್ನು ತೆಗೆದು ಮಂದಿರವನ್ನು ನಿರ್ಮಿಸಿ ನಾವು ಲೋಕಾರ್ಪಣೆಗೊಳ್ಳಲಿಕ್ಕಿದ್ದೇವೆ, ಅಂತಹ ಪುಣ್ಯ ದಿನವನ್ನು ನಾವು ಭಾರತದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ಇವತ್ತು ವಿಶ್ವ ಹಿಂದೂ ಪರಿಷತ್ ಕರೆ ಕೊಟ್ಟಿದೆ. ಜನವರಿ ತಿಂಗಳಲ್ಲಿ, ಫೆಬ್ರವರಿ ತಿಂಗಳಲ್ಲಿ ಪ್ರತಿ ಮನೆಗೆ ರಾಮ ಮಂದಿರದಿಂದ ಅಕ್ಷತೆಯು ಬರಲಿಕ್ಕಿದೆ. ನಾವು ಪ್ರತಿ ಮನೆಗಳಿಗೆ ಅದನ್ನು ನಾವು ತಲುಪಿಸ್ಲಿಕ್ಕಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ಫೆಬ್ರವರಿಯ ನಂತರ ಇಡೀ ದೇಶದ ಜನ ಅಯೋಧ್ಯೆಗೆ ಹೋಗಿ ಆ ರಾಮನ ಮಂದಿರವನ್ನು ನೋಡ್ಲಿಕ್ಕಿದ್ದೀವಿ. ಅದಕ್ಕೋಸ್ಕರ ನಾನು ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಯಾವ ನಮ್ಮ ದಾಸ್ಯದ ಸಂಕೇತವನ್ನು ತೆಗೆದಂಥ ದಿನ ಇನ್ನೊಂದ್ಸಲ ಆ ರಾಮನ ಅಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ, ಅದನ್ನು ಇಡೀ ನಮ್ಮ ರಾಷ್ಟ್ರೀಯ ಸ್ವಾಭಿಮಾನದ ದಿನವಾಗಿ ಘೋಷಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ತಾವು ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಕೂಡ ಅದನ್ನು ರಾಷ್ಟ್ರೀಯ ಸ್ವಾಭಿಮಾನದ ದಿನವಾಗಿ ಘೋಷಣೆ ಮಾಡಬೇಕು ಅಂತೇಳಿ ತಮ್ಮೆಲ್ಲರ ಹತ್ರ ವಿನಂತಿಯನ್ನು ಮಾಡುತ್ತಾ, ಬಂಧುಗಳೇ, ಇವತ್ತು ನಾವು ಹೋರಾಟ ಮಾಡಬೇಕಾದ್ರೆ ನಮಗೆ ಇವತ್ತು ಪ್ರಶ್ನೆ ಮಾಡ್ತಾರೆ, ರಾಜ್ಯ ಇದು ಶಾಂತಿಯ ವಾತಾವರಣ ನಿರ್ಮಾಣ ಆಗಬೇಕು, ಜಿಲ್ಲೆಯಲ್ಲಿ ಶಾಂತಿಯ ನಿರ್ಮಾಣ ಆಗಬೇಕು, ಶಾಂತಿ ನಿರ್ಮಾಣ ಆಗಬೇಕು ಅಂತೇಳಿ ಪದೇ ಪದೇ ಸರ್ಕಾರಗಳು ಇವತ್ತು ನಮಗೆ ಹೇಳ್ತಾ ಇದೆ. ಯಾರು ಅಶಾಂತಿಯನ್ನು ನಿರ್ಮಾಣ ಮಾಡುವುದು ಬಂಧುಗಳೇ? ಶಿವಮೊಗ್ಗದ ಘಟನೆ ಇವತ್ತು ನವೀನ್ ಹೇಳಿದ್ರು. ಮೊಹಮ್ಮದ್ ಪೈಗಂಬರ್ರ ಜನ್ಮ ದಿನಾಚರಣೆ ಹೆಸರಿನಲ್ಲಿ, ಈದ್ ಮಿಲಾದ್ನ ಹೆಸರಿನಲ್ಲಿ 10 ಹಿಂದೂ ಮನೆಗಳ ಮೇಲೆ ಕಲ್ಲು ಬಿಸಾಡಿ ಹಿಂದೂ ಮನೆಗಳ ಮೇಲೆ ದಾಳಿ ಮಾಡಿದ್ರಲ್ಲ ಇವರು. ಅರೆ, ನಾವು ಕೂಡ ರಾಮನ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ, ಕೃಷ್ಣನ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ, ಆ ಮಹಾಗಣಪತಿಯ ಉತ್ಸವವನ್ನು ಇಡೀ ದೇಶಾದ್ಯಂತ ಆಚರಣೆ
ಮಾಡ್ತೀವಿ. ಯಾವತ್ತಾದ್ರೂ ಒಂದೇ ಒಂದು ಉದಾಹರಣೆ ಕೊಡಿ, ಅಂತ ದಿನಗಳಲ್ಲಿ ಒಬ್ಬ ಮುಸಲ್ಮಾನ ಹಿಂದೂಗಳ ಮೇಲೆ ಕಲ್ಲು ಬಿದ್ದದ್ದು ಒಂದು ಉದಾಹರಣೆಯನ್ನು ಕೊಡಿ. ಇವತ್ತು ನಮಗೆ ನೀವು ಶಾಂತಿಯ ಮಾತನ್ನು ಹೇಳಲಿಕ್ಕೆ ಹೊರಟಿದ್ದೀರಾ. ಅದರ ನಡುವೆ ಔರಂಗಜೇಬನ ಫ್ಲೆಕ್ಸ್ ಅನ್ನು ಹಾಕಿ ಅಖಂಡ ಭಾರತ ನಿರ್ಮಾಣಕ್ಕೋಸ್ಕರ ಔರಂಗಜೇಬ ಅಂತ ಫ್ಲೆಕ್ಸ್ ಅನ್ನು ಹಾಕ್ತಾ ಇದ್ದೀರಿ. ಅರೆ ಜಿಹಾದಿ ನಾಯಿಗಳೇ, ಇದು ಔರಂಗಜೇಬನ ಕಾಲ ಅಲ್ಲ, ಇದು ನರೇಂದ್ರನ ಕಾಲ, ನರೇಂದ್ರನ ಕಾಲ ಇದು. ಮಹಮ್ಮದ್ ಪೈಗಂಬರ್ನ ಹೆಸರು ಹೇಳಿಕೊಂಡು ಹಿಂದೂಗಳ ಮೇಲೆ ದಾಳಿ ಮಾಡ್ತೀರಾ, ಹಿಂದೂ ಮಹಿಳೆಯರ ಮೇಲೆ ದಾಳಿ ಮಾಡ್ತೀರಾ, ಹಿಂದೂ ಮಹಿಳೆಯರ ಮೇಲೆ ಹಲ್ಲೆ ಮಾಡ್ತೀರಾ. ಆ ಟಿವಿಯಲ್ಲಿ ಕಣ್ಣೀರಿಡ್ತಾ ಆ ಪಾಪ ತಾಯಂದಿರು ಕಣ್ಣೀರಿಡ್ತಾ ಇದ್ದಾರೆ. ಕಷ್ಟದಿಂದ ಕಷ್ಟಪಟ್ಟು ನಾವು ಮನೆಯನ್ನು ಕಟ್ಟಿದ್ದೀವಿ, ಅಂತ ಮನೆಯನ್ನು ಕಲ್ಲು ಬಿಸಾಡಿ ನಮ್ಮ ಮನೆಯನ್ನು ಧ್ವಂಸ ಮಾಡಿದ್ದಾರೆ ಅಂತೇಳಿ ನಾಚಿಕೆ ಆಗಬೇಕು, ನಿಮಗೆ ನಾಚಿಕೆ ಆಗಬೇಕು. ನಾನು ಹೇಳಿಕ್ಕಿದ್ದೇನೆ, ಇದೇ ಘಟನೆ ಏನಾದರೂ ಶಿವಮೊಗ್ಗದ ಘಟನೆ ಮಂಗಳೂರಲ್ಲೇನಾದರೂ ಆಗ್ತಿದ್ದಿದ್ರೆ ನಿಮ್ಮ 100 ದಂಗೆಕೋರರ ಮನೆ ಉಡಿ ಆಗ್ತಿದ್ದು, 100 ದಂಗೆಕೋರರ ಮನೆ ಉಡಿ ಮಾಡ್ತಾ ಇದ್ವಿ. ನನಗೆ ಬಹಳ ಹೆಮ್ಮೆ ಇದೆ ಬಜರಂಗ ದಳದ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಜಿಲ್ಲೆಯ ಬಜರಂಗ ದಳದ ಕಾರ್ಯಕರ್ತರ ಮೇಲೆ. ಪ್ರತಿ ಸಲ ನಾನು ಸಭೆಯಲ್ಲಿ ಹೇಳ್ತಿರೋದು, ನನ್ನ ಕಾರ್ಯಕರ್ತರ ಮೇಲೆ ಗೌರವ, ನನ್ನ ಕಾರ್ಯಕರ್ತರ ಮೇಲೆ ಹೆಮ್ಮೆ ಅಂದರೆ. ಯಾಕೆಂದರೆ ಯಾವತ್ತು ನಾವು ನಮ್ಮ ಕಾರ್ಯಕರ್ತರ ಬಲಿದಾನವನ್ನು ವ್ಯರ್ಥ ಮಾಡಲಿಕ್ಕೆ ಬಿಡಲಿಲ್ಲ, ಯಾವತ್ತು ಕಾರ್ಯಕರ್ತರ ಬಲಿದಾನವನ್ನು ವ್ಯರ್ಥ ಮಾಡಲಿಕ್ಕೆ ಬಿಡಲಿಲ್ಲ. ಪ್ರಶಾಂತ್ ಪೂಜಾರಿಯ ಹತ್ಯೆಯನ್ನು ಜಿಹಾದಿಗಳು ಮಾಡಿದರು. ಆ ನೋವು ಮನಸ್ಸಲ್ಲೇ ಇರಬೇಕಾದ್ರೆ ಯಾರೋ ಒಬ್ಬ ಯುವಕ, ಯಾರಂತೂ ನಮಗೆ ಗೊತ್ತಿಲ್ಲ, ಜೈಲಲ್ಲಿ ಕುತ್ಕೊಂಡು ತಾನು ಊಟ ಮಾಡುವಂತ ಸ್ಪೂನನ್ನು ಪ್ರತಿದಿನ ಚೂಪು ಮಾಡಿ ವಾಪಸ್ ಆ ಜಿಹಾದಿಯ ಹತ್ಯೆ ಮಾಡಿ ವಾಪಸ್ ಉತ್ತರ ಕೊಡ್ತಾನಂದ್ರೆ ನಮ್ಮ ಹಿಂದೂ ಯುವಕರ ಎದೆಗಾರಿಕೆ ಎಂಥದ್ದು ಅಂತೇಳಿ ನಾವು ತೋರಿಸಿದ್ದೇವೆ. ಎಂಥ ಎದೆಗಾರಿಕೆ ಅಂತೇಳಿ. ಒಂದಲ್ಲ ಎರಡಲ್ಲ 10 ನಮ್ಮ ಕಾರ್ಯಕರ್ತರ ಬಲಿದಾನ ಆಗಿದೆ. ಆದರೆ ಯಾರ್ದ ಬಲಿದಾನವನ್ನು ನಾವು ವ್ಯರ್ಥ ಮಾಡಲಿಕ್ಕೆ ಬಿಡಲಿಲ್ಲ. ಪ್ರವೀಣ್ ನೆಟ್ಟಾರ್ನ ಹತ್ಯೆ ಆಯಿತು, ನಾನು ಹೇಳಲ್ಲ, ಒಂದ್ಸಲ ಕೇಸ್ ಆಗಿದೆ, ಅವರಿಗೆ ನೆನಪಾಗ್ತಿದೆ. ಪ್ರತಿದಿನ ಶರಣ್ ಪಂಪೆಲ್ ಹೇಳಿದ ಮಾತು ಪ್ರತಿದಿನ ನೆನಪಾಗ್ತಾ ಇದೆ. ಇದೇ ಉತ್ತರ ಇನ್ನು ಮುಂದೆನೂ ಹೀಗೆ ಇರುತ್ತೆ. ಬಜರಂಗ ದಳದ ಶಕ್ತಿ, ಬಜರಂಗ ದಳದ ತಾಕತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯಲ್ಲಿ ಅಂತೇಳಿ ಹೇಳುತ್ತಾ, ಬಂಧುಗಳೇ, ನಾಳೆ ಸಮಾರೋಪ ಕಾರ್ಯಕ್ರಮ ಕೃಷ್ಣನ ನಾಡಲ್ಲಿ. ಇವತ್ತು ಶಾಂತಿಯ ಪಾಠವನ್ನು ಕಲಿಸಿದ್ದು ಯಾರಾದ್ರು ಅಂತ ಕೇಳಿದರೆ ಶ್ರೀಕೃಷ್ಣ ಪರಮಾತ್ಮ. ಶಾಂತಿಯನ್ನು ಮಾತ್ರ ಅಲ್ಲ, ಶೌರ್ಯ ಪರಂಪರೆಗೆ ಇನ್ನೊಂದು ಹೆಸರೇ ಶ್ರೀಕೃಷ್ಣ ಪರಮಾತ್ಮ. ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ, ಒಂದು ಘಟನೆ ನೆನಪಾಗುತ್ತೆ. ಇನ್ನೇನು ಮಹಾಭಾರತ ಯುದ್ಧ ಪ್ರಾರಂಭ ಆಗಬೇಕಾದ್ರೆ ಪಾಂಡವರಲ್ಲಿ ಒಂದು ಸಭೆ ನಡೆಯುತ್ತೆ. ಅಲ್ಲಿದ್ದಂಥ 50 ಜನರಲ್ಲಿ 40-45 ಜನ ಹೇಳ್ತಾರೆ, ನಮಗೆ ಯುದ್ಧ ಬೇಕು, ಕೌರವರ ವಿರುದ್ಧ ಯುದ್ಧ ಬೇಕು ಅಂತೇಳಿ. ಆದರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಮೊದಲು ನಮ್ಮದು ಶಾಂತಿ ಮಾತುಕತೆ, ಒಂದ್ಸಲ ಸಂಧಾನಕ್ಕೆ ನಾನು ಪ್ರಯತ್ನ ಮಾಡ್ತೀನಿ, ಆಮೇಲೆ ನೋಡೋಣ ಅಂತೇಳಿ. ಆವಾಗ ಭೀಮ ಎದ್ದು ನಿಂತು ಹೇಳ್ತಾನೆ, ಏನು ಹೇಳ್ತಾ ಇದೆಯಾ ಕೃಷ್ಣ? ಸಂಧಾನದ ಮಾತು ಹೇಳ್ತಾ ಇದೆಯಾ? ನಾನು ದ್ರೌಪದಿಗೆ ಮಾತು ಕೊಟ್ಟಿದ್ದೀನಿ, ದುಶ್ಯಾಸನನ ಹತ್ಯೆ ಮಾಡಿ ಅವನ ನೆತ್ತರನ್ನು ಅವಳ ಆ ದ್ರೌಪದಿಯ ಕುದಲಿಗೆ ಹಾಕ್ತೀನಿ ಅಂತೇಳಿ ನಾನು ಮಾತನ್ನು ಕೊಟ್ಟಿದ್ದೀನಿ. ನೀನು ಹೇಳ್ತಾ ಇದೆಯಾ ಸಂಧಾನ, ಯುದ್ಧ ಬೇಡ ಅಂತೇಳಿ. ಶ್ರೀಕೃಷ್ಣ ಪರಮಾತ್ಮ ವಾಪಸ್ ಒಂದು ಉತ್ತರ ಕೊಡ್ತಾನೆ, ಈ ದೇಶದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಒಂದು ಸಲ ನಿನ್ನ ಮಾತನ್ನು ಪಕ್ಕಕ್ಕೆ ಇಡು ಅಂತೇಳಿ, ಒಂದ್ಸಲ ನಿನ್ನ ಮಾತನ್ನು ಪಕ್ಕಕ್ಕೆ ಇಡು ಅಂತೇಳಿ. ಆದರೆ ಅದೇ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ಹೇಳ್ತಾನೆ, ನಿನ್ನ ಕಣ್ಣೆದುರು ಇರುವವರೆಲ್ಲರೂ ವಿರೋಧಿಗಳು, ಭೀಷ್ಮ ಇರ್ಬೋದು, ಕರ್ಣ ಇರ್ಬೋದು, ದ್ರೋಣ ಇರ್ಬೋದು, ಎಲ್ಲರನ್ನು ಕೊಂದು ಬಿಡು ಅಂತೇಳಿ. ಯಾಕೆಂದ್ರೆ ಅವರೆಲ್ಲರೂ ಅಧರ್ಮ ಮಾಡಿದ್ದಾರೆ, ಈಗ ನಮಗೆ ವಿರೋಧಿಗಳು. ನಾನು ಶಾಂತಿಯ ಮಾತುಕತೆ ನಡೆಸಿದೆ, ಸಂಧಾನದ ಮಾತುಕತೆ ನಡೆಸಿದೆ, ಆಗಲಿಲ್ಲ. ಇದು ಕೃಷ್ಣನ ನೀತಿ, ಇದು ಹಿಂದೂ ಸಮಾಜದ ನೀತಿ. ಅದಕ್ಕೋಸ್ಕರ ನಾನು ವೇದಿಕೆ ಮೇಲೆ ಇದನ್ನೇ ಹೇಳಲಿಕ್ಕೆ ಇಡ್ತಾ ಇದ್ದೇನೆ. ಇದು ಇಸ್ಲಾಂ, ಇದೇ ಮುಸಲ್ಮಾನರು, ಜಗತ್ತಿನ ಮುಸಲ್ಮಾನರು ಕೂಡ ನೀವು ಇದನ್ನು ತಿಳಿದುಕೊಳ್ಳಬೇಕು. ನೀವೇನಾದರೂ ಕೃಷ್ಣನ ನೀತಿಯನ್ನು ಅನುಸರಿಸಿದ್ರೆ ಜಗತ್ತಲ್ಲಿ ಇಸ್ಲಾಂ ಉಳಿಯುತ್ತೆ, ಇಲ್ಲದಿದ್ರೆ ಖಂಡಿತ ನಿಮ್ಮ ಸರ್ವನಾಶ ಖಂಡಿತ. ಇದನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕಟ್ಟಿಟ್ಟ ಬುತ್ತಿ ಇದು. ಇಡೀ ಜಗತ್ತನ್ನು ಉಳಿಸಿದ್ದು ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಆ ಶ್ರೀಕೃಷ್ಣನ ನೀತಿ ಜಗತ್ತಿನ ಎಲ್ಲರನ್ನು ಬದುಕಿಸುತ್ತೆ, ಎಲ್ಲರನ್ನು ಉಳಿಸುತ್ತೆ. ನಾಳೆ ಅದೇ ಶ್ರೀಕೃಷ್ಣನ ಜಾಗದಲ್ಲಿ ಇಡೀ ವಿಶ್ವ ಈ ಶೌರ್ಯ ಜಾಗರಣ ಯಾತ್ರೆಯ
ಒಂದು ಸಮಾರೋಪ ಕಾರ್ಯಕ್ರಮ ಇದೆ ಅಂತ ಹೇಳುತ್ತಾ, ಬಂಧುಗಳೇ, ವಿಶ್ವ ಹಿಂದೂ ಪರಿಷತ್ಗೆ 60 ವರ್ಷ ತುಂಬ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮುಂದಿನ 1 ವರ್ಷಗಳ ಕಾಲ ಇಡೀ ದೇಶದಲ್ಲಿ ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕೆಲಸ ಆಗಬೇಕು. ಗ್ರಾಮಗಳಲ್ಲಿ ಬಜರಂಗ ದಳದ ಘಟಕ ಆಗಬೇಕೆಂಬಂಥ ಗುರಿ ನಮ್ಮ ಕಣ್ಮುಂದೆ ಇದೆ. ಇಡೀ ದೇಶದಲ್ಲಿ 1 ಲಕ್ಷ ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕೆಲಸ ಆಗಬೇಕು ಅಂತೇಳಿ ಗುರಿಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಮುಂದಿನ ಕೃಷ್ಣ ಜನ್ಮಾಷ್ಟಮಿ ಒಳಗಡೆ ಮಂಗಳೂರಿನಲ್ಲಿ ಕೂಡ ಅವರು ಹೇಳಿದಾಗ 500 ಬಜರಂಗ ದಳದ ಘಟಕಗಳಾಗ್ತಾ ಇದೆ. ಪ್ರತಿ ಮನೆಗೆ ಮುಂದಿನ ದಿವಸ ನಮ್ಮ ಕಾರ್ಯಕರ್ತರು ಬರಲಿಕ್ಕಿದ್ದಾರೆ. ಪ್ರತಿ ಮನೆ ಅದು ವಿಶ್ವ ಹಿಂದೂ ಪರಿಷತ್ನ ಮನೆ ಆಗಬೇಕು. ಪ್ರತಿ ಮನೆ ಅದು ಸಂಘದ ಮನೆ ಆಗಬೇಕು. ಪ್ರತಿ ಮನೆ ಅದು ಶೌರ್ಯವಂತ ಹಿಂದೂ ಮನೆ ಆಗಬೇಕು. ಪ್ರತಿ ಸಮಾಜ ಹಿಂದೂ ಸಮಾಜ ಅದು ಶೌರ್ಯವಂತ ಹಿಂದೂ ಸಮಾಜ ಆಗಬೇಕು ಎಂಬಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವಿವತ್ತು ಆಯೋಜನೆ ಮಾಡಿದ್ದೇವೆ. ಬಂಧುಗಳೇ, ಬಹುಶಃ ಇಂಥ ಒಂದು ಅದ್ಭುತವಾದಂಥ ಕಾರ್ಯವನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ತು ಯೋಜನೆ ಮಾಡಿದೆ. ನಾನು ಪ್ರಾಂತದ ಪರವಾಗಿ ಮಂಗಳೂರಿನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಎಲ್ಲ ಕಾರ್ಯಕರ್ತರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರಲ್ಲೂ ನಮ್ಮ ಹೊಸ ಸ್ವಾಗತ ಸಮಿತಿಯ ಅಧ್ಯಕ್ಷರು ಗಿರಿಧರ್ ಶೆಟ್ರು, ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ನ ಹೊಸ ಅಧ್ಯಕ್ಷರು HK ಪುರುಷೋತ್ತಮ್ ಅವರು ಬಹಳ ನಿಷ್ಠೆಯಿಂದ ಪ್ರತಿ ದಿವಸ ಇವತ್ತು ನಮ್ಮ ಈ ಕಾರ್ಯಕ್ರಮದೊಟ್ಟಿಗೆ ಜೋಡಿಸಿಕೊಂಡು ಈ ಕಾರ್ಯಕ್ರಮಕ್ಕೋಸ್ಕರ ಇವತ್ತು ಹಗಲಿರುಳು ದುಡಿದಿದ್ದಾರೆ. ಹಾಗಾಗಿ ದುಡಿದಂಥ ನನ್ನ ಎಲ್ಲ ಬಜರಂಗ ದಳದ ಕಾರ್ಯಕರ್ತರಿಗೆ, ಎಲ್ಲ ಹಿಂದೂ ಯುವಕರಿಗೆ ಇನ್ನೊಂದ್ಸಲ ನಾನು ಧನ್ಯವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಬಲಾ ಭಾರತ್ ಮಾತಾ ಕಿ ವಂದೇ ವಂದೇ ವಂದೇ. ಶ್ರೀ ಮುಕ್ತಾನಂದ ಸ್ವಾಮೀಜಿಗಳು, ಓಂ ಶ್ರೀ ಶಕ್ತಿ ಗುರುಮಠ ಶ್ರೀ ಕ್ಷೇತ್ರ ಕರಿಂಜೆ ಇವರಿಂದ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವ ಯತ್ಯಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾಧೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಶ್ರೀ ಹರಿಗುರುಭ್ಯೋ ನಮಃ. ದುಂಬತ್ತ ಕ್ಷೇತ್ರದ ಸಾನ್ನಿಧ್ಯ ದೇವರೇನವರ ಶ್ರದ್ಧಾ ಭಕ್ತಿಡೆ ಪ್ರಾರ್ಥನೆ ಮಂತಂದು ಭಾರತ ಅಪ್ಪೆನೇ ಪೊರ್ತುಡು ಶ್ರದ್ಧೆಡೆ ಸ್ಮರಣೆ ಮಲ್ತಂದು ವಿಶ್ವ ಹಿಂದೂ ಪರಿಷತ್ತಿಗೆ ಅಜಿಪ್ಪನೇ ವರ್ಷ ದಿಂಜೊಂದುಪ್ಪನಂಚತ್ತಿನ ಶುಭ ಪರ್ವಕಾಲಡು ಬಜರಂಗದಳ ಒಂಜಿ ಯೋಚನೆ ಮಲ್ತಣೆ ನೆನ ಅರ್ಥಪೂರ್ಣವಾದ ನಮ್ಮ ಆಚರಣೆ ಮಲ್ಪಡು. ವಿಶ್ವ ಹಿಂದೂ ಪರಿಷತ್ತಿಗೆ ಅಜ್ಪನೇ ವರ್ಷ ದಿಂಜಿನಾಗ ಶೌರ್ಯ ರಥಯಾತ್ರೆನ ಒಂಜಿ ನಮ್ಮ ಪಿದಾಡ್ಪ ಓಡು ಅಂತ ಪಡೆದು ಯೋಚನೆ ಮಲ್ತೀನಿ ಮಾತ್ರವತ್ತೆ ಇನಿ ಶೌರ್ಯದ ಪ್ರತೀಕವಾದಿತ್ತಿನಂಚುತ್ತಿನ ಕೇಸರಿ ಸಾಲನ ಪಾಡ್ದಿನಂಚುತ್ತಿನ ಬಜರಂಗ ದಳದ ಸಹಿತವಾದ ದುಂಬುಕುಲ್ದಿನಂಚುತ್ತಿನ 1000 ಕಾರ್ಯಕರ್ತರೇನವರ ಉಡಲದಿಂಜಾದ ಅಭಿನಂದಿಸೆಯರೆ ಅನೆ ಇಚ್ಛೆ ಪಡೆಯೊಂದುಲ್ಲೆ ದಾಯಗೋಸ್ಕರ ಅಂದ್ಕೆಂಡ ಎಂಕು ಮೈಕೊಡು ಬಾತಿರುಂಡ ಶೌರ್ಯ ಜಾಗೃತಿ ಅವರೇ ಸಾಧ್ಯ ಇಜ್ಜಿ. ಶೌರ್ಯ ಜಾಗೃತಿ ಆವಡೊಂದಂಡ ನಿಕುಳು ಮಾತಿರಲ ಲಕ್ಕದಂತುಂಡಂದಂಡ ಮಾತ್ರ ಶೌರ್ಯ ಜಾಗೃತಿ ಅವರೇ ಸಾಧ್ಯ ಉಂಡು. ಎಂಕಲ ಮೂಲ ಗಂಟೆಗಟ್ಟಲೆ ಭಾಷಣ ಮಲ್ತದೆ ಪಿದಾಡ್ದು ಪೋನಾಗ ಎಂಕಲು ಮಠದಂಚಿ ನಿಕುಳು ಇಲ್ಲದಂಚಿಯಿಂದ ಅಂಡ ಶೌರ್ಯ ಜಾಗೃತಿ ಅವರೇ ಸಾಧ್ಯನೇ ಇಜ್ಜಿ. ಇತ್ತೊಂಜಿ ಪಾತೆರ ಪಂಡೇರು ಎಂಗೆ ನೆನ್ಪಾಪಡ ಒಂದು ಕೆಂಡ ಪರಶುರಾಮೆ ಒಂಜಿ ಪುರ್ತುಡು ತನ್ನ ಕೈಟಿತ್ತಿನಂಚುತ್ತಿನ ಕುಡರಿನ ಬೀಜಿನಾಗ ಓಡಿದು ಕಡಲೆ ನಂಗೆ ಜಾಗನು ಕೊರುಂಡುಗೆ ಅಂಚಿತ್ತಿನ ಪೆರ್ಮೆದ ತುಳುವೇರು ನಮ್ಮ ಕೈಟ್ ಕುಡರಿ ಪತ್ತಲೇಂದಿಯಾನು ಪನ್ಪುಜಿಯಾನು ಪರಶುರಾಮನ ಪರಾಕ್ರಮನ ನಿಕಲು ತೂಪಯರಂದ ಈ ನಮನ ಕುಡ್ಲಡು ಒವೇ ರೀತಿದ ಭಯೋತ್ಪಾದನೆ ಮತಾಂತರ ಓವುಲ ಅವರೇ ಸಾಧ್ಯ ಇಜ್ಜೆ ಎಂದು ಪಣಿಯರೆ ಯಾನು ಸಂತೋಷ ಪಡಪೆ ಬಂದುಲೆ ಹೆಮ್ಮೆ ಪಡಪೆ ಅಪ್ಪಗೆ ನಮ್ಮ ನಿಜವಾಯಿನಂಚುತ್ತಿನ ತುಳುವೇರು
ಕೇವಲ ಪರಶುರಾಮನ ನಾಡು ನಮವುಲ್ಲ ಪರಶುರಾಮನ ಕೈಕುಡರಿಗೆ ಕಡಲೆ ಪೋಡಿದನಿಗೆ ಆಯನ ಆದರ್ಶನ ನಮ ಪಾಲಿಸಾಣನ ಅಂಡ ಇನಿ ತಲ್ವಾರು ಇಪ್ಪತ್ತೊಂದು ಬೀಜವು ನಕ್ಲೆಗೆ ನಮ್ಮ ಕೇವಲವಾದ ನಮ್ಮ ಕೇಸರಿ ಸಾಲನ ಬೀಜಾಣನ ಅಂಡ ತಲ್ವಾರಕ್ಕನ ಕೈಡ್ದು ತಾಲಣೋ ಒಂದು ಪಣಿಯರೆ ಆನೆ ಒಂದು ವಿಶೇಷವಾದಿತ್ತಿನ ಚಿತ್ತನ ಕರೆಯನ್ನು ಕೊರ್ಬೆ ಆನೆ ದಾಯಗೆಂದು ಪಂಡ ಈ ಕೇಸರಿ ಆತು ಸುಲಭತ್ತೆ ಒಂದು ಈ ಕೇಸರಿಯಿಂದ ಪಂಡ ಒಂದು ಅಗ್ನಿ ಸೂತ್ತ ಕೈತಡೆ ಬನ್ನಾಗ ಒಂಚೂರು ಜಾಗ್ರತೆ ಮಲ್ಪುಡ ಪುಣ್ಣಮ್ಮ ದಾಯಗೆಂದ ಕೆಂಡ ಕೆಲವು ಜನ ಗೊತ್ತಿತ್ತದೆ ಜನ ಅಂದು ಬಂದಾಗ ಸೂಕು ಕೈಪಾಡ್ರೆ ಬರ್ಪು ಅಂಚುತ್ತನೆ ಪ್ರಸಂಗವನ್ನು ಬೇರೆ ಇನಿ ಬಜರಂಗದಳ ಪನ್ಪುರವು ಕೇವಲ ಒಂಜಿ ಕೇಸರಿ ಸಾಲನ ಧಾರಣೆ ಮಲ್ತಿನಂಚುತ್ತೇನ ಒಂಜಿ ಕೇವಲ ಸ್ವಯಂ ಸೇವಕರನ ತಂಡತ್ತೆ ಅವು ಎಂಜಿನಂದ ಕೆಂಡ ನಮ್ಮ ಧರ್ಮಗೋ ನಮ್ಮ ಸಂಸ್ಕೃತಿಗೆ ನಮ್ಮ ಗೋಮಾತೆಗೆ ತೊಂದರೆ ಆಪನಂಚುತ್ತನ ಸಮಯ ಸಂದರ್ಭ ಕಾಲೋಟು ಇಡೀ ಸುಡುಪನಂಚುತ್ತನ ಒಂಜಿ ಮಲ್ಲ ಅಗ್ನಿ ನಮ್ಮ ಬಜರಂಗದಳ ಅಂದ ಪನಿಯರೆ ಅನ್ನು ಸಂತೋಷ ಪಡಿಪೆ ಬಂದುಲೆ ಅಂಚಿತ್ತಿನ ಅಗ್ನಿ ಪ್ರತಿ ಇಲ್ಲಡನಂಕೆ ಪ್ರಜ್ವಲಿಸೋಡನಂಕೆ ಪ್ರತಿ ಇಲ್ಲಡೆ ಪ್ರಜ್ವಲಿಸೋದಂಚಿತ್ತಿನ ಅಗತ್ಯತೆ ಉಂಡು ದಾಯಿಗೆದ್ದು ಕೆಂಡ ಇನಿ ಮುರಣಿ ನಡತಿನಂಚಿತ್ತಿನ ಶಿವಮೊಗ್ಗದ ರಾಗಿಗುಡ್ಡೆಡೊಂಜಿ ಘಟನೆ ನಡುತ್ತುಂಡು ಅವೇನು ಉಲ್ಲೇಖ ಮಲ್ತೇರು ನಮ್ಮನೆ ಅಲ್ಪ ಈ ರಾಜ್ಯದ ಜವಾಬ್ದಾರಿನೇ ಪತ್ತೊಂದಿನಾರು ಪಣ್ಬೇರೆ ಯಾರೋ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ನಡೆದಿದೆ ಅದು ದೊಡ್ಡ ವಿಷಯವೇನಲ್ಲ ಅಂದ ಏರಿ ಕಲ್ದಕ್ಕೆರೆ ಬೋತಿನವಳು ಒಂಜಿ ಯಕ್ಷ ಪ್ರಶ್ನೆ ಕಲ್ದಕ್ದಿನಿ ಏರವಳು ಏರಾಂಡಲ ಹಿಂದುಳು ಕಲ್ದಕ್ದೇರ ಇಜ್ಜಿ ಕಲ್ದಕ್ದಿನಿ ಏರಂದ ಕೆಂಡ ಮಾತೆರೆಗಳ ನಿಗ್ಲೇ ಗೊತ್ತುಂಡು ಆಂಡ ಇನಿವರೆ ಮುಟ್ಟ ಇತಿಹಾಸಡು ಒಂಜಿ ನೆನಪು ಮನ್ಪೆಯಾನೆ ಯೋಚನೆ ಮಲ್ಪಲೆ ಬಂದಲೆ ಒಂಜಿ ಪುರ್ತುಡು ಕುಡ್ಲಡು ಒಂಜಿ ಘಟನೆ ನಡತದಿತ್ತಂಡು ಭಾರೀ ಮಲ್ಲ ಸಂಖ್ಯೆಡೆ ಸೇರ್ದಿತ್ತೇರೆ ಭಯೋತ್ಪಾದನೆ ಪ್ರೇರೇಪಿತವಾದಿತ್ತಿನಂಚಿತ್ತಿನ ಕೆಲವು ಒಂಜಿ ಪುಂಡು ಪೋಕರಿಲ್ಲ ಗುಂಪು ಬಹುಶಃ ನಮ್ಮನ ಪೊಲೀಸ್ ವ್ಯವಸ್ಥೆ ಭಾರೀ ಪ್ರಯತ್ನ ಮಲ್ತಂಡೆ ಶಾಂತಿದ ಮುಖಾಂತರ ಸಮಾಧಾನದ ಮುಖಾಂತರ ಸಂಧಾನದ ಮುಖಾಂತರ ಭಾರೀ ಪ್ರಯತ್ನವಂತನಲ್ಲ ವೈಕಲ ಜಗ್ಗಂದಿನ ಬಗ ಲಾಠಿ ಚಾರ್ಜ್ ಮಲ್ಪಡಾಯಿನ ಪ್ರಸಂಗ ಬಂದಾಗ ಕಲ್ಲು ದಕ್ಕದಿನಿ ಏರಂದು ಕೆಂಡ ಭಯೋತ್ಪಾದನೆ ಪ್ರೇರೇಪಿತವಾದಿತ್ತಿನಂಚಿತ್ತಿನ ಆ ಪುಂಡು ಪೋಕರಿರು ಪೊಲೀಸ್ ದಕ್ಕಲೆಗೆ ಕಲ್ಲು ದಕ್ಕದಿನಂಚಿತ್ತಿನ ಘಟನೆ ಮಂಗಳೂರು ನಡುತ್ತುಂಡು ಅಪಗ ಸರಕಾರ ಪಾತಿರ್ದುಜೆ ಅಪಗ ಪಾತಿರ್ದಿನಿ ಏರಂದು ಕೆಂಡ ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗದಳ ಒಂಜಿ ಎಚ್ಚರಿಕೆ ಕೊರುಂಡು ಪೊಲೀಸರ್ನ ಮಿತ್ತನಿಗಳು ದಾಳಿ ಮಲ್ತಾರಂದ ಖಂಡಿತವಾದ್ಲ ಕುಡ್ಲಡಿತ್ತಿನಂಚುತ್ತಿನ ಬಜರಂಗದಳ ಬೊಕ್ಕ ವಿಶ್ವ ಹಿಂದೂ ಪರಿಷತ್ತೇ ನಿಕ್ಲೆಗೆ ತಕ್ಕ ಉತ್ತರನು ಕೊರಿಯರುಂಡು ಒಂದು ಪನ್ಯಂಚಿತ್ತಿನ ಹೆಮ್ಮೆದ ಸಂಘ ಅಂದಿತ್ತಂಡ ಅವು ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಅಂದ ಪನಿಯರೆ ಸಂತೋಷ ಪಡಪೆ ಬಂದುಲೆ ಇನಿ ಆ ಸಂಘದ ಆಚರಣೆ ನಂಗೆ ಇನಿ ಅನ್ನ ಆತ್ಮೀಯರ ಪಂಡೇರಿ ಐನೂದು ಘಟಕ ಆವಡು ಒಂದು ಐನೂದು ಘಟಕ ಆಂಡ ಯಾರಂದು ನಂಗೆ ದಯಕೇಂಡ ನಮ್ಮ ಐನೂದು ಒಂದು ಇನಿ ಮೂಲ ಘೋಷಣೆ ಮಲ್ತಂಡ ಅಗಲು ಅವಳು 5,000 ತಯಾರು ಮಲ್ಪರೆ ತಯಾರ ಒಂದು ಉಳ್ಳೇರವಳು ದಯಗೆಂದ ಕೆಂಡಾಕಲ 5,000 ತಯಾರು ಮಲ್ಪರೆ ಪ್ರೇರೇಪಣೆ ಕೊರಪು ನಂಚುತ್ತಿನ ವ್ಯವಸ್ಥೆನೇ ನಮನೆ ಕಲ್ಪಿಸಾದ ಕೊರ್ತದ ಅವಳು ಮಿತ್ ಕುಲಾದತ್ತ ನಮ್ಮ ಈ ಸರ್ತಿ ಏರು ಮಲ್ತೀನಿ ನಮನೆ ಮಲ್ದಿನಿದ್ದೆ ಬೊಕ ನಮ್ಮ ಹಿಂದುಲ್ನ ಇಲ್ಲಗೆ ಕಲ್ದಕ್ಕೇರೆ ಏನೇ ಔರಂಗಜೇಬನ ಫ್ಲೆಕ್ಸ್ ನೀನಿ ಪಾಡಿಯೇರೆ ಔರಂಗಜೇಬನ ಪುದರಡೀನಿ ಬೇತೆ ರೀತಿದ ಎಂಕುಲು ಇನಿ ಶಾಂತಿದ ಯಾತ್ರೆಯನ್ನು ಮಲ್ತೊಂದುಲ್ಲ ಎಂಕುಲ್ದಾಲ ತೊಂದರೆ ಮಲ್ತೊಂದಿಲ್ಲ ಪಂಡದು ಪನ್ಪುನಂಚತ್ತಿನ ವ್ಯವಸ್ಥೆನ ಕಲ್ಪಿಸೈನಿ ಏರಿ ಬಂದುಳೆ ನಮನೆತ್ತ ಬಹುಸಂಖ್ಯಾತ ಹಿಂದುಳಿತ್ತಿನಂಚತ್ತಿನ ಈ ಭಾರತ ದೇಶಡು
ಬಹುಸಂಖ್ಯಾತರ ರಕ್ಷಣೆ ಮಲ್ಪನಂಚಿತನ ವ್ಯವಸ್ಥೆನೇ ನಂಗೆ ಬರಡು ವಿನಃ ಬುಂಡ ಅಲ್ಪಸಂಖ್ಯಾತರನ್ನ ಆ ವ್ಯವಸ್ಥೆನ ಓಲೈಸವನಂಚಿತನ ಒಂಜಿ ವ್ಯವಸ್ಥೆ ಬತ್ತಂಡ ದಾದಾಪುಂಡು ಒಂದು ಪಡೆದು ಎಲ್ಲ ಶಿವಮೊಗ್ಗಗೆ ಬೋಡೊಂದಿಜ್ಜೆ 4 ತಿಂಗಳು ಬೋಂಡ ಕುಡ್ಲಡ್ಲ ನವನ ಇಲ್ಲಿಗೆ ಕಲ್ಲು ಬುರಿಯರೆ ಸಾಧ್ಯತೆ ಉಂಡು ನೆನಪುದಿಲ್ಲಣಿಗಳು ಅಂಚಾದ ಪಕ್ಕೋಡೊಂಜಿ ನನ್ನ ಒಂಜಿ ವರ್ಷದ ಉಳ ಹಿಡಿದೊಂಜಿ ವ್ಯವಸ್ಥೆ ಬರಿಯರೆ ಉಂಡು ಸ್ವಾಮಿನಕ್ಲೆ ಗೋವುಲ ಪಕ್ಷ ಇಜ್ಜಿ ಕೃಷ್ಣ ಪಕ್ಷ ಬೊಕ್ಕ ಶುಕ್ಲ ಪಕ್ಷ ರಡ್ಡಿ ಅವೇನು ಬುಂಡ ಸ್ವಾಮಿನಕ್ಲೆ ಪಕ್ಷನೇ ಇಜ್ಜಿ ದಯಮಾಡ ಕೆಲವು ಜನ ಪನ್ಬೇರೆ ನೇರವಾದ ಈ ದೇಶ ರಕ್ಷಣದ ಬಗ್ಗೆ ಪಾತಿರುಂಡ ನಮ್ಮ ಹಿಂದೂ ಧರ್ಮದ ಬಗ್ಗೆ ಪಾತಿರುಂಡ ಹಿಂದೂ ಧರ್ಮದ ದಾಳಿದ ಬಗ್ಗೆ ಇನಿ ನಮ್ಮ ಯುವಕಿಯರ್ನಕ್ಲಿಗೆ ಒಂಜಾತನಿಕಲು ಲೆಕ್ಕದುಂತುಲೆಂದು ಜಾಗೃತಿದ ಸಂದೇಶ ಕೊರುಂಡ ಆ ಸ್ವಾಮಿನಕ್ಲಿಗೆ ಪಟ್ಟಕಟ್ಟು ನೆಂಚಕೆಂಡ ಅವು ಕಾಂಗ್ರೆಸ್ ದತ್ತು ಮಾರೆ ಅವು BJP ದ ಅಂಚಾದುಪ್ಪನಾಗೆ ನಮ್ಮ ಒಂಚೂರು ಜಾಗೃತಿ ಮಲ್ಪಡ ಅರೆನ್ಲೆಪ್ಪುಣ ಬೋರ್ಚಿ ನಮ್ಮ ಅಂದ್ ತಪ್ಪು ತೆರಿಯ ನೋಡ್ಚೆ ಎಂಗುಲೋ ಎಂಚಿನ ಇತ್ತುಂಡಲ್ಲ ಧರ್ಮದ ಪರವಾದ ಸಂತೆರೊಪ್ಪನು ದೇಶದ ಪರವಾದಿ ಸಂತೆರೊಪ್ಪನು ವಿನಃ ಬುಂಡ ಒವೇ ರೀತಿ ರಾಜಕೀಯ ಪಕ್ಷನು ಓಲೈಸರೆ ಸಂತೆರೊಪ್ಪುನತ್ತೆ ಅವೇ ನಮ್ಮ ಪ್ರತಿವರಿಲ ನೆನ್ಪು ದೀವಡಾಯಿನಂಚಿನ ಅವಶ್ಯಕತೆ ಉಂಡು ಅಂಡ ಒಂಜಿ ಪಾತೆರ ಪಂದೆ ನಮ್ಮ ಭಾರತ ದೇಶವಾದೇ ಇತೊರ್ತು ಒರಿದುಂಡು ಮುರಣಿ ಫ್ಲೆಕ್ಸ್ ಬಾಡಿ ಔರಂಗಜೇಬನ ಅಂಚಿತ್ತಿನ ಏತೋ ಜನ ಬೈದೇರು ಏತೋ ಜನ ಬಂಡೆ ಸುಮಾರು ಜನ ಬೈದೇರು ಟಿಪ್ಪು ಸುಲ್ತಾನ್ ಬೈದೆ ಮೊಹಮ್ಮದ್ ಕಿರ್ಜಿ ಮೊಹಮ್ಮದ್ ಗೋರಿ ಕೆಲವು ಜನ ಬೈದೇರು ಕೆಲವು ಜನ ಬಂಡೆ ಒಂತೆತ್ತು ಸುಮಾರು ಜನ ಹಾಕಲ್ಲ ನಂಗೆ ಪುದರ್ ನಾಡಿಯರ್ಲ ನಂಗೆ ತೀರಂದೆ ಆಂಡ 10 ಜನ ಬತ್ತದ್ಲ ಭಾರತ ದೇಶನು ದಾದ ಮಲ್ಪರೆ ಅಂಡೆ ಸನಾತನ ಹಿಂದೂ ಧರ್ಮನು ದಾದಾಂಡಲ ಮಲ್ಪೆರೆ ಅಂಡ ದಾಲ ಮಲ್ಪೆರೆ ಆತಜಿ ದಾಯಗಿಂದ ಬಂಡ ಇಡೀ ವಿಶ್ವಡೆ ಮಾತೆ ಪಂಡದ ಲೆಪ್ಪು ನಂಚಿತ್ತಿನ ಒಂಜಿ ದೇಶ ಅಂದಿತ್ತಂಡ ಅವು ನಮ್ಮ ಭಾರತ ದೇಶ ಪಂಪೆ ನಮ್ಮ ನೆನ್ಪುದಿ ಓಡು ಅಂಚಾದಿ ಏಪ್ಪಲನಿಗಳು ಆಲೋಚನೆ ಮಲ್ಪಲೆ ಅಪ್ಪೆನ ಮೇಲುಗೇರ್ಲ ಕೈಪಾಡ್ರೆ ಬತ್ತಂಡ ಮಗೆ ಸಹಿಸವೇನಾ ಆ ಎಂಚಿತ್ತಿನ ಅಂಡಲ ಎದುರ್ದಾಯನ ದಮನಿಸವೇನೆ ಅಂಚಾದುಪ್ಪನಾಗ ಭಾರತ ಅಪ್ಪೆನ ರಕ್ಷಣೆಗೆ ಭಾರತ ಅಪ್ಪೆನ ಮೇಲುಗೇರು ಕೈಪಾಡ್ರೆ ಬರ್ಪೇರ ಅಕ್ಕಲಿಗೆ ತಕ್ಕ ಪಾಠವನ್ನು ಕಲ್ಪ ಏರೋಪುನಂಚತ್ತಿನ ಸಂಸ್ಥೆನೇ ಬಜರಂಗದಳ ಪನಿಯರೇನು ಸಂತೋಷ ಪಡೆಪೆ ಬಂದುಲೆ ಸಂತೋಷ ಪಡೆಪೇನೆ ದಾಯಗಿಂದ ಕೆಂಡ ಇನಿ ನಮ್ಮ ಇನಿ ಮಠ ಮಂದಿರ ಪ್ರತಿ ಒಂಜಿಲ ಒರಿದುನೊಂದಿತ್ತುಂಡ ಅಂಡ ಅವು ಇನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವ ಹಿಂದೂ ಪರಿಷತ್ತೆ ಬಜರಂಗದಳೋಡ್ದ ಹತ್ರ ಒರಿದಿನ ವಿನಃ ಬುಂಡ ಒವೇ ರೀತಿಯ ರಾಜಕೀಯ ವ್ಯವಸ್ಥೆ ಹಿಡಿದೊಂದು ಒರಿದಿನತ್ತೆ ಒಂದೇ ನಮ್ಮ ಪ್ರತಿ ವರಿಲ ನೆನ್ಪು ದೀವಡಾದಿತ್ತಿನಂಚತನ ಅವಶ್ಯಕತೆ ಉಂಡು ಇನಿ ಎಂಕೊಂಜಿ ಪಾತೆರ ನೆನಪಾಗ್ಬಂಡು ಒರಿ ಸ್ಟಾಲಿನ್ ಪನ್ಪುನ ಒಂಜಿ ಪಾತೆರ ಪಂಡೆ ಸನಾತನ ಹಿಂದೂ ಧರ್ಮ ಬಂಡ ಅವು ಕೊರೋನಾ ಐತಿ ಲೆಕ್ಕ ಅಂದ ಅವೇನು ನಾಶ ಮಲ್ಪೋಡು ಮಾತ ದೇಶವು ಕೊರೋನಾ ಬೋದು ಮಾತೆರೇನ ಲಗಡಿದಿದ್ದೇನೆ ಅಂಡ ಭಾರತ ದೇಶಡು ಕೊರೋನಾಡು ಬಲಿಯಾತಿನಕ್ಕೆಲ್ಲ ಸಂಖ್ಯೆ ಭಾರಿ ಕಮ್ಮಿ ಆ ಯೋಚನೆ ಅನ್ಬೋಡು ದಾಗಿಂದಕ್ಕೆ ಎಣ್ಣಗ ಆ ಸನಾತನ ಹಿಂದೂ ಧರ್ಮನು ಕೊರೋನಾ ಐತಿ ಲೆಕ್ಕ ಬಣದು ಒಂದು ಮಲ್ತೆ ಅಂಡ ಜಗತ್ತಡು ಕೊರೋನನು ನಾಶ ಮಲ್ತಿನಂಚುತ್ತಿನ ಕೊರೋನಾಗ ಔಷಧಿನ ನಾಡಬತ್ತಿನಂಚುತ್ತಿನ ಏಕೈಕ ದೇಶ ಅಂದಿತ್ತು ನಾವು ನಮ್ಮ ದೇಶ ಭಾರತ ದೇಶ ಮಾತ್ರ ಅಂಚಾದಪ್ಪನಾಗ ಸ್ಟಾಲಿನಿಗೆ ಆ ಆಲೋಚನೆ ಮಲ್ಬಡಿತ್ತಂಡಿ ಕೊರೋನಾ ನಾಶ ಮಲ್ಪನಂಚುತ್ತಿನ ಔಷಧಿನೇ ಭಾರತ ತಯಾರು ಮಲ್ದಂಡಿಗೆ ನನ್ನ ಸನಾತನ ಧರ್ಮನು ಕೊರೋನಾ ಗೋಲಿಸಾಂಡ ಅಂಡ ಬಹುಶಃ ಇಂಬೆ ಉರಿಯರೆ ಸಾಧ್ಯತೆ ಉಂಡ ಅಂಡ ಆಯನ ಇಲ್ಲಡಿತ್ತಿನಂಚುತ್ತಿನ ಅಪ್ಪೇನೆ ಪರಿವರ್ತನೆ ಮಲ್ಪರೆ ಆತಜೆ ಆ ಸನಾತನ ಹಿಂದೂ ಧರ್ಮನು ನಾಶ ಮಲ್ಪರೆ ಪಿದಡ್ದಿನಂಚುತ್ತಿನ ಪರಿಸ್ಥಿತಿ ನೆಕ್ಕೋಸ್ಕರ ಪನೊಂದುಲ್ಲೆಯನೆ ಪ್ರೀತಿದ ಬಂದುಲೆ ಭಾರಿ ದುಃಖ ಆಪಣೆಂಗ್ಲೆಗೆ ಭಾರಿ ಬೇನಡಿ ಪಾತಿರೋನು ಪನೊಂದುಲ್ಲ ಒಂಜಿ ಎಲ್ಲಿಯ ದೇಶ ಇಸ್ರೇಲ್ ದೇಶ ಎಲ್ಲಿಯ ದೇಶ 1 ಕೋಟಿ ಜನಸಂಖ್ಯೆ ತಿನಂಚುತ್ತನ ದೇಶ ಇಸ್ರೇಲ್ದ ಮಿತ್ತೆ ಇನಿ ಒಂಜಿ ಹಮಾಸ್ ಪನ್ಪಿನಂಚುತ್ತನ ಒಂಜಿ ಮುಸ್ಲಿಂ ಭಯೋತ್ಪಾದಕ ಪ್ರೇರೇಪಿತ ಒಂಜಿ ಉಗ್ರೇರ್ನಕುಲು ಆ ದೇಶದ ಮಿತ್ತು ದಾಳಿ ಮಲ್ಪುಯರೆ ಆ ದಾಳಿದ ಕ್ರೂರತೆ ಎಂಚುಂಡೊಂದು ಕೆಂಡ ಒರಿಯಾಗೆ ಅಕಲ್ಡ ಇತ್ತಿನಂಚುತ್ತನ ಆಯುಧೋಡು
ಅಕ್ಲೇನ ಕೆರ್ದೆ ಅಲ್ಲನ ಪುದರ್ಪಣ ಒಂದುಳ್ಳೇರು ಆತ ಮಾತ್ರ ಬತ್ತೆ ಅವಳು ಸೇನಡಿತ್ತಿನಂಚತ್ತಿನ ಒಂಜಿ ಯುವತಿನೇ ವಾರೀತಿಡೆ ಬರ್ಬರವಾದ ಹಿಂಸೆ ಕೊರ್ದು ಹತ್ಯೆ ಮಲ್ತೇರೆ ಪಂಡ ಆ ಚಿತ್ರಣ ನಮ್ಮ ನೈಜವಾದ ನಮ್ಮ ತೂಡೊಂದು ಅಂಡ ನಮ್ಮ ಮನಸ್ಸು ಖಂಡಿತವಾದ ಕರಗೊಂಡು ಪ್ರತಿ ಒರಿಯಗಲ ಎದೆಗಾರಿಕೆ ಬರೋಡು ಇಂಚಂದು ಕೆಂಡ ಇಸ್ರೇಲ್ ಅಂತ ಪನ್ಪಿನವೇ ಬಲಿಷ್ಠ ದೇಶ ಇನಿ ಭಾರತಗೂ ಬೆಂಗಾವಲಾದೆ ಈ ದೇಶದ ಪ್ರಧಾನಿನ ಒಂಜಿ ಪುದರನೆ ಇಸ್ರೇಲ್ ಮಾತ್ರ ಅವಲೊಂಜಿತ್ತಿನಂಚಿತ್ತಿನ ನಗರಗೂ ನಮ್ಮ ದೇಶದ ಪ್ರಧಾನಿನ ಪುದರಂದೀತಿನಂಚಿತ್ತಿನ ದೇಶ ಇಸ್ರೇಲ್ ದೇಶ ಆತ ಬಲಿಷ್ಠವಾದ ಜನಸಂಖ್ಯೆ ಕಮ್ಮಿಯಿಂದ ಅಂಡಲ ಆತ ಬಲಿಷ್ಠವಾದಿತ್ತಿನಂಚಿತ್ತಿನ ದೇಶದ ಮಿತ್ತೆ ಭಯೋತ್ಪಾದಕರನ್ನ ದಾಳಿ ಏತು ಕ್ರೂರವಾದ ಉಂಡು ಒಂದು ಯೋಚನೆ ಮಂತ್ಲೆ ಅಂಡ ನಮ್ಮ ಬಜರಂಗ ದಳದ ಉದ್ದೇಶ ಒಂದೇ ಭಾರತ ದೇಶನು ಭಯೋತ್ಪಾದಕ ಮುಕ್ತ ದೇಶ ಮಲ್ಪಡು ಬೊಕ್ಕೊಂಜಿ ಪಾತೆರ ಬಂಡೆ ರೆಂಚಂದು ಕೆಣ್ಣಗ ಅಯೋಧ್ಯೊಡಿತ್ತಿನಂಚುತ್ತಿನ ರಾಮ ಮಂದಿರ ಇನಿ ಅವೇನೇ ಒಂಜಿ ರಾಷ್ಟ್ರೀಯ ಸ್ವಾಭಿಮಾನದ ಪ್ರತೀಕದ ದಿನವಾದ ಘೋಷಣೆ ಮಲ್ಪಡೊಂದು ಎನ್ನೋ ಒಂಜಿ ಮನವಿ ಇಂಚಂದು ಕೆಣ್ಣಗ ಒಡೆ ಮುಟ್ಟ ನಮ್ಮ ಬೇಜವರ ಶ್ರೀಗಳು ಪನೊಂದಿತ್ತೇರಿ ಒಡೆ ಮುಟ್ಟ ಪಿಲಿ ಮಿತ್ತುಡು ಪುಣ ಅದ ಮುಟ್ಟ ಎಂಜಿನ ಬಣ್ಣ ಪೆತ್ತಾಗ ರಕ್ಷಣೆ ಇಜ್ಜಿಂದು ರಾಷ್ಟ್ರೀಯ ಪ್ರಾಣಿ ಪಿಲಿನ ಜಬಡಾದೆ ಪೆತ್ತಾನ ಕುಲ್ಲಂಡ ಮಾತ್ರ ಎಂಜಿನ ಬಣ್ಣಗೆ ಈ ದೇಶಡು ಪೆತ್ತಾಗ ರಕ್ಷಣೆ ದಿಕ್ಕೇರೆ ಸಾಧ್ಯತೆ ಉಂಡು ಇಜಿನ್ನ ಅಂಡ ಸಾಧ್ಯನೇ ಇಜ್ಜಿ ಅಂಚಾದೆ ನಮಕೊಂದು ಎಡ್ಡೆ ಅವಕಾಶ ತಿಕ್ಕೊಂದುಂಡು ಇಂಕಲು ನೇರವಾದ ಪಣಿಯರ ಪೂಜೆ ಮತದಾನ ಪನ್ಪುನವು ಪ್ರತಿ ವರಿಯನಲ ಜನ್ಮಸಿದ್ಧ ಹಕ್ಕು ಮತದಾನ ಮಲ್ಪುನ ಮತದಾನ ಮಲ್ಪುನಗ ಎಂಚ ಮಲ್ಪಡು ಒಂದು ಕೆಂಡ ಇನಿ ಅಂಗಡಿಗೆ ಪೋಂಡ ತರಕಾರಿ ಕನನಗ ಎಡ್ಡ ತರಕಾರಿ ತೂದು ಗಣಪನಮ ನಮಕೊಂಜಿ ವಸ್ತ್ರವನ್ನು ಖರೀದಿ ಮಲ್ಪರೆ ಪೋನಗ ಎಡ್ಡೆಂತನೇ ನಮ್ಮ ಖರೀದಿ ಮಲ್ಪುವ ಅಂಡ ಮತದಾನ ಮಲ್ಪುನಗ ಬರ್ಪಿನ ಅವಧಿಡೆ ಎಡ್ಡೆ ವ್ಯಕ್ತಿಗೆ ಮತದಾನ ಮಲ್ಪುನ ಮುಖಾಂತರವಾದೆ ಈ ಭಾರತ ದೇಶನು ಜಗದ್ಗುರು ಮಲ್ಪಲೆ ಪನ್ಪುನ ಪಾತಿರದ ಒಟ್ಟಿಗೆ ನಮ್ಮ ವಿರಮಿಸವ. ಜೈ ಶಕ್ತಿಗುರು, ಜೈ ಶ್ರೀರಾಮ್. ಚಿಂತನೆಯ ಮೂಲಕ ಯುವ ಮನಸ್ಸುಗಳಿಗೆ ರಾಷ್ಟ್ರೀಯತೆಯ ವಿಚಾರಧಾರೆಯನ್ನ ಮನಮುಟ್ಟುವಂತೆ ತಿಳಿಸುವಂತ, ಅದೆಷ್ಟೋ ರಾಷ್ಟ್ರೀಯ ಕಾರ್ಯದಲ್ಲಿ ಸೇವೆಯಲ್ಲಿ ನಿರತರಾಗಿರುವಂತ ರಾಷ್ಟ್ರೀಯ ಚಿಂತಕರು, ಖ್ಯಾತ ಅಂಕಣಕಾರರು ಆದಂತಹ ಶ್ರೀಯುತ ಚಕ್ರವರ್ತಿ ಸುಲಿವೆಲೆ ಇವರಿಂದ ಇವತ್ತಿನ ದಿಕ್ಸೂಚಿಯ ಮಾತು. ಬಂಧುಗಳೇ, ಜೋರಾದ ಜಯಘೋಷಗಳೊಂದಿಗೆ ಬೋಲೋ ಭಾರತ್ ಮಾತಾ ಕೀ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ, ಆಸೀನರಾಗಿರುವ ಇತರೆಲ್ಲ ಗಣ್ಯರಿಗೂ ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಆದರಣೀಯ ಹಿರಿಯರಿಗೆ ಮತ್ತು ನನ್ನೆಲ್ಲ ನೆಚ್ಚಿನ ಬಜರಂಗಿ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಪ್ರತಿ ಬಾರಿ ಮಂಗಳೂರಿಗೆ ಬಂದಾಗ ಪ್ರೇರಣೆ ಕೊಡ್ಲಿಕ್ಕೆ ಬರಬೇಕು ಅಂತ ಇವರು ಹೇಳೋದು, ಆದರೆ ನಿಮ್ಮನ್ನೆಲ್ಲ ನೋಡಿ ಪ್ರೇರಣೆ ತಗೊಂಡು ಹೋಗೋದೇ ಆಗೋಗ್ಬಿಡತ್ತೆ ಪ್ರತಿ ಬಾರಿ. ನಾನು ವೇದಿಕೆ ಮೇಲೆ ಕೂತಾಗ ಅಂದ್ಕೊಳ್ತಿದ್ದೆ, ಸ್ಟಾಲಿನ್ನು ಸನಾತನ ನಾಶ ಮಾಡಬೇಕು ಅಂತ ತಮಿಳ್ನಾಡಿನಲ್ಲಿ ಹೇಳಿ ಬಚಾವಾದ, ಮಂಗಳೂರಿಗೆ ಬಂದಿದ್ದಿದ್ರೆ, ಇಲ್ಲಿ ಹೇಳಿದ್ದಿದ್ರೆ ವಾಪಸ್ ಹೋಗ್ತಿರ್ಲಿಲ್ಲ ಅನ್ನೋದು ಎಂಥವನಿಗೂ ಅರ್ಥ ಆಗುತ್ತೆ. ಆ ಥರದ ಅದ್ಭುತವಾದ ಅಲೆ ಇಲ್ಲಿ ನನಗೆ ಕಾಣ್ತಾ ಇದೆ. ಮಿತ್ರೇ, ಸ್ಟಾಲಿನ್ ಹೇಳಿದ ಸನಾತನ ನಾಶ ಮಾಡಬೇಕು, ಸನಾತನ ನಾಶವಾಗಬೇಕಾಗಿರೋದು ಅಂತ ನನಗನ್ನಿಸ್ತು. ಸ್ಟಾಲಿನ್ ಅಪ್ಪ ಪ್ರಯತ್ನ ಪಟ್ಟ, ಅವರ ತಾತ ಪ್ರಯತ್ನ ಪಟ್ಟ, ಅವರು ಮುತ್ತಾತ ಪ್ರಯತ್ನ ಪಟ್ಟ, ಮೊಹಮ್ಮದ್ ಗೋರಿ ಮೊಹಮ್ಮದ್ ಗಜ್ನಿಯರು ಪ್ರಯತ್ನ ಪಟ್ಟರು, ಬ್ರಿಟಿಷರು ಪ್ರಯತ್ನ ಪಟ್ಟರು, ಅಲೆಕ್ಸಾಂಡರ್ನ ಕಾಲದಿಂದಲೂ ನಿರಂತರವಾಗಿ ಪ್ರಯತ್ನ ಪಡಲಾಯಿತು. ಯಾರಿಂದಲೂ ಇಂಚು ಅಲಗಾಡದ ಈ ಸನಾತನ ಇವನು ಯಾವ ಸ್ಟಾಲಿನ್ ಬಂದು ಅಲಗಾಡಿಸಬೇಕು ಅಂತ ಇವತ್ತು ನೋಡಿದಾಗ ಅನ್ನಿಸತ್ತೆ ಮಿತ್ರರೇ. ಶೌರ್ಯದ ಕಾರಣಕ್ಕೆ ಭಾರತ ಉಳಿದಿರೋದು, ಅನುಮಾನವೇ ಇಲ್ಲ. ಈ ದೇಶ ಹಿಂದೂಗಳ ದೇಶ, ಹೇಡಿಗಳ ನಾಡು ಅಂತ ಅನೇಕರು ನಮಗೆ ಪಾಠ ಮಾಡಿದ್ರು. ಮಹಾತ್ಮ ಗಾಂಧೀಜಿ ಒಂದ್ಸಲ ಮಾತನಾಡ್ತಾ ಹೇಳಿದ್ರು, ಒಬ್ಬ ಆರ್ಡಿನರಿ ಮುಸಲ್ಮಾನ ಗೂಂಡ ಆಗಿರ್ತಾನೆ, ಒಬ್ಬ ಆರ್ಡಿನರಿ ಹಿಂದೂ ಹೇಡಿ ಅಂತಿರ್ತಾನೆ ಅಂತ. ಮಹಾತ್ಮ ಗಾಂಧೀಜಿ ನಿಜವಾದ ಹಿಂದುವನ್ನು ನೋಡ್ಲೇ ಇಲ್ಲ. ನಿಜವಾದ ಹಿಂದುವನ್ನು ಅವರು ನೋಡಿದ್ದಿದ್ರೆ ಈ ಮಾತನ್ನ ಯಾವತ್ತೂ ಆಡ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ. ನೆನಪು ಮಾಡ್ಕೊಳ್ಳಿ ಮಿತ್ರರೇ, ಜಗತ್ತ
ಜಗತ್ತನ್ನೆಲ್ಲ ಗೆದ್ದು 17ನೇ ವರ್ಷಕ್ಕೆ ತಾನು ಜಗತ್ತನ್ನ ಗೆದ್ದು ದೊಡ್ಡ ರಾಜನಾಗಬೇಕು ಅಂತ ಕನಸು ಕಂಡಿದ್ದ ಅಲೆಕ್ಸಾಂಡರ್ನ ಕನಸುಗಳು ನುಚ್ಚು ನೂರಾಗಿದ್ದು ಹಿಂದುವಿನ ಎದುರಿಗೆ ಅನ್ನೋದನ್ನ ಮರೆಯುವಂತಿಲ್ಲ. ನೆನಪು ಮಾಡ್ಕೊಳ್ಳಿ, ಮಹಮ್ಮದ್ ಘೋರಿ 1191ರಲ್ಲಿ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನ್ನ ಎದುರಿಗೆ ನಿಂತಿದ್ದ. ಪೃಥ್ವಿರಾಜ್ ಚೌಹಾನ್ ಅವನನ್ನ ಯುದ್ಧದಲ್ಲಿ ಸೋಲಿಸಿದ. ಆದರೆ ಪೃಥ್ವಿರಾಜ್ ಚೌಹಾನನೊಳಗಿದ್ದ ಹಿಂದುವಿನ ಮಾತೃ ಹೃದಯ ಜಾಗೃತಗೊಳ್ತು. ಮಹಮ್ಮದ್ ಘೋರಿ ಕಾಲಿಗೆ ಬಿದ್ದ ಕ್ಷಣ ಕ್ಷಮಿಸಿ ವಾಪಸ್ ಕಳಿಸಿದ. ಮರು ವರ್ಷ ಮತ್ತೊಮ್ಮೆ ದಾಳಿ ಮಾಡಿದ ಮಹಮ್ಮದ್ ಘೋರಿ ಮೋಸ ಮಾಡಿ ಪೃಥ್ವಿರಾಜ್ ಚೌಹಾನನನ್ನ ಕೊಂದ. ಆದರೆ ನೆನ್ಪಿಟ್ಕೊಳ್ಳಿ, ಆ ಪೃಥ್ವಿರಾಜ್ ಚೌಹಾನನನ್ನ ಎದುರಿಸಿ ಸೋಲಿಸಿದ್ದು ಇದೇ ಹಿಂದೂ ಸಮಾಜ ಅನ್ನೋದನ್ನ ಯಾರೂ ಮರೆಯುವಂತಿಲ್ಲ. ಇವತ್ತು ಟಿಪ್ಪುನ ಹೀರೋ ಅಂತ ಕರೀತಾರಲ್ಲ, ಯಾಕೆ ಟಿಪ್ಪುನ ಫೋಟೋ ಹಾಕೊಳ್ತಾರೆ ಗೊತ್ತೇನು? ನಾವು ಶಿವಾಜಿ ಮಹಾರಾಜರು ಫೋಟೋ ಹಾಕೊಳ್ತೀವಿ ಅಂತ ಇನ್ಯಾವುದೂ ಇಲ್ಲ ಅಂತ ಟಿಪ್ಪು ಫೋಟೋ ಹಾಕೊಳ್ಳೋದು. ಅಲ್ಲದೆ ಹೋದ್ರೆ ಟಿಪ್ಪುವಿನಂತ ಹೇಳಿ ಮತ್ತೊಬ್ಬ ಇಲ್ಲ. ಕೊಡಗಿನ ಹಿಂದೂಗಳನ್ನ, ಇಲ್ಲಿ ಪಕ್ಕದ ಕೊಡಗಿನ ಹಿಂದೂಗಳನ್ನ ಎದುರಿಸಲಾಗದ, ನೇರ ಯುದ್ಧದಲ್ಲಿ ಎದುರಿಸಲಾಗದ ಟಿಪ್ಪು ಮೋಸಗೊಳಿಸಿ ಆ ಕೊಡಗಿನ ಹಿಂದೂಗಳನ್ನ ಕೊಲ್ಲಬೇಕಾಗಿ ಬಂತು. ಅವನು ಇಂದು ಮುಸಲ್ಮಾನರಿಗೆ ಆದರ್ಶ. ಏನ್ ದುರ್ದೈವ ಅವರದ್ದು. ಮಿತ್ರ, ಟಿಪ್ಪು ಅಷ್ಟೇ ಅಲ್ಲ, ಯಾವ ಶಿವಾಜಿ ಮಹಾರಾಜರು ಇವತ್ತು ಔರಂಗಜೇಬನ ಚಿತ್ರವನ್ನ ಅವರು ಶಿವಮೊಗ್ಗದಲ್ಲಿ ದೊಡ್ಡದಾಗಿ ಹಾಕೊಂಡ್ರಲ್ಲ, ಆ ಔರಂಗಜೇಬ ಶಿವಾಜಿ ಮಹಾರಾಜರನ್ನ ಹಿಡಿಬೇಕು ಅಂತ ತನ್ನ ಸೇನಾಪತಿ ಶಾಹಿಸ್ತೆ ಖಾನನ್ ಕಳಿಸಿದ. ಶಿವಾಜಿ ಮಹಾರಾಜರು ಏನ್ ಮಾಡಿದ್ರು ಗೊತ್ತಾ? ಶಹಿಸ್ತೆ ಖಾನನ 3 ಬೆರಳು ಕತ್ತರಿಸಿ ಅದನ್ನು ಗಿಫ್ಟ್ ಮಾಡಿ ಔರಂಗಜೇಬನಿಗೆ ಕಳಿಸಿದ್ರು. ಔರಂಗಜೇಬನಿಗೆ ಧೈರ್ಯ ಆಗಲಿಲ್ಲ. ಔರಂಗಜೇಬ ಯಾರ್ಯಾರನ್ನ ಶಿವಾಜಿ ಮಹಾರಾಜರನ್ನ ಬಂಧಿಸಬೇಕು ಅಂತ ಕಳಿಸಿಕೊಟ್ನೋ ಎಲ್ಲರೂ ಸೋತ್ರು, ಇಲ್ಲವೇ ಶಿವಾಜಿ ಮಹಾರಾಜರು ಮುಂದೆ ತಲೆ ಬಗ್ಗಿಸಿ ನಿಂತರು. ಆಗೇನ್ ಮಾಡ್ಬೇಕಾಗಿ ಬಂತು ಗೊತ್ತಾ? ಅವನು ಮತ್ತೊಬ್ಬ ರಜಪೂತ ರಾಜ, ಹಿಂದೂ ರಾಜ ಜಯಸಿಂಗರನ್ನೇ ಕಳಿಸಿಕೊಟ್ಟು ಶಿವಾಜಿ ಮಹಾರಾಜರನ್ನ ಬಂಧಿಸ್ಕೊಂಡ್ ಬಾ ಅಂತ ಹೇಳಬೇಕಾಗಿ ಬಂತು. ರಾಜ ಜಯಸಿಂಗರಿಗೆ ಶಿವಾಜಿ ಮಹಾರಾಜರು ಏನು ಹೇಳ್ತಾರೆ ಗೊತ್ತಾ? ಮಹಾರಾಜ, ನೀನು ಹಿಂದೂ, ನಾನು ಹಿಂದೂ. ಆ ಅಯೋಗ್ಯ ಔರಂಗಜೇಬನ ಸೇವೆ ಯಾಕೆ ಮಾಡ್ತೀಯ? ಹಿಂದೂ ಸಾಮ್ರಾಜ್ಯದ ಒಡೆಯನಾಗೂ ನಿನ್ನ ಸೇವೆ ನಾನು ಮಾಡಲಿಕ್ಕೆ ಸಿದ್ಧ. ಹಿಂದೂ ಸಾಮ್ರಾಜ್ಯ ನಿರ್ಮಾಣ ಆಗಬೇಕು ಎನ್ನುವಂತ ದೊಡ್ಡ ಕನಸನ್ನ ಕಟ್ಟಿದ್ದು ಶಿವಾಜಿ ಮಹಾರಾಜರು. ಆಗ ಶಿವಾಜಿ ಮಹಾರಾಜರನ್ನ ಬಂಧಿಸಿಕೊಂಡು ಹೋಗಿ ಅವರಿಗೆ ಹೇಳ್ತಾನವನು, ನಿಮ್ಮ ರಕ್ಷಣೆ ನನ್ನ ಜವಾಬ್ದಾರಿ, ಔರಂಗಜೇಬನ ಮುಂದೆ ನಿಲ್ಲಿಸ್ತೀನಿ ಅಂತ ಔರಂಗಜೇಬನ ಮುಂದೆ ನಿಲ್ಲಿಸುವ ಪ್ರಯತ್ನ ಆಯಿತು. ಶಿವಾಜಿ ಮಹಾರಾಜರು ಔರಂಗಜೇಬನ ಕಪಿ ಮುಷ್ಟಿಯಿಂದ ತಪ್ಪಿಸಿಕೊಂಡು ಬಂದ್ರಲ್ಲ, ಇತಿಹಾಸಕಾರರು ಹೇಳ್ತಾರೆ ಆನಂತರ ಔರಂಗಜೇಬನಿಗೆ ನಿದ್ದೆ ಬರ್ತಿರ್ಲಿಲ್ಲ ಅಂತ. ಅವನ ನಿದ್ದೆಯನ್ನು ಹಾಳು ಮಾಡಿದ ಈ ದೇಶದ ಮಹಾವೀರ ಶಿವಾಜಿ ಹಿಂದೂ ಸಾಮ್ರಾಜ್ಯದ ಶೌರ್ಯದ ಪ್ರತೀಕವಾಗಿದ್ದವನು. ಮಿತ್ರ, ನೆನಪು ಮಾಡಿಕೊಳ್ಳಿ, ಕೃಷ್ಣದೇವರಾಯರನ್ನ ಯಾರೂ ಗೆಲ್ಲಲಾಗದ ರಾಯಚೂರಿನ ಕೋಟೆಯನ್ನ ಕೃಷ್ಣದೇವರಾಯ ಗೆದ್ದು ರಾಯಚೂರಿನ ನವಾಬನನ್ನ ಏನ್ ಚಾಲೆಂಜ್ ಮಾಡಿದ್ರು ಗೊತ್ತಾ? ನಿನ್ನನ್ನು ಬಿಡಬೇಕು ಅಂದ್ರೆ ನನ್ನ ಕಾಲಿಗೆ ಮುತ್ತಿಡಬೇಕು ಅಂತ ಚಾಲೆಂಜ್ ಮಾಡಿದವರು ಈ ನಾಡಿನ ಶ್ರೇಷ್ಠ ರಾಜ ಕೃಷ್ಣದೇವರಾಯ ಅನ್ನೋದನ್ನು ಮರೆಯೋದೆಲ್ಲಿ ಮಿತ್ರ? ಹಿಂದೂ ಮತ್ತು ಶೌರ್ಯ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಶೌರ್ಯವಿಲ್ಲದ ಹಿಂದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ದುರಂತ, ಆಗಾಗ ಈ ಶೌರ್ಯವನ್ನ ಮರೆತು ಸೆಕ್ಯುಲರಿಸಂನ ಆವಾಹಿಸಿಕೊಳ್ತೀವಿ. ನಮಗೊಂದು ಮಾತು ಹೇಳಿಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ, ಅಹಿಂಸಾ ಪರಮೋ ಧರ್ಮ ಅಂತ. ನಿಜ, ಈ ಸ್ಮೃತಿ ವಾಕ್ಯ ನಮ್ಮದ್ದೇ. ಆದ್ರೆ 2ನೇ ಸಾಲ ಮರ್ತಿದ್ದೀವಿ. 2ನೇ ಸಾಲ ಏನು ಗೊತ್ತೇನು? ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತಥೈವಚ. ಅಹಿಂಸೆ ಪರಮ ಧರ್ಮ ನಿಜ, ಆದ್ರೆ ಧರ್ಮಕ್ಕಾಗಿ ಹಿಂಸೆ ಮಾಡೋದು ಕೂಡ ಅದು ಸರಿಯಾದ ಕೆಲಸ ಅಂತ ಇದೇ ದೇಶ ಹೇಳಿರೋದು. ಆದ್ರೆ ನಾವು ಮರ್ತ್ವಿ ಮಿತ್ರರೇ. ಯಾವಾಗ ಮರ್ತಿದ್ದೀವೋ ಆಗೆಲ್ಲ ಹೊಡೆತ ತಿಂದಿದ್ದೀವಿ. ಅಶೋಕನ ಕಾಲದಲ್ಲಿ ಮರೆತ್ವಿ. ಅಶೋಕನ ಕಾಲದಲ್ಲಿ ಮರೆತು ಅಶೋಕ ಯುದ್ಧ ಮಾಡೋದು ಬೇಡ ಅಂತ ಒಂದು ಹಂತದಲ್ಲಿ ನಿಶ್ಚಯಿಸಿದ. ಅವನಿರೋಷ್ಟು ಕಾಲ ಚೆನ್ನಾಗಿತ್ತು. ಅವನು ಹೋದ ನಂತರ ಭಾರತ ಚೂರು ಚೂರಾಗೋ ಹಂತಕ್ಕೆ ಬಂದ್ಬಿಡ್ತು. ನಾವು ಮರ್ತಿದ್ರ ಪರಿಣಾಮ. ಎಲ್ಲಿವರೆಗೂ ಮರ್ತ್ವಿ ಅಂತಂದ್ರೆ, ಆನಂತರದ ದಿನಗಳಲ್ಲಿ ನಾವು ಗಾಂಧಿಯ ಕಾಲಕ್ಕೆ ಬಂದಾಗ ಮಹಾತ್ಮ ಗಾಂಧೀಜಿ ಶಾಂತಿಯ ಮಾತನಾಡಿದರು. ಆ ಶಾಂತಿಯ ಮಾತನಾಡಿ ಮುಸಲ್ಮಾನರ ತುಷ್ಟೀಕರಣ ಮಾಡ್ತಾ ಇವರನ್ನು ತಬ್ಬಿಕೊಂಡ್ರೆ ಹತ್ರ ಬರ್ತಾರೆ ಅಂತ ಅನ್ಕೊಂಡ್ರೆ ತಬ್ಬಿಕೊಂಡೇ ಬೆನ್ನಿಗೆ ಚೂರಿ ಇರಿದ ಮುಸಲ್ಮಾನರು ಈ ಭವ್ಯವಾದ ಅಖಂಡ ಭಾರತವನ್ನ ಚೂರು ಚೂರು ಮಾಡಿ 3 ತುಂಡು ಮಾಡಿ ಹಾಕ್ಬಿಟ್ರು. ಅದೇ ಗಾಂಧೀಜಿಯ ಕಣ್ಣೆದುರಿಗೆ.
ಜವಾಹರ್ಲಾಲ್ ನೆಹರು ಎಷ್ಟು ತುಷ್ಟೀಕರಣ ಮಾಡಿದ್ರು ಅಂದ್ರೆ, ಇವತ್ತು ಯಾವ ಇಸ್ರೇಲ್ ಹಮಾಸಿನೊಂದಿಗೆ ಕಿತ್ತಾಡ್ತಾ ಇದೆಯಲ್ಲ, ಯಾವ ಇಸ್ರೇಲ್ ಅಲ್ಲಿನ ಯಹೂದಿಗಳು ಭಾರತವನ್ನ ಅತ್ಯಂತ ಪೂಜ್ಯ ದೃಷ್ಟಿಯಿಂದ ಕಾಣ್ತಾರಲ್ಲ, ಆ ಇಸ್ರೇಲ್ನ ಬೆಂಬಲಿಸೋದು ಬಿಟ್ಟು ಪ್ಯಾಲೆಸ್ತೈನ್ನ ಬೆಂಬಲಕ್ಕೆ ನಿಂತರು. ಯಾಕೆ ಅಂದ್ರೆ ಮುಸಲ್ಮಾನರ ಬೆಂಬಲ ನಮಗೆ ಬೇಕು ಅನ್ನೋ ಕಾರಣಕ್ಕೆ. ಅದರ ಪರಿಣಾಮ ಏನಾಯ್ತು? ಜವಾಹರ್ಲಾಲ್ ನೆಹರು ಕೈಯಿಂದಲೇ ಕಾಶ್ಮೀರವನ್ನು ಮುಸಲ್ಮಾನರು ಕಿತ್ಕೊಳ್ಳೋ ಹಂತಕ್ಕೆ ಬಂದು ಇವತ್ತಿಗೂ POK ನಮಗೆ ಸೇರದೇ ಇರುವಂತ ಸ್ಥಿತಿ ನಿರ್ಮಾಣ ಆಯಿತು. ಮಿತ್ರ, ಅಲ್ಲಿಗೆ ಅಲ್ಲ, ನಾವೆಲ್ಲರೂ ಆದರದಿಂದ ಗೌರವಿಸುವಂತ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಒಂದು ಹಂತದಲ್ಲಿ ಈ ಶೌರ್ಯ ಪ್ರತಾಪವನ್ನು ಸ್ವಲ್ಪ ಮರೆತು ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅಂತ ತಿಳ್ಕೊಂಡು ಪಾಕಿಸ್ತಾನದೊಂದಿಗೆ ಸ್ನೇಹದ ಹಸ್ತ ಚಾಚಿದ್ರು. ಏನಾಯ್ತು? ಕಾರ್ಗಿಲ್ನಲ್ಲಿ ಬಂದು ಬೆನ್ನಿಗೆ ಚೂರಿ ಇರಿದ್ರು. ಇವತ್ತಿಗೂ ಕೂಡ ಅದಕ್ಕೆ ಪ್ರೈಸ್ ಒಪ್ಪಿಸ್ತಾ ಇದ್ದೀವಿ, ಇವತ್ತಿಗೂ ಕೂಡ ಅದಕ್ಕೆ ಬೆಲೆ ಕಟ್ತಾ ಇದ್ದೀವಿ. ಆದರೆ ಈಗ ಬಂದ್ರಲ್ಲ ಪುಣ್ಯಾತ್ಮ ನರೇಂದ್ರ ಮೋದಿ ಬಂದ್ಮೇಲೆ, ನರೇಂದ್ರ ಮೋದಿ ಹೇಳಿದ್ರು ಸ್ನೇಹ ಬೇಕು, ಸ್ನೇಹಕ್ಕೆ ಬದ್ಧ, ಆದರೆ ಸಮರಕ್ಕೂ ಸಿದ್ಧ ಅಂತ ನರೇಂದ್ರ ಮೋದಿ ಹೇಳಿ ಏನ್ ಮಾಡಿದ್ರು ಗೊತ್ತಾ? ನೀವೇನಾದ್ರೂ ಒಳಗೆ ಬಂದು ಭಯೋತ್ಪಾದನೆ ಮಾಡಿದರೆ ನಾವು ಘುಸ್ಕೆ ಮಾರೆಂಗೆ, ಒಳಗೆ ನುಗ್ಗಿ ಬಡಿತೀವಿ ಅಂತ ಪಾಕಿಸ್ತಾನಕ್ಕೆ ಪಾಠ ಕಲಿಸಿತು ಭಾರತ. ನೀವೇನಾದ್ರೂ ಒಳಗೆ ಬಂದು ನನ್ನ ಸೈನಿಕರ ತಂಟೆ ಮಾಡಿದರೆ ಏರ್ ಸ್ಟ್ರೈಕ್ ಮಾಡ್ತೀವಿ ಅಂತ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡ್ತು ಭಾರತ. ಅಷ್ಟೇ ಅಲ್ಲ ಮಿತ್ರರೇ, ಮೊನ್ನೆ ಇತ್ತೀಚೆಗೆ ಪಾಕಿಸ್ತಾನ ಸ್ವಲ್ಪ ತಂಟೆ ಮಾಡ್ತು ಅಂತ ಲಷ್ಕರೆ ತೈಬಾದ ಮುಖ್ಯಸ್ಥ ಹಾಫೀಜ್ ಸಯೀದ್ ನ ಮಗನನ್ನ ಪಾಕಿಸ್ತಾನದಲ್ಲಿ ಕಿಡ್ನಾಪ್ ಮಾಡಿದ್ರು. ಕಿಡ್ನಾಪ್ ಆಗಿದೆ ಅಂತ ಸುದ್ದಿ ಬರೋದ್ರ ವೇಳೆಗೆ ಅವನ ಹತ್ಯೆ ಆಗಿದೆ ಅಂತ ಸುದ್ದಿ ಬಂತು. ಯಾರು ಮಾಡಿದ್ದು ಅಂತ ಇವತ್ತಿಗೂ ಗೊತ್ತಿಲ್ಲ. ಅನ್ನೋನ್ ಗನ್ಮ್ಯಾನ್ ಮಾಡಿದ್ದು ಅಂತ ಸುದ್ದಿ. ಅನ್ನೋನ್ ಗನ್ಮ್ಯಾನ್ ಭಾರತದ ಏಜೆಂಟು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಇದು ಹೊಸ ಭಾರತ, ಶೌರ್ಯದ ಭಾರತ ಅಂತ. ಭಾರತದ ಜೋಳಿಗೆಯಲ್ಲಿ ಇನ್ನೊಬ್ಬ ಬಾಕಿ ಇದ್ದಾನೆ. ಆ ವ್ಯಕ್ತಿ ಹೇಳಿದ್ದಾನೆ, ಹೊರಗಡೆ ದೇಶದಲ್ಲ, ಒಳಗಡೆ ನೀವು ತಂಟೆ ಮಾಡಿದ್ರು ಬುಲ್ಡೋಸ್ ಮಾಡ್ತೀನಿ, ಹುಷಾರು ಅಂತ ಈ ದೇಶದ ಮತ್ತೊಬ್ಬ ವ್ಯಕ್ತಿ ಹೇಳ್ತಾನೆ. ಶೌರ್ಯ ಅನಾವರಣಗೊಳ್ಳೋ ರೀತಿ ಇದು. ಶೌರ್ಯ ಜಗತ್ತಿನ ಮುಂದೆ ನಾವು ತೆರೆದಿಟ್ಟಿರುವಂತ ರೀತಿ ಇದು. ಯಾವಾಗ ಈ ಶೌರ್ಯದ ಪರಂಪರೆ ನಮ್ಮಲ್ಲಿ ಕೆಳಗೆ ಹೋಗಿದೆ ಅನ್ಸುತ್ತೋ ಆಗೆಲ್ಲವೂ ಈ ದೇಶದಲ್ಲಿ ಮಹಾಪುರುಷರು ಬಂದು ಮತ್ತೊಮ್ಮೆ ಜಾಗೃತಿಗೆ ಪ್ರಯತ್ನ ಮಾಡಿದ್ದಾರೆ. ನಮಗೆಲ್ಲ ಏನ್ ಹೇಳಿದ್ದಾರೆ ಗೊತ್ತೇನು? ಸಂತರು ಅಂತಂದ್ರೆ ಯಾವಾಗಲೂ ಪೂಜೆ ಪುರಸ್ಕಾರ ಮಾಡ್ಕೊಂಡಿರ್ತಾರೆ, ಸಂತರು ಅಂದ್ರೆ ಜಪ ತಪ ಮಾಡ್ತಿರ್ತಾರೆ ಅಂತ. ಆದ್ರೆ ಈ ದೇಶದಲ್ಲಿ ಅದೇ ಸಂತರು ಪ್ರೇರಣೆಯಾಗಿ ನಿಂತಂಥವರು ಅನ್ನೋದನ್ನು ಮರೆಯುವಂತಿಲ್ಲ ಅಂತ. ಶ್ರೀಕೃಷ್ಣ ಏನ್ ಹೇಳ್ತಾನೆ ಗೊತ್ತಾ? ಶ್ರೀಕೃಷ್ಣ ಅಂತಂದ್ರೆ ಭಗವದ್ಗೀತೆ ಬೋಧಿಸಿದ, ಹೀಗಾಗಿ ಶಾಂತಿ ಅಂತ ನೀವು ಅನ್ಕೊಂಡ್ರೆ ತಪ್ಪು. ಶ್ರೀಕೃಷ್ಣ ಆರಂಭದಲ್ಲೇ ಅರ್ಜುನನಿಗೆ ಹೇಳ್ತಾನೆ, ಕ್ಲೈಬ್ಯಮ್ಮಾಸ್ಮಗಮ ಪಾರ್ಥ ನೈತತ್ವಯುಪಬದ್ಧತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ನಿಷ್ಠ ಪರಂತಪ. ಹೇ ಅರ್ಜುನ, ನೀನು ಷಂಡನಂತೆ ಆಡ್ತಾ ಇದ್ದೀಯಾ. ನಿನಗೆ ಬಂದಿರೋದು ವೈರಾಗ್ಯ ಅಲ್ಲ, ಷಂಡತನ ಬಂದಿದೆ ನಿನಗೆ. ಯುದ್ಧಕ್ಕೆ ಅಂತ ಬಂದು ನಿಂತು ಗಾಂಡೀವವನ್ನ ಕೆಳಗಿಸಿದೆಯಲ್ಲ, ಇಟ್ಟಿದ್ಯಲ್ಲ, ನಾಚಿಕೆ ಆಗ್ಬೇಕು ನಿನಗೆ. ತಗೋ ಗಾಂಡೀವವನ್ನ, ಯುದ್ಧ ಮಾಡು, ಈ ವಸುಂಧರೆಯನ್ನ ಆಳುವಂತವನಾಗುವಂತ ಕೃಷ್ಣ ಸಂದೇಶ ಕೊಡೋದು. ಯುದ್ಧಕ್ಕೆ ಅಂತ ನಿಂತಾಗ ಹಿಂದೆ ಓಡೋಗುವ ಸಂಪ್ರದಾಯ ಹಿಂದೂಗಳದಲ್ಲ. ಹೀಗಾಗಿಯೇ ವಿದ್ಯಾರಣ್ಯರು ಸಂತರಾಗಿದ್ದವರು, ಒಂದು ಮಠದ ಪೀಠಾಧಿಪತಿಯಾಗಿದ್ದವರು ಏನ್ ಮಾಡ್ತಾರೆ ಗೊತ್ತಾ? ಮುಸಲ್ಮಾನರ ಸಾಮ್ರಾಜ್ಯ ನಿರ್ಮಾಣಗೊಂಡಿದ್ದಾಗ ಅದರ ನಟ್ಟ ನಡುವೆ ಒಂದು ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ ಸಾಮಾನ್ಯ ಸೈನಿಕ ಹಕ್ಕಬುಕ್ಕರಿಗೆ ಪ್ರೇರೇಪಣೆ ಕೊಟ್ಟವರು ವಿದ್ಯಾರಣ್ಯರು, ಗುರು ವಿದ್ಯಾರಣ್ಯರು. ಅದರ ನಂತರವೇ ನಿರ್ಮಾಣಗೊಂಡಿದ್ದು ವಿಜಯನಗರ ಸಾಮ್ರಾಜ್ಯ. ಇವತ್ತು ಕರ್ನಾಟಕದ ನೆಲದಲ್ಲಿ ಈ ಶೌರ್ಯ ಯಾತ್ರೆ ಓಡಾಡ್ತಿರೋದಕ್ಕೆ ನಿಜಕ್ಕೂ ಅರ್ಥ ಇದೆ ಮಿತ್ರರೇ. ಯಾಕೆ ಗೊತ್ತಾ? ಮುಂದೊಂದು ದಿನ ಶಿವಾಜಿ ಮಹಾರಾಜರು ನಾನೊಂದು ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸ್ತೀನಿ ಅಂತ ಕನಸು ಕಟ್ಟಿದ್ರಲ್ಲ, ಆ ಕನಸು ಅವರಲ್ಲಿ ಹುಟ್ಟಿಕೊಂಡಿದ್ದೇ ಅವರಿಗೆ ವಿಜಯನಗರ ಸಾಮ್ರಾಜ್ಯದ ಕಥೆಗಳನ್ನ ಕೇಳಿ ಅಂತಂದ್ರೆ ಕರ್ನಾಟಕದ ಪಾತ್ರ ಎಷ್ಟು ದೊಡ್ಡದಿದೆ ಅಂತ ಲೆಕ್ಕ ಹಾಕೊಳ್ಳಿ, ನಮ್ಮ ಕರ್ತವ್ಯ ಎಷ್ಟು ದೊಡ್ಡದಿದೆ ಅಂತ ಒಂದು ಸ್ವಲ್ಪ ಅಂದಾಜು ಮಾಡ್ಕೊಂಡು ನೋಡಿ ಮಿತ್ರ. ಬರೀ ಇಷ್ಟು ಮಾತ್ರ ಅಲ್ಲ, ಅದೇ ಶಿವಾಜಿ ಮಹಾರಾಜರು ತಮ್ಮ ಜೊತೆಯಲ್ಲಿದ್ದಂತ ಮಾವಳಿ ಪೋರರಿಗೆ, ತರುಣರಿಗೆ ಟ್ರೈನಿಂಗ್ ಕೊಟ್ಟಿದ್ದಂಗೆ ಕಬಡ್ಡಿ ಆಡಿಸ್ತಾ ಇದ್ರು. ಎರಡು ತಂಡ, ಒಂದು ಮೊಘಲರದ್ದು, ಒಂದು ಮರಾಠರದ್ದು. ಯಾವುದೇ ಆಟ ಆಡಿದ್ರು ಎರಡು ತಂಡ, ಮೊಘಲರದ್ದೊಂದು ತಂಡ, ಮರಾಠರದ್ದೊಂದು ತಂಡ. ರೂಲ್ ಏನು ಗೊತ್ತೇನು? ಹೇಗಾದ್ರೂ ಆಟ ಆಡಿ ಕೊನೆಗೆ ಮರಾಠರೇ ಗೆಲ್ಲಬೇಕು ಅಷ್ಟೇ ಅಂತ.
ಆಟದ ಮೂಲಕ ಮರಾಠರು ಗೆಲ್ಲುವ ಚಿಂತನೆಯನ್ನು ಶುರು ಮಾಡಿದ್ರಲ್ಲ, ಯುದ್ಧದಲ್ಲೂ ಮರಾಠರು ಅಂದ್ರೆ ಗೆಲ್ಲೋದಕ್ಕೆ ಹುಟ್ಟಿರೋರು ಎನ್ನುವಂತ ಆ ಚಿಂತನೆಯನ್ನ ಮನಸ್ಸಿನಲ್ಲಿ ಮೂಡಿಸಿ ಮೊಘಲರ ಸೊಕ್ಕಡಗಿಸಿದ್ದು ಅದೇ ಶಿವಾಜಿ ಮಹಾರಾಜರು. ಅವರು ಒಂದು ಕಾಲದಲ್ಲಿ ಪ್ರೇರೇಪಣೆ ಕೊಡ್ಲಿಕ್ಕೆ ಬಂದರು. ಅಷ್ಟೇ ಅಲ್ಲ, ಗುರು ಗೋವಿಂದ ಸಿಂಗರ ಹೆಸರನ್ನ ಉಲ್ಲೇಖ ಮಾಡಿದ್ರು ಮಿತ್ರ ಶರಣ್. ಏನ್ ಹೇಳಿದ್ರು ಗುರು ಗೋವಿಂದ ಸಿಂಗರು? 5 ಜನ ಪಂಚ ಪ್ಯಾರೆಗಳನ್ನ ನಿರ್ಮಾಣ ಮಾಡಿಕೊಂಡ ಗುರು ಗೋವಿಂದ ಸಿಂಗರು ಕತ್ತಿಯಲ್ಲಿ ನೀರಿನಲ್ಲಿ ಸಕ್ಕರೆ ಹಾಕಿ 2 ಅಲಗಿನ ಕತ್ತಿಯಲ್ಲಿ ಆ ಸಕ್ಕರೆಯನ್ನ ಕರಗಿಸಿ ಅದನ್ನ ಪ್ರಸಾದವಾಗಿ ಕುಡಿಸ್ತಿದ್ರಂತೆ. ಕರಗಿಸೋದಕ್ಕೆ ಕತ್ತಿ ಬಳಸ್ತಾ ಇದ್ರು. ಅವ್ರು ಹೇಳ್ತಾ ಇದ್ದಿದ್ದೇನು ಗೊತ್ತಾ? ಚಿಡಿಯೋं से मैं बाज लड़ावा, गीदड़ को मैं शेर बनावा, 1.25 लाख से 1 लड़ावा, तभी ಗೋವಿಂದ ಸಿಂಗ್ ನಾಮ ಕವಾಹ. ಏನ್ ಅರ್ಥ ಗೊತ್ತೇನು? ಚಿಡಿಯೋं से मैं बाज लड़ावा, ನಾನು ಗುಬ್ಬಚ್ಚಿಗಳನ್ನ ಗಿಡುಗಗಳ ವಿರುದ್ಧ ಕಾದಾಟಕ್ಕೆ ನಿಲ್ಲಿಸ್ತೀನಿ. ಗೀದड़ को मैं शेर बनावा, ನಾನು ನರಿಗಳನ್ನ ಸಿಂಹಗಳನ್ನಾಗಿ ಪರಿವರ್ತಿಸ್ತೀನಿ. 1.25 लाख से 1 लड़ावा, 1.25 ಲಕ್ಷ ಮುಸಲರೊಂದಿಗೆ ಹೋರಾಟ ಮಾಡಬಲ್ಲಂತ ಒಬ್ಬ ತರುಣನನ್ನ ಸೃಷ್ಟಿ ಮಾಡ್ತೀನಿ. ಆಗ ಮಾತ್ರ ಗುರು ಗೋವಿಂದ ಸಿಂಗ್ ನಾಮ ಕವಹ, ಆಗ ಮಾತ್ರ ನನ್ನ ಹೆಸರನ್ನ ಗುರು ಗೋವಿಂದ ಸಿಂಗ್ ಅಂತ ಕರೆಸ್ಕೊಳ್ತೀನಿ ಅಂತ ಹೇಳಿದವರು ಗುರು ಗೋವಿಂದ ಸಿಂಗರು. ಯಾರು ಗುರು ಗೋವಿಂದ ಸಿಂಗರು? ಸ್ವತಃ ತನ್ನ ತಂದೆ ಗುರು ತೇಗ್ ಬಹದ್ದೂರ್ರ ತಲೆಯನ್ನ ಔರಂಗಜೇಬ ಕಡಿದು ಹಾಕಿದಾಗ ಅದನ್ನು ಹಿಡಿದು ನಿಲ್ಲಿಸಿ 9 ವರ್ಷದ ಪುಟ್ಟ ಬಾಲಕ ಯುದ್ಧಕ್ಕೆ ಬೇಕಾಗಿರುವಂತ ಎಲ್ಲ ಶಸ್ತ್ರಗಳನ್ನು ಅಧ್ಯಯನ ಮಾಡಿಕೊಂಡು ತಾನು ತನ್ನ ಇಡೀ ತಂಡವನ್ನ ಖಾಲ್ಸಾ ಪಂಥವನ್ನ ನಿರ್ಮಾಣ ಮಾಡಿದ್ರಲ್ಲ, ಆ ಗುರು ಗೋವಿಂದ ಸಿಂಗರು ಇವತ್ತು ನಮಗೆ ಆದರ್ಶ ಅನ್ನೋದನ್ನು ಮರೆಯುವಂತಿಲ್ಲ ಮಿತ್ರರೇ. ಬರೀ ಆದರ್ಶಗಳು ಅಷ್ಟೇ ಅಲ್ಲ, ನಮ್ಮ ಪಕ್ಕದಲ್ಲಿ ಒಂದು ಹೆಣ್ಮಗಳು, ನಮ್ಮಲ್ಲಿ ಅನೇಕರಿಗೆ ಈ ಕಥೆಗಳು ಗೊತ್ತಿಲ್ಲ ಅಂತ ಹೇಳ್ತೀನಿ ಅಷ್ಟೇ. ಶೌರ್ಯಕ್ಕೆ ಭಾರತದಲ್ಲಿ ಉದಾಹರಣೆಗಳಿಗೆ ಕೊರತೆ ಇಲ್ಲ. ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿದ್ದಾಗ ಒಂದು ಮಾತು ಹೇಳ್ತಾರೆ, ನೀವು ಹೆಣ್ಮಕ್ಕಳ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತೀರಾ, ಜಗತ್ತಿನ ಇತಿಹಾಸದಲ್ಲಿ ಒಬ್ಬ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿನ ತೋರಿಸ್ಬಿಡಿ ನೋಡೋಣ ಅಂತ ವಿವೇಕಾನಂದರು ಅಮೆರಿಕನ್ರಿಗೆ ಯುರೋಪಿಯನ್ರಿಗೆ ಚಾಲೆಂಜ್ ಮಾಡ್ತಾರಲ್ಲ. ಭಾರತದ ಇತಿಹಾಸದಲ್ಲಿ ಶೌರ್ಯದ ಉದಾಹರಣೆಗಳಿಗೆ ಕೊರತೆ ಇಲ್ಲ. ಇದೇ ಪಕ್ಕದ ತಮಿಳುನಾಡಿನಲ್ಲಿ ವೇಲು ನಾಚಿಯಾರ್ ಅಂತ ಒಂದು ಹೆಣ್ಮಗಳಿದ್ಲು. ಏನ್ ಶೌರ್ಯ ಗೊತ್ತೇನು? ಜಗತ್ತಿನ ಮೊದಲ ಹ್ಯೂಮನ್ ಬಾಂಬ್ ಅನ್ನ ಬಳಸಿಕೊಂಡಂತ ಅಪರೂಪದ ರಾಣಿಯವಳು. ಆರ್ಕಾಟಿನ ನವಾಬ ಆಕೆಯ ಶಿವಗಂಗೆ ಮೇಲೆ ದಾಳಿ ಮಾಡಿ ಆಕೆಯ ಗಂಡನನ್ನು ಕೊಂದು ಬಿಟ್ಟಾಗ ಬ್ರಿಟಿಷರ ಸಹಕಾರ ತೆಗೆದುಕೊಂಡು ಆಕೆ ತನ್ನ ಶಿವಗಂಗೆಯನ್ನು ಬಿಟ್ಟು ಓಡಿ ಬರ್ತಾಳೆ. ದಿಂಡಿಗಲ್ ಅನ್ನುವಂಥ ಪ್ರಾಂತ್ಯದಲ್ಲಿ ಉಳ್ಕೊಳ್ತಾಳೆ. ಒಂದು ಪುಟ್ಟ ಸೇನೆಯನ್ನು ಕಟ್ತಾಳೆ, 4,000 ಜನರ ಸೇನೆ, ಅದರಲ್ಲೊಂದು ಹೆಣ್ಣು ಮಕ್ಕಳ ಸೇನೆ. ಆ ಹೆಣ್ಣು ಮಕ್ಕಳ ಸೇನೆ ಒಳಗೆ ಮತ್ತೊಂದು ಹೆಣ್ಣು ಮಗು ಕುಯಿಲಿ ಅಂತ ಅವಳ ಹೆಸರು. ನಮ್ಮ ಇತಿಹಾಸದ ಪಠ್ಯಪುಸ್ತಕ ಇವಳ ಹೆಸರನ್ನು ಯಾವತ್ತೂ ಹೇಳಲಿಲ್ಲ. ಸಮಯ ನೋಡಿದ್ಲು. ಶಿವಗಂಗೆಯಲ್ಲಿ ದೊಡ್ಡ ಉತ್ಸವ ನಡೆಯುವಂತ ಸಂದರ್ಭ, ವಿಜಯದಶಮಿ ಹೊತ್ತಿನಲ್ಲಿ ಊರಿನ ಎಲ್ಲರೂ ಕೂಡ ಕೋಟೆ ಒಳಗೆ ಹೋಗಬಹುದಾಗಿರುವಂತ ವ್ಯವಸ್ಥೆ. ತನ್ನ ಗೂಢಚಾರರನ್ನ ಕಳಿಸಿ ಕೋಟೆಯಲ್ಲಿ ಬ್ರಿಟಿಷರು ಮತ್ತು ನವಾಬ ಎಲ್ಲಿ ಬಂದು ಗುಂಡುಗಳನ್ನು ಇಟ್ಟಿದ್ದಾರೆ ಅಂತ ಗುರುತಿಸಿಕೊಂಡ್ಲು. ತನ್ನ ಹೆಣ್ಣು ಮಕ್ಕಳ 400 ಸೈನಿಕರ ಪಡೆಗಳನ್ನ ಆಕೆ ಚಂದದ ಸೀರೆ ಉಡಿಸಿಕೊಂಡು ಕಚ್ಚೆ ಹಾಕೊಂಡು ಯುದ್ಧಕ್ಕೆ ಸಿದ್ಧವಾಗಿರಬೇಕು. ನೋಡ್ಲಿಕ್ಕೆ ನಾರ್ಮಲ್ ಹೆಣ್ಣು ಮಗಳ ತರ ಕಾಣಬೇಕು, ಆ ವ್ಯವಸ್ಥೆ ಮಾಡಿಕೊಂಡು ಆ ಶಿವಗಂಗೆ ಕರ್ಕೊಂಡು ಹೋದ್ಲು. ಆಕೆ ತಾನೂ ಲೀಡ್ ಮಾಡಿದ್ಲು. ದೇವಸ್ಥಾನದ ದರ್ಶನ ತಗೊಂಡು ಬಂದ್ರು. ದೇವಸ್ಥಾನಕ್ಕೆ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಅಂತ ತಂದಿದ್ದ ಎಣ್ಣೆಯನ್ನ ಎಲ್ಲರ ಹತ್ರನೂ ತಗೊಂಡು ಆ ಕುಯ್ಲಿ ತನ್ನ ಮೈ ಮೇಲೆ ಸುರುಕೊಂಡು ಯಾವ ಜಾಗದಲ್ಲಿ ಇವರು ಶಸ್ತ್ರಾಸ್ತ್ರಗಳನ್ನು ಇಟ್ಟಿದ್ರೋ ಅದ್ರ ಒಳಗೆ ಹೊಕ್ಕಿ ತನಗೆ ತಾನೇ ಬೆಂಕಿ ಹೊತ್ತಿಸಿಕೊಂಡು ಇಡೀ ಶಸ್ತ್ರಾಗಾರವನ್ನು ಉಡಾಯಿಸಿ ಶಿವಗಂಗೆಯನ್ನ ನವಾಬನಿಂದ ಬ್ರಿಟಿಷರಿಂದ ಮರಳಿ ಪಡೆದವಳು ಆಕೆ ವೇಲು ನಾಚಿಯಾರ್ ಅನ್ನೋ ಹೆಣ್ಣು ಮಗಳು. ಇದು ಭಾರತದ ಇತಿಹಾಸ, ಇದು ಹಿಂದುತ್ವದ ಕಥನ, ಇದು ಈ ದೇಶದ ಶ್ರೇಷ್ಠ ಇತಿಹಾಸ. ಆದರೆ ದುರ್ದೇಶ ಏನು ಅಂತಂದ್ರೆ, ಎಲ್ಲಿ ಇದನ್ನು ನೆನಪಿಸಿಕೊಟ್ರೆ ಮತ್ತೆ ಹಿಂದೂಗಳು ಗಟ್ಟಿಯಾಗ್ಬಿಡ್ತಾರೋ ಅಂತ ಗಾಬರಿ ಪಡ್ತಾರೆ. ಇವತ್ತು ಭಾರತಕ್ಕೆ ಮತ್ತೊಮ್ಮೆ ಗುರು ಗೋವಿಂದ ಸಿಂಗರ ಮಾತು ಬೇಕಾಗಿದೆ. ಇವತ್ತು ಭಾರತಕ್ಕೆ ಮತ್ತೊಮ್ಮೆ ವೇಲು ನಾಚಿಯಾರಳ ಶೌರ್ಯ ಬೇಕಾಗಿದೆ. ಯಾಕೆ ಅಂದರೆ ಇವತ್ತು ಒಂದು ಕಡೆಯಿಂದ ಆಕ್ರಮಣ ಆಗ್ತಿಲ್ಲ ಮಿತ್ರರೇ, 3 ಕಡೆಗಳಿಂದ ಆಕ್ರಮಣ ಆಗ್ತಿದೆ. ನಮ್ಗೆಲ್ರಿಗೂ ಗೊತ್ತಿದೆ, ಕ್ರಿಶ್ಚಿಯನ್ರಂತೂ ಆಕ್ರಮಣ ಮಾಡ್ತಾನೆ ಇದ್ದಾರೆ. ಕ್ರಿಶ್ಚಿಯನ್ರು ಹೇಗೆ ಆಕ್ರಮಣ ಮಾಡಿದ್ದಾರೆ ಗೊತ್ತೇನು? ಈ ದೇಶವನ್ನ ಜಾತಿಗಳಲ್ಲಿ ವಿಭಜಿಸುವ ಯೋಜನೆ ಮಾಡಿದವರೇ ಕ್ರಿಶ್ಚಿಯನ್ರು. ಇವತ್ತಿಲ್ಲಿ ಹಿಂದೂ ಸಮಾಜವಾಗಿ ನಾವು ಒಟ್ಟಾಗಿ ಸೇರಿದ್ದೀವಿ. ಯಾರಾದ್ರೂ ಪಕ್ಕದಲ್ಲಿ ಕೂತಿರೋರು ಜಾತಿ ಕೇಳಿದ್ದೀವೇನು? ನನ್ನ ಜಾತಿಯವನೇ ಪಕ್ಕದಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ದೀವೇನು?
ನಾವೆಲ್ಲವನ್ನೂ ಮೀರಿ ಒಂದು ಸಮಾಜವಾಗಿ ಎದ್ದು ನಿಲ್ಲಬಲ್ಲಂತ ಒಂದು ಶ್ರೇಷ್ಠ ಚಿಂತನೆಯನ್ನ ಜಗತ್ತಿನ ಮುಂದೆ ಇಟ್ಟಿದ್ದೀವಲ್ಲ. ಆದ್ರೆ ನಮ್ಮನ್ನು ಒಡೆಯೋ ಪ್ರಯತ್ನವನ್ನ ಅವತ್ತು ಬ್ರಿಟಿಷರು ಮಾಡಿದ್ರು, ಅವತ್ತು ಕ್ರಿಶ್ಚಿಯನ್ರು ಮಾಡಿದ್ರು. ದುರ್ದೈವ ಇವತ್ತು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಮಾಡ್ತಿವೆ. ಇತ್ತೀಚೆಗೆ ಈ ಡಾಟ್ ಪಾರ್ಟಿಗಳು ಒಟ್ಟಾದ್ವಲ್ಲ, 28 ಪಾರ್ಟಿಗಳು ಒಟ್ಟಾದ್ವಲ್ಲ. 28 ಪಾರ್ಟಿಗಳು ಹೆಸರು ಏನು ಕರೆಸ್ಕೊಂಡಿವೆ ಗೊತ್ತಾ? ಇಂಡಿಯಾ ಅಂತ ಕರೆಸ್ಕೊಂಡಿವೆ. ಇಂಡಿಯಾ ಅಲ್ಲ ಅದು, I.N.D.I.A. ಅಲ್ಲಿ ಅಕ್ಷರಗಳಿಗಿಂತ ಡಾಟ್ಗಳೇ ಜಾಸ್ತಿ ಇದೆ. ಅವ್ರ ದೇಶವನ್ನು ಒಡಿಲಿಕ್ಕೆ ಅಂತಾನೆ ಒಟ್ಟಾಗಿರುವಂತವ್ರು. ಅವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ? ದೇಶದಲ್ಲಿ ಜಾತಿ ಗಣತಿಯನ್ನ ಮಾಡಬೇಕು ಅಂತ, ಹಿಂದೂಗಳನ್ನ ಜಾತಿಗಳಲ್ಲಿ ಒಡಿಬೇಕು. ಮುಂದಿನ ಬಾರಿ ಹಿಂದೂ ಸಮಾಜೋತ್ಸವ ಆದ್ರೆ ಅಲ್ಲಿ ಒಟ್ಟಾರೆ ಹಿಂದೂಗಳು ಸೇರಬಾರ್ದು, ಜಾತಿಯಾಗಿ ಒಡಿಬೇಕು ಅಂತ. ಹೀಗೆ ಹಿಂದೂಗಳನ್ನ ಜಾತಿಯಲ್ಲಿ ಒಡೆಯೋರು ಮುಸಲ್ಮಾನರ ಜಾತಿ ಯಾವತ್ತಾದ್ರೂ ಕೇಳಿದ್ರೇನು? ಅವರಲ್ಲಿ ದೇವಬಂದಿಗಳು ಯಾರು, ಬರೇಲ್ವಿಗಳು ಯಾರು, ಅವರಲ್ಲಿ ಶಿಯಾಗಳು ಯಾರು, ಸುನ್ನಿಗಳು ಯಾರು, ಸೂಫಿಗಳು ಯಾರು ಪ್ರಶ್ನೆ ಮಾಡಿದ್ರೇನು? ಆದರೆ ಹಿಂದೂಗಳನ್ನು ಮಾತ್ರ ಒಡೆಯುವಂಥ ಪ್ರಯತ್ನ ಇತ್ತಲ್ಲ, ಇದು ಆವತ್ತಿನಿಂದಲೂ ಒಡೆಯುತ್ತಾ ಇರುವಂಥ ಪ್ರಯತ್ನ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಮುಂದಿನ 5-6 ತಿಂಗಳುಗಳಲ್ಲಿ ಜಾತಿಯಲ್ಲಿ ಹಿಂದೂಗಳನ್ನು ಒಡೆಯುವ ಪ್ರಯತ್ನ ಬಲು ದೊಡ್ಡ ಮಟ್ಟಕ್ಕೆ ಇರುತ್ತೆ. ಅಕಸ್ಮಾತ್ ಆವತ್ತು ನಾವು ಒಂದಾಗಿ ನಿಂತು ನಾನು ಹಿಂದೂ ಅಂತ ಹೇಳುವ ಸಾಮರ್ಥ್ಯ ಮಾಡಲಿಲ್ಲ ಅಂತಂದ್ರೆ ಈ ದೇಶವನ್ನ ನಾಶ ಮಾಡುವ ಎಲ್ಲ ಯೋಜನೆ ಮಾಡಿಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಅದಕ್ಕೆ ಪ್ರೇರೇಪಣೆಯಾಗಬೇಕು ಅಂತ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಕ್ರಿಶ್ಚಿಯನ್ರು ನಮ್ಮನ್ನ ಭಾಷೆಗಳಲ್ಲಿ ಒಡೆದರು. ತುಳು ಮಾತಾಡುವ ಸ್ವಾಮೀಜಿಯ ಮಾತನ್ನ ನಾನು ಬಹಳ ಶ್ರದ್ಧೆಯಿಂದ ಕೇಳಿದೆ. ಅರ್ಧ ಅರ್ಥ ಆಯ್ತು, ಕೋಪ ಬರಲಿಲ್ಲ. ನಾಳೆ ಈ ವೇದಿಕೆಯ ಮೇಲೆ ಹಿಂದಿಯಲ್ಲಿ ಯಾರಾದ್ರೂ ಮಾತನಾಡಿದ್ರೆ ಅತ್ಯಂತ ಪ್ರೀತಿಯಿಂದ ಕೇಳ್ತೀವಿ. ಆದ್ರೆ ಬ್ರಿಟಿಷರು ಬಂದು ಹೇಳಿಕೊಟ್ರು ನಮಗೆ ಹೇಗೆ ತಿದ್ದಿದ್ರು ಅಂತಂದ್ರೆ, ಹಿಂದಿ ಉತ್ತರ ಭಾರತದ್ದು, ಕನ್ನಡ ದಕ್ಷಿಣ ಭಾರತದ್ದು, ನಾವು ಅದಕ್ಕೆ ಜೊತೆಗೆ ಸೇರ್ಕೊಳ್ಬಾರ್ದು, ನಮ್ಮನ್ನ ಒಡೆಯುವಂತ ಪ್ರಯತ್ನ ಮಾಡಿದ್ರು. ಇವತ್ತಿಗೂ ಅದು ಮುಂದುವರೆದಿದೆ. ಬಹಳ ಎಚ್ಚರಿಕೆ ಇರಬೇಕು ಈ ಥರದ ಜನರ ಜೊತೆಗೆ. ಮೂರನೇದು ಪ್ರದೇಶಗಳ ಹೆಸರಲ್ಲಿ ಒಡೆದ್ರು, ಸಂಸ್ಕೃತಿಗಳ ಹೆಸರಲ್ಲಿ ಒಡೆದ್ರು. ಯಾವ ಥರ ಮಾಡ್ತಿದ್ದಾರೆ ಗೊತ್ತೇನು? ವಿಜಯದಶಮಿಗೋಸ್ಕರ ಉತ್ಸವ, ಚಾಮುಂಡಿಯ ಉತ್ಸವ ಭರ್ಜರಿಯಾಗಿ ನಡಿಬೇಕು ಅಂತ ಪ್ರಯತ್ನ ನಡೀತಿದ್ರೆ, ಅಯೋಗ್ಯರ ಕೆಲವರು ಮಹಿಷ ದಸರಾ ಮಾಡಬೇಕು ಅಂತ ಹೊರಡ್ತಿದ್ದಾರಲ್ರಿ. ರಾಕ್ಷಸರ ಆರಾಧನೆ ಮಾಡುವ ಸಂಸ್ಕೃತಿ ಭಾರತದ ಯಾವತ್ತೂ ಅಲ್ಲ. ಅದಕ್ಕೋಸ್ಕರವೇ ನಾವು ಪ್ಯಾಲೆಸ್ತೇನಿನ ಕೃತ್ಯವನ್ನ ಸಮರ್ಥಿಸ್ತಾ ಇಲ್ಲ. ನಾವು ಇಸ್ರೇಲ್ನ ಪರವಾಗಿ ನಿಂತಿದ್ದೀವಿ. ಯಾಕೆ ಅಂತಂದ್ರೆ ನಾವು ರಾವಣನ ಆರಾಧಕರಲ್ಲ, ರಾಮನ ಆರಾಧಕರು. ಆದ್ರೆ ದುರ್ದೈವ ಈ ನಾಡಿನಲ್ಲಿ ಮಹಿಷೆಯ ದಸರಾ ಮಾಡಬೇಕು ಅಂತ ಹೊರಟಿದ್ದಾರಲ್ಲ. ಇದು ಸಂಸ್ಕೃತಿಯ ಆಧಾರದ ಮೇಲೆ ನಮ್ಮನ್ನು ಒಡೆಯುವಂತ ಪ್ರಯತ್ನ. ನಾವೇನಾದ್ರೂ ಈ ಪ್ರಯತ್ನಗಳನ್ನ ಧಿಕ್ಕರಿಸಲಿಲ್ಲ ಅಂದ್ರೆ, ಈ ಪ್ರಯತ್ನಗಳನ್ನ ಒಟ್ಟಾಗಿ ಎದುರಿಸಲಿಲ್ಲ ಅಂತಂದ್ರೆ, ಈ ನಾಡಿನಲ್ಲಿ ಹಿಂದೂ ಸಂಸ್ಕೃತಿಯನ್ನ ಚೂರು ಮಾಡುವಂತ ಪ್ರಯತ್ನ ಮಾಡ್ತಾರೆ. ಮಿತ್ರರೇ, ಕ್ರಿಶ್ಚಿಯನ್ರು ಇಲ್ಲಿಗೆ ನಿಲ್ಲಿಲ್ಲ, ನಿರಂತರ ಮತಾಂತರಗಳನ್ನು ಮಾಡ್ತಾರೆ. ನೀವು ಈ ಭಾಗದಲ್ಲಿ ಹೋದ್ರೆ ಗೊತ್ತಾಗುತ್ತೆ, ಉದ್ದಕ್ಕೂ ಚರ್ಚುಗಳು. ನಾವೊಂದು ಪಾದಯಾತ್ರೆ ಮಾಡುವಾಗ ಒಂದು ಹಳ್ಳಿಯಲ್ಲಿ ಒಂದು ಚರ್ಚು. ಈ ಚರ್ಚಿಗೆ ಯಾರು ಹೋಗ್ತಾರೆ ಅಂತ ಕೇಳಿದ್ರೆ, ಇಡೀ ಹಳ್ಳಿಯಲ್ಲಿ ಒಂದೇ ಮನೆಗೊಂದು ದೊಡ್ಡ ಚರ್ಚು. ನಾನು ಕೇಳಿದೆ, ಈ ಮನೆಯವ್ರನ್ನ ನೀವು ಯಾಕೆ ಅಲ್ಲಿಗೆ ಹೋಗ್ತೀರಾ ಅಂದ್ರೆ, ನಮ್ಮ ಮನೇಲಿ ಇನ್ಯಾರೂ ಹೋಗೋದಿಲ್ಲ ಸರ್, ನಮ್ಮ ಯಜಮಾನ್ರು ಮಾತ್ರ ಹೋಗ್ತಾರೆ. ನಿಮ್ಮ ಯಜಮಾನ್ರು ಯಾಕೆ ಹೋಗ್ತಾರೆ ಅಂದ್ರೆ, ಆ ಚರ್ಚ್ನಲ್ಲೇ ಕೆಲಸ ಮಾಡ್ತಾರೆ ಸರ್ ಅವರು, ಅದಕ್ಕೆ ಹೋಗ್ತಾರೆ ಅಂತ. ಹೀಗೆ ಒಂದೇ ಮನೆ ಇದ್ರೂ ಒಂದು ಚರ್ಚನ್ನ ಕಟ್ಟಿ ನಿರಂತರವಾಗಿ ಮತಾಂತರಕ್ಕೆ ಪ್ರಯತ್ನ ಮಾಡ್ತಾ ಹಿಂದೂಗಳ ಸಂಖ್ಯೆಯನ್ನು ಸ್ವಲ್ಪವೇ ಕಡಿಮೆ ಮಾಡ್ತಾ ಬರುವಂತ ಪ್ರಯತ್ನ ಇದೆಯಲ್ಲ, ಎಚ್ಚರಿಕೆ ಬೇಕು. ಎಂಥ ಕೆಟ್ಟ ಜನ ಇವರು ಅಂತಂದ್ರೆ, ನಮ್ಮ ಮಂದಿರವನ್ನ ಕಾಪಿ ಮಾಡ್ತಾರೆ. ದೂರದಿಂದ ನೋಡ್ಲಿಕ್ಕೆ ಮಂದಿರವೇ, ಹೊರಗಡೆ ಗರುಡಗಂಬ, ಒಳಗಡೆ ಗರ್ಭಗುಡಿ ಎಲ್ಲವನ್ನೂ ವ್ಯವಸ್ಥೆ ಮಾಡ್ಕೊಳ್ತಾರೆ. ಅನೇಕ ಕಡೆಗಳಲ್ಲಿ ಚರ್ಚಿಗೆ ರಥಯಾತ್ರೆ ಇದೆ, ಅನೇಕ ಕಡೆಗಳಲ್ಲಿ ಚರ್ಚಿಗೆ ಉರುಳು ಸೇವೆ ಇದೆ. ಅವ್ರು ಹೇಳುವಾಗ ಹೇಳೋದೇನು, ಹಿಂದೂ ಧರ್ಮದಲ್ಲಿ ಯಾವ್ಯಾವ ಕೆಟ್ಟ ಆಚರಣೆಗಳಿವೆಯೋ ಅದು ಯಾವುದು ಕ್ರಿಶ್ಚಿಯಾನಿಟಿಯಲ್ಲಿ ಇಲ್ಲ ಅಂತ. ಆದ್ರೆ ಯಾವ್ಯಾವ ಆಚರಣೆಗಳನ್ನು ವಿರೋಧಿಸ್ತಾರೋ ಅದನ್ನೇ ಬಳಸ್ಕೊಂಡು ಮತಾಂತರ ಮಾಡುವ ಪ್ರಯತ್ನ ಮಾಡ್ತಿದ್ದಾರಲ್ಲ, ಎಚ್ಚರಿಕೆ ಬೇಕು. ಶೌರ್ಯ ಬೇಕಾಗೋದು ಅಲ್ಲಿ ಅಂತ ಎದೆ ಎತ್ತಿ ನಿಲ್ಲುವಂತ ಸಾಮರ್ಥ್ಯ ತೋರಿಸಿ ಇವರನ್ನು ತಡಿಬೇಕಾಗಿರುವಂತ ಅಗತ್ಯ ಇವತ್ತಿದೆ. ಒಂದ್ ಕಡೆ ಅವ್ರು ಹಾಗೆ ಮಾಡಿದ್ರೆ, ಮತ್ತೊಂದ್ ಕಡೆ ಮುಸಲ್ಮಾನರ ಕಾಟ ಕಡಿಮೆ ಆಗ್ತಿಲ್ಲ, ದಿನೇ ಜಾಸ್ತಿ ಆಗ್ತಿದೆ. ಲವ್ ಜಿಹಾದ್ನ ಮೂಲಕ ಈ ದೇಶದ ಹೆಣ್ಣು ಮಕ್ಕಳನ್ನು ಅಪಹರಿಸ್ಕೊಂಡು ಹೋಗೋ ಪ್ರಯತ್ನ. ನಾನೊಂದು 2-3 ಉದಾಹರಣೆ ನಿಮ್ಗೆ ಕೊಡ್ತೀನಿ. ಲವ್ ಜಿಹಾದ್ ಹೆಂಗ್ ನಡೆಯುತ್ತೆ ಅಂತಂದ್ರೆ, ಮೊದಲಿಗೆ ಹೆಸರು ಬದಲಾಯಿಸಿ ಮಾಡ್ತಾರೆ. ಹೆಸರು ಬದಲಾಯಿಸಿ ಲವ್ ಮಾಡೋದು, ಮೋಸ ಮಾಡೋದು. ನಮ್ಮೂರಿನ ಯಾವುದೋ ಸಾಮಾನ್ಯ ಕಾಲೇಜ್ ಹುಡುಗಿ ಅಂತ ತಿಳ್ಕೊಳ್ಬೇಡಿ. ಈ ನಾಡಿನ ಅತ್ಯಂತ ಶ್ರೇಷ್ಠ ಶೂಟರ್ ಆಗಿದ್ದಂತ, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಭಾರತವನ್ನ ಪ್ರತಿನಿಧಿಸಿದಂತ ತಾರಾ ಸಹದೇವ್ ಅನ್ನುವಂತ ಹೆಣ್ಣು ಮಗಳಿಗೆ ರಕೀಬುಲ್ ಅನ್ನುವಂತ ಒಬ್ಬ ಮುಸಲ್ಮಾನ ಹುಡುಗ ತನ್ನ ಹೆಸರನ್ನ ರಂಜಿತ್ ಕೊಹ್ಲಿ ಅಂತ ಹೇಳಿದ.
ಕೈಗೊಂದು ದಾರ ಕಟ್ಟಿಕೊಂಡ, ಇವಳ ಜೊತೆ ಆಗಾಗ ದೇವಸ್ಥಾನಕ್ಕೆ ತಿರುಗಾಡ್ತಿದ್ದ. ತಾರಾ ಸಹದೇವ್ ತರದ ಬುದ್ಧಿವಂತ ಹೆಣ್ಣು ಮಗಳು ಕೂಡ ಅವನನ್ನ ಹಿಂದೂ ಅಂತ ನಂಬಿದ್ಲು. ಮದುವೆ ಆಯ್ತು, ಮದುವೆಗೆ ಅವ್ರ ಅಪ್ಪ ಅಮ್ಮನೂ ಬಂದಿದ್ರು. ಯಾರೂ ಇವನು ಮುಸಲ್ಮಾನ ಅನ್ನೋದನ್ನ ಬಾಯಿ ಬಿಡ್ಲಿಲ್ಲ. ಎಂಥ ನೆಟ್ವರ್ಕ್ ನೋಡ್ರಿ ಅಯೋಗ್ಯರದ್ದು. ಕೊನೆಗೆ ಒಂದು ದಿನ ಇವನ್ ಮುಸಲ್ಮಾನ ಅಂತ ಗೊತ್ತಾದಾಗ ಅವಳು ತಿರುಗಿ ಬಿದ್ಲು. ಇವನು ಅವಳನ್ನು ಕನ್ವಿನ್ಸ್ ಮಾಡ್ದ, ಮತಾಂತರ ಆಗುವಂತ ಒತ್ತಾಯ ಮಾಡ್ದ, ಎಲ್ಲರನ್ನೂ ಸೇರಿಸಿಕೊಂಡ. ಕೊನೆಗೆ ಪೊಲೀಸರ ಬಳಿ ಅವಳು ಹೋಗಿದ್ದರಿಂದಾಗಿ ನಿನ್ನೆ ಮೊನ್ನೆ ಆರ್ಡರ್ ಬಂದಿದೆ ಕೋರ್ಟ್ನಿಂದ. ರಕೀಬುಲ್ಗೆ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ಘೋಷಣೆ ಮಾಡಿದೆ. ಮಿತ್ರ, ಇದು ಮತಾಂತರಕ್ಕೆ ಕೊಡಬೇಕಾಗಿರುವಂತ ಉತ್ತರ, ಲವ್ ಜಿಹಾದ್ಗೆ ಕೊಡಬೇಕಾಗಿರುವಂತ ಉತ್ತರ. ನಮ್ಮ ಹೆಣ್ಮಕ್ಕಳನ್ನ ಮೋಸ ಮಾಡಿ ಕರ್ಕೊಂಡು ಹೋಗೋ ಪ್ರಯತ್ನ. ಕರ್ಕೊಂಡು ಹೋಗೋದು ಹೇಗೆ? ಮೊದಲಿಗೆ ಶಾರೀರಿಕ ಸಂಪರ್ಕ ಬೆಳೆಸ್ಕೊಳ್ಳೋದು. ತುಂಬಾ ಜನ ತಾಯಂದಿರಿದ್ದೀರಿ, ಕ್ಷಮಿಸಿ, ಇದು ನಡೆಯುವಂತ ಮಾತಾಗಿದ್ದರಿಂದ ನಿಮ್ಗೆ ಹೇಳ್ತೀನಿ. ಮೊಹಮ್ಮದ್ ಶಾರಿಕ್ ಮಮತಾ ಅನ್ನೋ ಹೆಣ್ಣು ಮಗಳೊಂದಿಗೆ 2 ವರ್ಷಗಳ ಕಾಲ ನಿರಂತರ ಶಾರೀರಿಕ ಸಂಪರ್ಕದಲ್ಲಿದ್ದ. ಕೊನೆಗೆ ಅವನಿಗೆ ಮದುವೆ ಆಗಿದೆ ಅಂತ ಗೊತ್ತಾಯ್ತು. ಇವಳು ಹಠ ಹಿಡಿದ್ಲು, ನೀನು ನನ್ನನ್ನು ಮದುವೆ ಆಗಬೇಕು ಅಂತಂದ್ರೆ ಅವಳಿಗೆ ಡೈವರ್ಸ್ ಮಾಡಬೇಕು ಅಂತ. ಅವನೇನ್ ಮಾಡ್ದ ಗೊತ್ತೇನು? ಕೊನೆಗೆ ಇವಳನ್ನು ಕೊಂದೇ ಬಿಟ್ಟ. ನೀನು ನನ್ನ ಜೊತೆ ಶಾರೀರಿಕ ಸಂಬಂಧ ಬಳಸ್ಕೊಂಡು ಇರಲಿಲ್ಲ ಅಂತಂದ್ರೆ ನಿನ್ನನ್ನು ಸಾಯಿಸ್ತೀನಿ ಅಂತ ಸಾಯಿಸೇ ಬಿಟ್ಟ. ಅಹಮದಾಬಾದ್ನಲ್ಲಂತೂ ಇನ್ನೂ ಕೆಟ್ಟ ಘಟನೆ ನಡೀತು. ನಾನು ಒಂದೊಂದು ಘಟನೆಯನ್ನು ಬಿಚ್ಚಿಡಬೇಕಾದ್ರೆ ಬಹಳ ನೋವು ಅನ್ಸುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಸಮೀರ್ ಪ್ರಜಾಪತಿ ಅನ್ನೋ ಹೆಸರಿನಲ್ಲಿ ನಾಜೀರ್ ಅನ್ನುವಂಥ ಅಯೋಗ್ಯ ಒಂದು ಹೆಣ್ಣು ಮಗಳಿಗೆ ಮೋಸ ಮಾಡಿ ಅವಳ ಜೊತೆ ಲಿವಿನ್ನಲ್ಲಿದ್ದ, ಜೊತೆಯಲ್ಲಿ ವಾಸಿಸ್ತಾ ಇದ್ದ, ಅವಳ ಜೊತೆಯಲ್ಲೇ ಇರ್ತಿದ್ದ. ಒಂದಿನ ಅವಳಿಗೆ ಗೊತ್ತಾಯ್ತು ಇವನು ಮುಸ್ಲಿಂ ಅಂತ. ಪ್ರತಿಭಟನೆ ಮಾಡ್ಲಿಕ್ಕೆ ಹೋದ್ರೆ ಅವನ ಇಡೀ ಫ್ಯಾಮಿಲಿಯವರು ಸೇರಿ ಇವಳ ಮೇಲೆ ಯಾವ ಪರಿಯ ದೌರ್ಜನ್ಯ ಮಾಡಿದ್ರು ಅಂದ್ರೆ, ಮಿತ್ರರೇ, ಕಾಲಕ್ರಮದಲ್ಲಿ ಅವಳು ವೇಶ್ಯೆಗಿಂತ ಕಡೆಯಾಗಿ ಹೋಗಿ ಅವನು ಯಾರ್ಯಾರನ್ನ ಕರ್ಕೊಂಡು ಬರ್ತಾನೋ ಅವನ ಜೊತೆ ದೈಹಿಕ ಸಂಪರ್ಕ ಏರ್ಪಡಿಸ್ಕೊಳ್ಬೇಕಾದಂಥ ಅನಿವಾರ್ಯತೆಗೆ ಸಿಲುಕೊಂಡ್ಲಲ್ಲ. ಆನಂತರ ಆಕೆ ಪೊಲೀಸರ ಬಂದು ಎಲ್ಲವನ್ನು ಹೇಳ್ಕೊಂಡಾಗಲೇ ಇಷ್ಟೊಂದು ಭಯಾನಕವಾಗಿದೆ ಲವ್ ಜಿಹಾದ್ ಅಂತ ಗೊತ್ತಾಗಿದ್ದು. ಮಾಡರ್ನೈಸೇಷನ್ಗೆ ಮೊರೆ ಹೋಗುವಂಥ ನಮ್ಮ ಹೆಣ್ಮಕ್ಳು ಏನಾಗ್ತಾರೆ ಗೊತ್ತೇ? ಅಫ್ತಾಬನ ಜೊತೆಗೆ ಶ್ರದ್ಧಾ ಹೋಗಿದ್ದು ನೆನಪಿರಬೇಕು ಬಹಳ ಜನರಿಗೆ. ಹಿಂದೂಗಳು ಬಹಳ ಬೇಗ ಮರೆತು ಬಿಡ್ತೀವಿ ನಾವು. ಅಫ್ತಾಬನ ಜೊತೆಗೆ ಶ್ರದ್ಧಾ ಅನ್ನುವಂಥ ಹುಡುಗಿ ಲಿವಿನ್ನಲ್ಲಿದ್ಲು ಅನೇಕ ದಿನಗಳ ಕಾಲ, ಅನೇಕ ವರ್ಷಗಳ ಕಾಲ. ಆಗಾಗ ಜಗಳ ನಡೀತಿತ್ತು. ಕೊನೆಗೊಂದು ದಿನ ಅಫ್ತಾಬ್ ಏನ್ ಮಾಡಿದ ಗೊತ್ತಾ? ಒಂದು ದೊಡ್ಡ ಫ್ರಿಡ್ಜನ್ನ ಮನೆಗೆ ತಗೊಂಡು ಬಂದ, ದೊಡ್ಡ ಸೂಟ್ಕೇಸನ್ನ ಮನೆಗೆ ತಗೊಂಡ್ಬಂದ. ಶ್ರದ್ಧಾಳನ್ನ ಚೂರು ಚೂರು ಮಾಡಿ 35 ತುಂಡು ಮಾಡಿ ಆ ಸೂಟ್ಕೇಸ್ನಲ್ಲಿಟ್ಟು ಫ್ರಿಡ್ಜ್ನಲ್ಲಿ ತುಂಬಿಟ್ಟಿದ್ದ. ಆನಂತರ ಆ ಸೂಟ್ಕೇಸನ್ನು ತೆಗೆದು ಬಿಸಾಕಿ ಬಂದ. ಶ್ರದ್ಧಾ 35 ಚೂರುಗಳಾಗಿ ಹೋದ್ಲಲ್ಲ. ನನ್ನ ಸಮಾಜ ಇನ್ನೂ ಹೀಗೆ ಇರಬೇಕೇನೋ? ಇವ್ರು ಮಾಡೋದನ್ನ ನೋಡ್ಕೊಂಡಿರ್ಬೇಕಾಗಿದೆ ಏನು? ಮಿತ್ರರೇ, ಇವ್ರು ಯಾವ ಪರಿ ಈ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತಂದ್ರೆ ಬರೀ ಹೆಣ್ಮಕ್ಳನ್ನಲ್ಲ, ನಮ್ಮ ತರುಣರಿಗೆ ಡ್ರಗ್ ಕೊಟ್ಟು ಅವರನ್ನು ಹಾಳು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಹಿಂದೂ ಧರ್ಮದ ಕುರಿತಂತೆ ಅನೇಕ ಪ್ರಶ್ನೆಗಳನ್ನೆತ್ತಿ ನಮ್ಮ ತರುಣರ ತಲೆ ಕೆಡಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಇಂಥ ಸಂದರ್ಭದಲ್ಲೇ ಬಜರಂಗ ದಳ VHP ಅವಶ್ಯಕತೆ ಮೊದಲಿಗಿಂತ 100 ಪಟ್ಟು ಹೆಚ್ಚಿದೆ. 60 ವರ್ಷವಾಗಿರುವಂತ VHP 100 ವರ್ಷ ಮಾಡಬೇಕಾಗಿರುವಂತ ಹೊತ್ತು ಅಂತ ನಾವೆಲ್ಲರೂ ಈಗ ಪ್ರಾರ್ಥಿಸಬೇಕಾದಂತ ಅಗತ್ಯ ಯಾಕಿದೆ ಅಂತಂದ್ರೆ ಇದು ಕ್ರೂಷಿಯಲ್ ಟೈಮ್, ಇದು ಫೈನಲ್ ವಾರ್ ಅಂತ ನನಗನ್ಸುತ್ತೆ. ಈಗಂತೂ ಮುಸಲ್ಮಾನರು ಆಕ್ರಮಣಕಾರಿ ಮನೋವೃತ್ತಿಗೆ ಇಳಿದಿದ್ದಾರೆ. ಮುಸಲ್ಮಾನರ ಬಗ್ಗೆ ಒಂದು ಮಾತಿದೆ, 5%ಗಿಂತ ಕಡಿಮೆ ಇದ್ರೆ ಅವ್ರು ಕಾಲ್ ಕೆಳಗೆ ಕೂತಿರ್ತಾರಂತ. 10% ಹತ್ರಕ್ಕೆ ಬಂದ್ರೆ ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡ್ತಾರಂತ. 20% ಹತ್ರಕ್ಕೆ ಏನಾದರೂ ಅವ್ರು ಬಂದ್ರು ಅಂತಂದ್ರೆ ಕೈಯಲ್ಲಿ ಖಡ್ಗ ಹಿಡಿದು ಊರು ತುಂಬ ತಿರುಗಾಡ್ತಾರಂತೆ. ಈ ದೇಶದಲ್ಲಿ ಕರ್ನಾಟಕದಲ್ಲಿ 20% ಹತ್ರ ಬಂದಿದ್ದಾರೆ ಅಂತ ಎಂಥವನಿಗೂ ಅರ್ಥವಾಗುವ ಸಂಗತಿಗಳು ನಿರ್ಮಾಣಗೊಂಡಿವೆ. ನನಗೆ ಬಹಳ ಬೇಜಾರಿದೆ. ಕಳೆದ ಬಾರಿ ಹರ್ಷನ ಹತ್ಯೆ ಆದಾಗ ಶಿವಮೊಗ್ಗದಲ್ಲಿ ಆಗೊಂದು ದೊಡ್ಡ ಹೋರಾಟ ಅಲ್ಲಿ ನಡೆದಾಗ ಪೊಲೀಸರ ಎದುರಿಗೆ, ಲಾಠಿ ಹಿಡ್ಕೊಂಡಿದ್ದಂತ ಪೊಲೀಸರ ಎದುರಿಗೆ ತಲವಾರ್ ಹಿಡ್ಕೊಂಡಿದ್ದಂತ ಮುಸಲ್ಮಾನರು ತಿರುಗಾಡ್ತಿದ್ರು. ಏನೂ ಮಾಡ್ಲಿಕ್ಕಾಗ್ಲಿಲ್ಲ. ಈ ಬಾರಿ ದೊಡ್ಡದೊಂದು ತಲ್ವಾರನ್ನ ಶಿವಮೊಗ್ಗದಲ್ಲಿ ನೇತಾಕಿದ್ರು. ನಾನು ಕಣ್ಣಾರೆ ನೋಡಿದ್ರಿಂದ ಹೇಳ್ತೀನಿ. ದೊಡ್ಡ ತಲ್ವಾರನ್ನ ನೇತಾಕಿದ್ದಾರೆ. ನೃತ್ಯದ ಹೊತ್ತಲ್ಲಿ ತಲ್ವಾರನ್ನ ಹಿಡ್ಕೊಂಡು ತಿರುಗಾಡ್ತಿದ್ದಾರೆ. ಇವ್ರು ಯಾಕೆ ಹಿಡ್ಕೊಂಡು ತಿರುಗಾಡ್ತಾರೆ ಗೊತ್ತೇನು? ಈ ನಾಡಿನ ಸರ್ಕಾರ ಅವ್ರ ಪರವಾಗಿದೆ. ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ, ನನ್ನ ಅಧಿಕಾರಾವಧಿ ಮುಗಿಯೋದ್ರ ವೇಳೆಗೆ, ಕೇಳ್ಕೊಳ್ಳಿ ಎಂತ ಸರ್ಕಾರ ತಂದು ಕೂರಿಸಿದ್ದೀವಿ, ನನ್ನ ಅಧಿಕಾರಾವಧಿ ಮುಗಿಯೋದ್ರ ವೇಳೆಗೆ ಮುಸಲ್ಮಾನರಿಗೆ ಕೊಡುವಂತ ಅನುದಾನವನ್ನ 10,000 ಕೋಟಿ ರೂಪಾಯಿಗೆ ಏರಿಸ್ತೀನಿ ಅಂತ ಹೇಳಿದ್ದಾರೆ. ದಲಿತರ ಅನುದಾನವನ್ನ ಕಡಿಮೆ ಮಾಡಿ ಬಿಟ್ಟಿ ಭಾಗ್ಯಗಳಿಗೆ ಹಂಚುವಂತ ಸರ್ಕಾರ ಮುಸಲ್ಮಾನರಿಗೆ ಮಾತ್ರ ಅನುದಾನ ಜಾಸ್ತಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡುತ್ತಲ್ಲ. ರಾಜ್ಯದ ಗೃಹ ಸಚಿವರು, ಹೋಮ್ ಮಿನಿಸ್ಟರ್ ಏನ್ ಹೇಳ್ತಾರೆ ಗೊತ್ತಾ? ಇದು ಅಲ್ಲಾಹುವಿನ ಕೃಪೆಯಿಂದ ಬಂದಿರುವಂತ ಸರ್ಕಾರ ಅಂತಾರೆ.
ಅವ್ರು ಹೇಳ್ತಾರೆ DJ ಹಳ್ಳಿ KJ ಹಳ್ಳಿಯಲ್ಲಿ ಅನೇಕ ಅಮಾಯಕರು ಪೊಲೀಸ್ ಸ್ಟೇಷನ್ ಸುಡ್ಲಿಕ್ಕೆ ಹೋಗಿದ್ದ ಅನೇಕ ಅಮಾಯಕರು ಒಳಗಿದ್ದಾರೆ, ಅವರನ್ನು ಬಿಡಿಸಬೇಕು ಅಂತ ಜೈಲರಿಗೆ ಪತ್ರ ಬರೀತಾರೆ. ಇದೊಂದು ಅತ್ಯಂತ ಚಿಕ್ಕ ಘಟನೆ, ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತಾರೆ. ಬಂಗಾರಪ್ಪನವರ ಮಗ ಮಧು ಬಂಗಾರಪ್ಪ ಶಿವಮೊಗ್ಗದ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಹೇಳ್ತಾರೆ ಗೊತ್ತೇನು? ಹಿಂದೂಗಳು ಮೆರವಣಿಗೆಯಲ್ಲಿ ತ್ರಿಶೂಲ ಹಿಡಿತಾರೆ, ಮುಸಲ್ಮಾನರು ಖಡ್ಗ ಹಿಡಿತಾರೆ. ಏನ್ ತಪ್ಪು ಅಂತ. ಏನ್ ಕವರಿಂಗ್ ಫೈರ್ ಇವರಿಗೆ. ಇವ್ರು ಮಾಡಿದ್ದನ್ನ ಮಗ ಮಾಡಿದ್ದನ್ನ ಮನೆಯಲ್ಲಿ ಅಪ್ಪನಿಗೆ ಸಮರ್ಥಿಸ್ಕೊಳ್ಲಿಕ್ಕೆ ಆಗ್ತಿರಲ್ಲ, ಈ ಸರ್ಕಾರ ಮಾತ್ರ ಹೆಂಗ ನಿಂತು ಸಮರ್ಥನೆ ಮಾಡ್ಕೊಳ್ತಿದೆ. ಹೇಗೆ ಬದುಕೋದು ಹಿಂದೂಗಳು? ಮಿತ್ರ, ಎಲ್ಲಿವರೆಗೂ ಬಂದಿದ್ದಾರೆ ಅಂತಂದ್ರೆ ಈ ನಾಡಿನ ಕೃಷಿ ಸಚಿವರು ಹೇಳ್ತಾರೆ, ಅಕಸ್ಮಾತ್ ಕುರಿ ಕೋಳಿಯನ್ನ ಕಡಿಬಹುದಾದ್ರೆ ದನವನ್ನ ಯಾಕೆ ಕಡಿಬಾರ್ದು ಅಂತ ಕೃಷಿ ಸಚಿವರು ಹೇಳ್ತಾರೆ. ಈ ನಾಡಿನಲ್ಲಿ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಒಬ್ಬ ಮಂತ್ರಿ ಹೇಳ್ತಾರೆ, ಯಾರಾದ್ರೂ ಮಿಸುಕಾಡಿದ್ರೆ, ಯಾರಾದ್ರೂ ಮಾತನಾಡಿದ್ರೆ FIR ಹಾಕ್ತೀನಿ ಅಂತ. ಏನ್ FIRಗಳು ಸಂತೆ? ಒಬ್ಬ ಪಾನ್ ಬೀಡ ಅಂಗಡಿಯವನು ಗದಗ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ಅಭದ್ರ ಪದವನ್ನು ಬಳಸಿದ ಅನ್ನೋ ಕಾರಣಕ್ಕೋಸ್ಕರ FIR. ಒಬ್ಬ ಟೀಚರ್ ಕರ್ನಾಟಕವನ್ನು ಸರ್ಕಾರವನ್ನು ಟೀಕಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ FIR. ಸ್ಟಾಲಿನ್ನ ಪ್ರತಿಕೃತಿಯನ್ನ ಕಾವೇರಿ ವಿವಾದದಲ್ಲಿ ಸುಟ್ರು ಅನ್ನೋ ಕಾರಣಕ್ಕೋಸ್ಕರ ನಾನ್ ಬೇಲೆಬಲ್ ಅಫೆನ್ಸ್. ಯಾವ ರಾಜ್ಯ, ಯಾವ ಸರ್ಕಾರ? ಈ ಸರ್ಕಾರವನ್ನು ಆರಿಸಬೇಕಿತ್ತೇನು? ಮಿತ್ರ, ಎಲ್ಲಿವರೆಗೂ ಇವರಿದ್ದಾರೆ ಅಂತಂದ್ರೆ ಸ್ಟಾಲಿನ್ ಹೇಳಿದ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ನಮ್ಮ ಕರ್ನಾಟಕದಲ್ಲಿ ಒಂದಿಬ್ಬರು ಮಂತ್ರಿಗಳು ಅವ್ರು ಹೇಳಿದ್ರಲ್ಲಿ ತಪ್ಪೇನು ಅನ್ನೋ ಅರ್ಥದ ಮಾತನಾಡ್ತಾರಲ್ಲ. ಎಂಥ ಸರ್ಕಾರವನ್ನು ತಂದಿದ್ದೀವಿ ಅಂತ ತುಂಬ ಗೊಂದಲಮಯವಾದ ವಾತಾವರಣ ನಿರ್ಮಾಣ ಆಗಿದೆ. ಮಿತ್ರರೇ, ನಾವಿವತ್ತು ಬಲವಾಗಿ ನಿಲ್ಲಬೇಕಾಗಿದೆ. ಒಬ್ಬ ಮಂತ್ರಿ ಹೇಳಿದ್ದ, ನಂಗೆ ಗೊತ್ತಿಲ್ಲ ಎಷ್ಟು ಜನ ನೆನ್ಪಿಟ್ಕೊಂಡಿದ್ದೀರೋ, ಹಿಂದೂ ಅಂತಂದ್ರೆ ಅಶ್ಲೀಲ ಅಂತ ಹೇಳಿದ್ದ. ಇವತ್ತು ಒಟ್ಟಾಗಿ ನಾವು ನಿಂತ್ಕೊಂಡು ತೋರಿಸ್ಬೇಕಾಗಿದೆ, ಹಿಂದೂ ಅಂದ್ರೆ ಅಶ್ಲೀಲ ಅಂತಂದಿಯಲ್ಲ, ನಾವು ಸುಮ್ಮನಿದ್ದನ್ನು ನೋಡಿ ಹಂಕರ್ದಿದ್ಯಾ? ನಮ್ಮ ಶೌರ್ಯ ಜಾಗರಣೆಯಾದ ನಂತರ ನೀನು ನಮ್ಮ ನೋಡು, ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ತೋರಿಸಬೇಕಾದಂಥ ಅಗತ್ಯ ಇದೆ. ಅಂತ ಹೊತ್ತು ಇವತ್ತು ಬಂದಿದೆ. ನಂಗೆ ಬಹಳ ಬೇಜಾರು ಅಂತಂದ್ರೆ ಕ್ರಿಶ್ಚಿಯನ್ರು ಮುಸಲ್ಮಾನರು ಹೇಗೆ ಮಾಡ್ತಾರೋ ಅಷ್ಟೇ ಗಂಭೀರವಾಗಿ ಈ ನಾಡಿನಲ್ಲಿ ಮಾವೋವಾದಿಗಳು ಕೂಡ ಕೆಲಸ ಮಾಡ್ತಿದ್ದಾರೆ. ಇವ್ರಿಗೆಲ್ರಿಗೂ ಕವರಿಂಗ್ ಫೈರ್ ಕೊಡ್ತಿದ್ದಾರೆ. ಹಿಂದೂಗಳೇನಾದರೂ ಮಾಡಿದ ತಕ್ಷಣಕ್ಕೆ ಮುಗಿಬೀಳುವಂತ ಇವರು ಮುಸಲ್ಮಾನರು ಏನೇ ಮಾಡಿದ್ರು ಅದನ್ನು ಕವರ್ ಮಾಡಲಿಕ್ಕೆ ಅಂತ ಬರ್ತಾರೆ. ನಾವು 100 ದಿಕ್ಕುಗಳಲ್ಲಿ ಮೈ ತುಂಬ ಕಣ್ಣಾಗಿರಬೇಕಾಗಿರುವಂತ ಹೊತ್ತಿದು ಅನ್ನೋದನ್ನ ಮರಿಬೇಡಿ. ಮುಸಲ್ಮಾನರಾಗ್ತಾರೆ, ಆಮೇಲೆ ಜಗತ್ನಲ್ಲಿ ಬೇರೆ ಜನ ಬದುಕೋದು ಬಹಳ ಕಷ್ಟ ಅನ್ನೋದನ್ನ ಎಂಥವರು ಅರ್ಥ ಮಾಡ್ಕೊಳ್ಬಹುದು. ಬರೀ ಜಗತ್ತಿನ ವಿಚಾರ ಅಲ್ಲ, ಅವರು ಭಾರತದ ವಿಚಾರಕ್ಕೆ ಬಂದು ಹೇಳ್ತಾರೆ, ಪಾಕಿಸ್ತಾನದಲ್ಲಿ ಈ 40 ವರ್ಷಗಳಲ್ಲಿ 63% ಮುಸಲ್ಮಾನರು ಜಾಸ್ತಿ ಆಗ್ತಾರೆ, ಶ್ರೀಲಂಕಾದಲ್ಲಿ 48% ಜಾಸ್ತಿ ಆಗ್ತಾರೆ, ಭಾರತದಲ್ಲಿ ಮುಸಲ್ಮಾನರು ಇದೇ ವೇಗದಲ್ಲಿ ಏರಿದ್ರೆ 76% ಜಾಸ್ತಿ ಆಗ್ತಾರೆ ಅಂತ. 76% ಪಾಕಿಸ್ತಾನಕ್ಕಿಂತಲೂ ಜಾಸ್ತಿ. ಅವರ ಅಂದಾಜು ಲೆಕ್ಕ ಎಷ್ಟು ಗೊತ್ತೇನು? ಅವ್ರು ಹೇಳ್ತಾರೆ 2010 ಲೆಕ್ಕಾಚಾರದ ಪ್ರಕಾರ ಭಾರತದಲ್ಲಿ 18 ಕೋಟಿ ಮುಸಲ್ಮಾನರಿದ್ದಾರೆ, 2050ರಲ್ಲಿ 31 ಕೋಟಿ ದಾಟ್ತಾರೆ. 31 ಕೋಟಿ. 20% ಮುಸಲ್ಮಾನರನ್ನ ಇವತ್ತು 15-17% ಮುಸಲ್ಮಾನರನ್ನ ಸಂಭಾಳಿಸೋದೇ ಇಷ್ಟು ಕಷ್ಟ ಆಗ್ತಿದೆ. ಇನ್ನಿವ್ರು 31 ಕೋಟಿ ದಾಟಿದ್ರೆ ಈ ದೇಶದ ಪರಿಸ್ಥಿತಿ ಹೆಂಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಮಿತ್ರರೇ. ಈ ಕಾರಣಕ್ಕೆ ಶೌರ್ಯ ಜಾಗರಣ ಅತ್ಯಂತ ಅವಶ್ಯಕ. ಈ ಭಾರತವನ್ನ ಹಿಂದೂ ಭಾರತವಾಗಿ ಹೀಗೆ ಉಳಿಸ್ಕೊಡ್ಬೇಕು ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಇವತ್ತಿನ ಪೀಳಿಗೆ ಶೌರ್ಯದ ಮೂಲಕ ಎದ್ದು ನಿಲ್ಲಬೇಕಾಗಿರುವಂತ ಅಗತ್ಯ ಇದೆ. ಶೌರ್ಯವನ್ನ ಕಳ್ಕೊಂಡ್ರೆ ಇವತ್ತು ಇಸ್ರೇಲಲ್ಲಿ ಏನಾಯ್ತಲ್ಲ, ಅದು ಭಾರತಕ್ಕೂ ಬಹಳ ದೂರ ಇಲ್ಲ. ಆಗ್ತಿತ್ತು, ಇಸ್ರೇಲಲ್ಲಿ ಆಗಿದ್ದು ಭಾರತಕ್ಕೂ ಆಗಬೇಕಿತ್ತು. ಆದರೆ ಆ ಭಯೋತ್ಪಾದಕರು ಮತ್ತು ನಮ್ಮ ನಡುವೆ ಒಂದು ತಡೆಗೋಡೆ ನರೇಂದ್ರ ಮೋದಿಯ ರೂಪದಲ್ಲಿ ನಿಂತಿದೆಯಲ್ಲ, ಹಂಗಾಗಿ ನಾವು ಬಚಾವಾಗಿದ್ದೀವಿ. ಮಿತ್ರರೇ, ನರೇಂದ್ರ ಮೋದಿ ಬಂದ ನಂತರ ಈ ದೇಶದಲ್ಲಾಗಿರುವಂಥ ಬದಲಾವಣೆ ಸಣ್ಣ ಪ್ರಮಾಣದಲ್ಲಿ ಹೇಳಬೇಕು ನಿಮಗೆ. 500 ವರ್ಷಗಳ ಕಾಲ, ಹೆಚ್ಚು ಕಡಿಮೆ 5 ಶತಮಾನಗಳ ಕಾಲ ರಾಮ ಮಂದಿರ ಬೇಕು ಅಂತ ಹೋರಾಟ ಮಾಡಿದ್ವಿ. ಬಾಬರ್ಗೆ ಅನ್ಸಿತ್ತು ಈ ಮಂದಿರವನ್ನ ಕೆಡವಿದ್ರೆ, ಇಲ್ಲಿರುವಂತ ಮೂರ್ತಿಯನ್ನ ಮುರಿದು ಹಾಕಿದ್ರೆ ರಾಮ ಕಳೆದು ಹೋಗ್ತಾನೆ ಅಂತ. ಆದ್ರೆ ಅವನಿಗೆ ಗೊತ್ತಿರಲಿಲ್ಲ, ಇಲ್ಲಿ ಮೂರ್ತಿಯನ್ನ ನೀನು ಕೆಡಬಹುದು, ಆದರೆ ಜನರ ಹೃದಯದಲ್ಲಿ ಕುಳಿತಿರುವ ರಾಮನನ್ನ ಹೆಂಗ್ ತೆಗಿತೀಯೋ ನೋಡೋಣ ಅಂತ ಈ ದೇಶದ ಜನ ಚಾಲೆಂಜ್ ಮಾಡಿದ್ರು. 500 ವರ್ಷಗಳ ಕಾಲ ರಾಮನನ್ನು ಹೃದಯದಲ್ಲಿಟ್ಕೊಂಡ್ವಿ. ನಮ್ಮ ಮನೆಯಲ್ಲಿ ಹುಟ್ಟೋ ಮಗುವಿಗೆ ರಾಮ ಅಂದ್ವಿ, ರಾಘವ ಅಂದ್ವಿ, ರಾಮಚಂದ್ರ ಅಂದ್ವಿ, ರಾಮನ ಹೆಸರೇ.
ಜಾನಕಿ, ಸೀತೆ, ಜಾಹ್ನವಿ ಎಲ್ಲ ಸೀತೆಯ ಹೆಸರೇ. ಮನೆಯಲ್ಲಿ ಇಬ್ಬರು ಗಂಡು ಮಕ್ಕಳಾದ್ರೆ ರಾಮ ಲಕ್ಷ್ಮಣ, ಅವಳಿ ಜವಳಿ ಹುಟ್ಟಿದ್ರೆ ಲವಕುಶ. ಏನ್ ಚಂದ ರೀ, ಇಡೀ ದೇಶ ರಾಮನನ್ನ ಆರಾಧಿಸ್ಕೊಂಡು ಬಂತು. ಪರಿಣಾಮ 1992ರಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳಕ್ಕೆ ನತಮಸ್ತಕರಾಗಬೇಕು. ಯಾಕೆ ಅಂತಂದ್ರೆ ನಿಜವಾದ ಶೌರ್ಯ ದಿವಸ ಆವತ್ತೇ ಆಯ್ತು. 1992 ಡಿಸೆಂಬರ್ 6ಕ್ಕೆ ಆ ಕಟ್ಟಡ, ಯಾವ ಕಟ್ಟಡ ರಾಮ ಮಂದಿರವನ್ನು ಉರುಳಿಸಿ ಕಟ್ಟಲಾಗಿತ್ತು ಅದನ್ನು ಉರುಳಿಸಿದ್ರಲ್ಲ, ಆಗ ಕೋರ್ಟ್ ಹೇಳ್ತು ಹೆಂಗಿದ್ರು ಕಟ್ಟಡ ಉರುಳಿದೆ, ಕೆಳಗೇನಿದೆ ನೋಡೇ ಬಿಡಿ ಒಂದ್ಸಲ ಅಂತ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳ್ತು ಕೆಳಗೊಂದು ಏನೋ ಕಟ್ಟಡ ಇದ್ದಿದ್ದು ನಿಜ, ಅದನ್ನು ಕೆಡವಿರೋದು ನಿಜ. ಆದರೆ ಇಲ್ಲೇನಾದ್ರೂ ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಆಧಾರದಲ್ಲಿ ಏನಾದ್ರೂ ನಿರ್ಣಯ ಕೊಟ್ರೆ ಇಡೀ ದೇಶದಲ್ಲಾಗುವ ದಂಗೆಯನ್ನ ತಡೆಯೋರು ಯಾರು? ಮೋದಿ ಹೇಳಿದರು ನಾನಿದ್ದೀನಿ, ಯೋಗಿ ಹೇಳಿದ್ರು ಉತ್ತರ ಪ್ರದೇಶ ನಾನು ನೋಡ್ಕೊಳ್ತೀನಿ, ತಲೆ ಕೆಡಿಸ್ಕೊಳ್ಬೇಡಿ ಅಂತ. ವರ್ಡಿಗೆ ಬಂತು, ಹಿಂದೂಗಳ ಪರವಾಗಿ ಬಂತು. 70 ಎಕರೆ ಜಮೀನು ಅದು ಹಿಂದೂಗಳಿಗೆ ಸೇರಿದ್ದು, ಅಲ್ಲಿ ರಾಮ ಮಂದಿರ ಆಗಬೇಕು ಅಂತ ನಿರ್ಣಯ ಆಯಿತು. ಏನೂ ಗಲಾಟೆ ಆಗಲಿಲ್ಲ. ಹಿಂದೂಗಳು ತ್ರಿಶೂಲ ಹಿಡಿತಾರೆ, ಹಿಂಗಾಗಿ ಖಡ್ಗ ಹಿಡಿತಾರೆ ಅಂತ ಹೇಳಿದ ಆ ಮಂತ್ರಿ ತನ್ನ ಮುಖವನ್ನ ಕನ್ನಡಿಯಲ್ಲೊಮ್ಮೆ ನೋಡ್ಕೋಬೇಕು. ಯಾಕೆ ಅಂತಂದ್ರೆ ನಮ್ಮ ಪರವಾಗಿ 500 ವರ್ಷಗಳ ನಂತರ ವರ್ಡಿಗೆ ಬಂತಲ್ಲ. ನಾನು ಚಾಲೆಂಜ್ ಮಾಡಿ ಹೇಳಬಲ್ಲೆ, ಇಲ್ಲಿ ಪೇಟ ಹಾಕೊಂಡು ಕೂತಿರುವಂತ, ಕೇಸರಿ ಶಾಲ್ ಹಾಕೊಂಡು ಕೂತಿರುವಂತ ಯಾರೊಬ್ರು ಕೂಡ ಅವತ್ತು ಪಟಾಕಿ ಹೊಡಿಲಿಲ್ಲ. ಯಾಕೆ ಗೊತ್ತಾ? ಮುಸಲ್ಮಾನರಿಗೆ ನೋವಾಗ್ಬಿಡ್ಬೋದೇನೋ ಪಾಪ ಅಂತ ಹೃದಯದಿಂದ ಅವರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ಕೊಂಡು ಸುಮ್ಮನೆ ಇದ್ದ ಶ್ರೇಷ್ಠ ಸಮಾಜ ರೀ ಇದು. ನಮ್ಮ ಸಮಾಜಕ್ಕೆ ಯಾರಿಗೂ ಕಲ್ಲು ಹೊಡೆದು ಗೊತ್ತಿಲ್ಲ, ನಮ್ಮ ಸಮಾಜಕ್ಕೆ ಯಾರನ್ನು ಸಾಯಿಸಿ ಗೊತ್ತಿಲ್ಲ, ಯಾರಿಗೂ ಉಂಟು ಮಾಡಿ ಗೊತ್ತಿರದ ಶ್ರೇಷ್ಠ ಹಿಂದೂ ಸಮಾಜಕ್ಕೆ ಸೇರಿದವನು ನಾನು. ಆದರೆ ನಮ್ಗೇನ್ ಮಾಡ್ತಾರೆ? ಕಲ್ಲು ತಗೊಂಡು ಹೊಡಿತೀರಿ. ಜನವರಿ 21, 22, 23, 24 4 ದಿನಗಳ ಕಾಲ ವೈಭವವಾಗಿ ರಾಮ ಮಂದಿರದ ಇನಾಗ್ರೇಷನ್ ಆಗುತ್ತೆ. ಜಗತ್ತಿನ ಮೂಲೆಯಿಂದ ಜನ ಬರ್ತಾರೆ. ರಾಮ ಮಂದಿರದ ಇನಾಗ್ರೇಷನ್ ನೋಡ್ತಾರಲ್ಲ, ಇದು ಬರೀ ಸ್ವಾಭಿಮಾನದ ದಿವಸ ಅಲ್ಲ ಮಿತ್ರರೇ, ಇದು ಹಿಂದೂ ಪುನರುತ್ಥಾನದ ದಿವಸ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾದಂತ ಅಗತ್ಯ ಇದೆ. ಹಿಂದೂ ಪುನರುತ್ಥಾನ ಆಯಿತು. ಒಂದು ಕಾಲ ಹಿಂದೂ ಪುನರುತ್ಥಾನ ಆಗಿದ್ದು ಯಾವಾಗ ಗೊತ್ತೇನು? ಸ್ವಾಮಿ ವಿವೇಕಾನಂದರು ಅಮೆರಿಕಾದ ವೇದಿಕೆ ಮೇಲೆ ನಿಂತ್ಕೊಂಡು ಅವತ್ತು ಹಿಂದೂ ಧರ್ಮದ ವೈಭವವನ್ನ ಸಾರಿ ಹೇಳಿದ್ರಲ್ಲ, ಅದು ಒಂದು ಹಿಂದೂ ಪುನರುತ್ಥಾನದ ದಿವಸ. ಆದರೆ ರಾಮ ಮಂದಿರದ ಇನಾಗ್ರೇಷನ್ ಮತ್ತೊಂದು ಹಿಂದೂ ಪುನರುತ್ಥಾನದ ದಿವಸ. ಬರೀ ರಾಮ ಮಂದಿರ ಅನ್ಕೊಂಡಿದ್ದರೇನು? ಕಾಶಿ ಕಾರಿಡಾರ್ ನಿರ್ಮಾಣ ಆಯಿತು. 4 ಅಡಿ ಜಾಗ ಇರಲಿಲ್ಲ ಕಾಶಿ ಮಂದಿರ ನೋಡ್ಲಿಕ್ಕೆ. ಆ ಮಂದಿರಕ್ಕೆ ದೊಡ್ಡದಾಗಿರುವಂತ ಕಾರಿಡಾರ್ ಆಗಿದೆ. ಆದರೆ ಕೆಲಸ ಕಂಪ್ಲೀಟ್ ಆಗಲಿಲ್ಲ. ಯಾಕೆ ಗೊತ್ತೇನು? ಕಾಶಿಯ ಮಂದಿರದಲ್ಲಿ ಶಿವನನ್ನು ನೋಡಿಕೊಂಡು ನಂದಿ ಕೂತಿಲ್ಲ, ನಂದಿ ಶಿವನ ಕಡೆ ಬೆನ್ ಮಾಡ್ಕೊಂಡಿದ್ದಾನೆ. ಯಾಕೆ ಅಂದರೆ ಅವನು ಹೇಳ್ತಾನೆ, ನನ್ನ ಬಾಸ್ ಇಲ್ಲಿದ್ದಾನೆ, ಅದನ್ನು ಮಸೀದಿ ಅಂತ ಕರೀತಾರೆ, ಮಸೀದಿ ಅಲ್ಲ ಅದು ನಿಜವಾದ ಕಾಶಿ ಮಂದಿರ ಅಂತ ಆ ಕಡೆ ಮುಖ ಮಾಡ್ಕೊಂಡು ಕೂತಿದ್ದಾನೆ. ಮುಂದಿನ ಬಾರಿ ಎಲೆಕ್ಷನ್ ಮುಗಿದ ಮೇಲೆ ಅದು ಕೂಡ ಕಾಶಿ ಮಂದಿರವಾಗಬೇಕಾಗಿದೆ. ಮಿತ್ರರೇ, ನೆನಪಿಟ್ಕೊಳ್ಳಿ, ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದು ನಿಮ್ಮ ಕೈಯಲ್ಲಿದೆ ಅನ್ನೋದನ್ನು ಮರಿಬೇಡಿ ಅಂತ. ನಾವು ಮಾಡಬೇಕಾಗಿರೋ ಕೆಲಸವನ್ನು ಮರೆಯುವಂತಿಲ್ಲ. ಬರೀ ಕಾಶಿ ಮಂದಿರ ಅಷ್ಟೇ ಅಲ್ಲ, ಉಜ್ಜಯಿನಿಯ ಮಹಾಕಾಲ ನಿರ್ಮಾಣಗೊಳ್ತು. ಕೇದಾರ ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿತ್ತು. ಹಿಂದೂ ಸಮಾಜದ ತಾಕತ್ತು, ಈ ದೇಶದ ಕ್ಷಮತೆ ಎಂಥದ್ದು, ಭಗವಂತನ ಕೃಪೆ ಎಂಥದ್ದು. ಆ ಪ್ರವಾಹಕ್ಕೆ ಅಕ್ಕಪಕ್ಕದ ಎಲ್ಲವೂ ಕೊಚ್ಚಿಕೊಂಡು ಹೋಯ್ತು. ಕೇದಾರನಾಥದ ಮಂದಿರಕ್ಕೆ 1 ಇಂಚು ಕೂಡ ಅಲುಗಾಟವೂ ಕೂಡ ಆಗದಂತೆ ಭದ್ರವಾಗಿ ನಿಂತಿತ್ತಲ್ಲ. ಇವತ್ತು ಕೇದಾರನಾಥ ಹೆಂಗಿದೆ ಗೊತ್ತೇನು? ಯಾರಾದರೂ ಮುಂಚೆ ಕೇದಾರನಾಥ ನೋಡಿದವರು ಮತ್ತೊಮ್ಮೆ ಕೇದಾರನಾಥಕ್ಕೆ ಹೋಗಿ ಬನ್ನಿ. ನಾನು ಚಾಲೆಂಜ್ ಮಾಡಿ ಹೇಳಬಲ್ಲೆ, ಆಕಾಶದಲ್ಲಿ ಸ್ವರ್ಗ ಹೇಗಿರುತ್ತೆ ಅನ್ನೋದರ ಕಲ್ಪನೆಯನ್ನ ಈ ದೇಶದ ಪ್ರಧಾನಮಂತ್ರಿ ಕೇದಾರನಾಥದಲ್ಲಿ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಅದ್ಭುತವಾಗಿರುವಂತ ಕೇದಾರನಾಥದ ವೈಭವ. ಮಿತ್ರೇ, ಕೈಲಾಸಕ್ಕೆ ಹೋಗಬೇಕು ಅಂತಂದ್ರೆ ನಾವು ಸುತ್ತಾಕೊಂಡು ಹೋಗ್ಬೇಕಿತ್ತು. ನೇಪಾಳದಿಂದ ಚೀನಿಯರ ಪರ್ಮಿಷನ್ ತಗೊಂಡು ಕೈಲಾಸಕ್ಕೆ ಹೋಗ್ಬೇಕಿತ್ತು. ಹೊಸ ರಸ್ತೆ ನಿರ್ಮಾಣ ಆಗ್ತಿದೆ ಕೈಲಾಸಕ್ಕೆ. ಇನ್ನು ಮುಂದೆ ಚೀನಿಯರ ಅನುಮತಿ ಬೇಕಾಗಿಲ್ಲ. ನೇರ ಕೈಲಾಸಕ್ಕೆ ಹೋಗ್ಬೋದಾಗಿರುವಂತ, ಕೈಲಾಸ ಯಾತ್ರೆ ಮಾಡಬಹುದಾಗಿರುವಂತ ಅಪರೂಪದ ಕೆಲಸ ನಡೀತಾ ಇದೆ. ಗಂಗಾರತಿ ನಡೆಯುತ್ತೆ. ಜಗತ್ತಿನ ಜನ ಗಂಗಾರತಿ ನೋಡ್ಲಿಕ್ಕೆ ಬರ್ತಾರೆ. ಏನು ಅದ್ಭುತ, ಏನು ವೈಭವ. ಎಲ್ಲಿವರೆಗೂ ಹಿಂದುತ್ವದ ವೈಭವ ಇದೆ ಎಂದರೆ, ಇವತ್ತು ಒಂದು ಕಾಲದಲ್ಲಿ ನಾನು ಹಿಂದೂ ಅಂತ ಹೇಳಿಕೊಳ್ಳಿಕ್ಕೆ ಎಲ್ಲರೂ ಅಂಜುತ್ತಾ ಇದ್ದ, ನಾಚಿಕೆ ಪಟ್ಕೊಳ್ತಿದ್ದಂಥ ಕಾಲ ಇತ್ತು. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಇವತ್ತು ಇಂಗ್ಲೆಂಡಿನ ಪ್ರಧಾನಿ ರಿಷಿ ಸುನಾಕ್ ಹೇಳ್ತಾನೆ, ನಾನು ಹಿಂದೂ ಅಷ್ಟೇ ಅಲ್ಲ, ನಾನು ಪ್ರತಿನಿತ್ಯ ಪೂಜೆ ಮಾಡುವ ಪ್ರಾಕ್ಟಿಸಿಂಗ್ ಹಿಂದೂ ಅಂತ ಇಂಗ್ಲೆಂಡಿನ ಪ್ರಧಾನಿ ಹೇಳ್ತಾನಲ್ಲ. ಇವತ್ತು ಭಾರತದ ಪ್ರಧಾನಿ ಅಷ್ಟೇ ಅಲ್ಲ, ಇಂಗ್ಲೆಂಡಿನ ಪ್ರಧಾನಿಯು ಹಿಂದೂ ಆಗಿದ್ದಾನೆ ಅನ್ನೋದನ್ನ ಹೆಂಗ್ ಮರೆಯೋದು? ಭಾರತ ಇವತ್ತು ಬದಲಾಗಿದೆ.
ಈ ಬದಲಾಗಿರುವಂಥ ಭಾರತದ ಈ ಹೊತ್ತಿನಲ್ಲಿ ಈ ಭಾರತವನ್ನು ಕಾಪಾಡಿಕೊಳ್ಳಬೇಕಾದ ಜವಾಬ್ದಾರಿಯು ನಮ್ಮ ಮೇಲೆ, ಹೆಗಲ ಮೇಲೆ ಅಷ್ಟೇ ಇದೆ. ಈ ಕಾರಣಕ್ಕೆ ಶೌರ್ಯದ ಜಾಗರಣೆ ಆಗಬೇಕು. ಯಾವತ್ಯಾವತ್ತು ಶೌರ್ಯವನ್ನು ಕಳ್ಕೊಂಡು ನಾವು ಸೆಕ್ಯುಲರಿಸಮ್ನ ಈ ಪರಿಸ್ಥಿತಿಯಲ್ಲಿ, ಈ ವಾತಾವರಣದಲ್ಲಿ ಮುಳುಗಿ ಹೋಗ್ಬಿಡ್ತೀವಲ್ಲ, ಆಗ ಭಾರತ ತನ್ನ ಶಕ್ತಿಯನ್ನು ಕಳ್ಕೊಂಡಿದೆ, ಭೂಮಿಯನ್ನು ಕಳ್ಕೊಂಡಿದೆ. ಇನ್ಮೇಲೆ ಭೂಮಿಯನ್ನು ಕಳ್ಕೊಳ್ಳುವಂತಿಲ್ಲ. ಮುಂದಿನ 6 ತಿಂಗಳಂತೂ ನಮ್ಗೆ ಅತ್ಯಂತ ಕ್ರೂಷಿಯಲ್ ಟೈಮ್. ಯಾಕೆ ಅಂದರೆ ಎಲ್ಲಿಂದ ಯಾವಾಗ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ. ಮೊನ್ನೆ ತಾನೇ ಒಂದು ಕೆಟ್ಟ ಸುದ್ದಿ ಬಂದಿದೆ. ಇಸ್ರೇಲಲ್ಲಿ ಏನಾಗಬೇಕಾಗಿತ್ತು ಅದು ಭಾರತದಲ್ಲೂ ಆಗಬೇಕಾಗಿತ್ತು. ಪುಣ್ಯ ನಮ್ಮ ದೇಶದ ಇಂಟೆಲಿಜೆನ್ಸ್ ಅದನ್ನು ಅವಾಯ್ಡ್ ಮಾಡಿದೆ. ಏನು ಗೊತ್ತೇನು? ರಾಜಸ್ಥಾನದ ಬಾರ್ಡ್ರಲ್ಲಿ ಈ ದೇಶದ ಮಿಲಿಟರಿಯ ಹೊಸ ಬಟ್ಟೆಗಳು ಕಾರ್ನಲ್ಲಿ ಸುಮಾರು 79-80 ಬಟ್ಟೆಗಳ ಜೊತೆ ಸಿಕ್ಕಿದೆ. ಏನರ್ಥ ಗೊತ್ತೇನು? ಮಿಲಿಟರಿ ವೇಷ ಹಾಕ್ಕೊಂಡು ಈ ದೇಶದಲ್ಲಿ ಹೇಗೆ ಇಸ್ರೇಲಿಗೆ ಅವ್ರು ನುಗ್ಗಿದ್ರೋ ಅದೇ ರೀತಿ ಈ ದೇಶದಲ್ಲಿ ಯಾವುದೋ ಕಾಂಡ ಮಾಡಲಿಕ್ಕಿದ್ರು ಅನ್ನುವಂಥ ಸುದ್ದಿ. ಹಿಂಗೇನಾದರೂ ಆಯಿತು ಅಂತಂದರೆ ನಮ್ಮ ಪಕ್ಕದಲ್ಲಿರೋರೇ ಈ ದೇಶದಲ್ಲಿ ಏನು ಮಾಡ್ತಾರೋ ಹೇಳಲಿಕ್ಕೆ ಬರಲ್ಲ. ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥ ಅಗತ್ಯ ಇದೆ. ನಾವು ಯಾರ ಮೇಲೂ ಖಡ್ಗ ಎತ್ಕೊಂಡು ಹೋಗಬೇಕಾಗಿಲ್ಲ, ನಾವಂಥ ಮಂದಿಯೂ ಅಲ್ಲ. ಆದರೆ ಖಡ್ಗ ಎತ್ತಬೇಕಾದ ಅನಿವಾರ್ಯತೆ ಬಂದರೆ ಅಂಜುವ ಜನ ನಾವಲ್ಲ ಎನ್ನುವಂಥ ಸಮರ್ಥವಾಗಿರುವಂಥ ಸಂದೇಶವನ್ನು ಇವತ್ತಿನ ಈ ವೇದಿಕೆಯ ಮೂಲಕ ಕೊಡಬೇಕಾಗಿದೆ. ಆ ಕಾರಣಕ್ಕೆ ಈ ಶೌರ್ಯ ಜಾಗರಣದ ಕಾರ್ಯಕ್ರಮ ಏನಿದೆ ಅದು ನಿಜಕ್ಕೂ ಯಶಸ್ವಿ ಅಂತ ಭಾವಿಸ್ತೀನಿ. ವಿಶ್ವ ಹಿಂದೂ ಪರಿಷತ್ ಅತ್ಯಂತ ಗಂಭೀರವಾದ ಕೆಲಸವನ್ನು ಆರಂಭಿಸಿದ್ದು ರಾಮ ಮಂದಿರದ ನಿರ್ಮಾಣದೊಂದಿಗೆ. ಆ ಸಂದರ್ಭದಲ್ಲಿ ನಡೆಯುವಂಥ ರಥಯಾತ್ರೆಗೆ ತರುಣರ ಬೆಂಬಲ ಬೇಕು, ಅವರ ರಕ್ಷಣೆ ಬೇಕು ಅಂತ ಹುಟ್ಟಿದ್ದು ಬಜರಂಗ ದಳ. ಆ ಲೆಕ್ಕಕ್ಕೆ ನೋಡಿದರೆ ಯಾವ ಕಾರಣಕ್ಕೋಸ್ಕರ ಹುಟ್ಟಿದ್ರೋ ಆ ಕೆಲಸವನ್ನು ಅದ್ಭುತವಾಗಿ ಪರಿಪೂರ್ಣಗೊಳಿಸಿರುವಂಥ ಆ ಎರಡೂ ಸಂಸ್ಥೆಗೆ ನಾವು ಹೃತ್ಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ಆದರೆ ಅವರು ಜವಾಬ್ದಾರಿಯನ್ನು ವಿಸ್ತರಿಸಿಕೊಂಡಿದ್ದಾರೆ. ಬರೀ ಒಂದು ರಾಮ ಮಂದಿರ ಅಲ್ಲ, ಈ ನಾಡಿನ ಎಲ್ಲ ಶ್ರದ್ಧಾ ಕೇಂದ್ರಗಳನ್ನು ಉಳಿಸೋದು ನಮ್ಮ ಹೊಣೆ. ಈ ನಾಡಿನ ತಾಯಂದರನ್ನು ಉಳಿಸೋದು ನಮ್ಮ ಹೊಣೆ. ಈ ದೇಶದ ತರುಣರಲ್ಲಿ ಶಕ್ತಿಯನ್ನು ತುಂಬೋದು ನಮ್ಮ ಹೊಣೆ. ಈ ಇಂಡಿಯಾನ ಭಾರತವನ್ನಾಗಿಸೋದು ನಮ್ಮ ಹೊಣೆ ಅಂತ ಅವರೆಲ್ಲರೂ ಏನು ಸಂಕಲ್ಪ ತಗೊಂಡಿದ್ದಾರೋ ಆ ಸಂಕಲ್ಪಕ್ಕೆ ನಾವು ಬದ್ಧರಾಗಬೇಕಾದಂತ ಅಗತ್ಯ ಇದೆ. ಅವರಿಗೆ ಬೆಂಬಲ ಕೊಡಬೇಕಾದಂತ ಅಗತ್ಯ ಇದೆ ಅಂತ ಅತ್ಯಂತ ಕಳಕಳಿಯಿಂದ ಹೇಳ್ತಾ, ಮಿತ್ರರೇ, ಒಂದು ಘೋಷಣೆ ಕೂಗೋಣ ಎಲ್ಲರೂ. ಭಾರತ್ ಮಾತಾ ಕಿ ಜೈ ಯಾವಾಗಲಿಂದ ಹೇಳಿದ್ದೀವಿ, ಸರ್ಕಾರಗಳಿಗೆ ಮುಟ್ಟಬೇಕಲ್ಲ. ಈ ನಾಡಿನಲ್ಲಿ ಕೆಲವರಿಗೆ ಉರಿ ಜಾಸ್ತಿ ಆಗ್ತಿದೆ ಇತ್ತೀಚೆಗೆ. ನಾನೊಂದಷ್ಟು ಹೇಳ್ತೀನಿ, ನೀವು ಉರಿ ಉರಿ ಅನ್ಬೇಕು. ಹೇಳ್ತೀರಿ ನನ್ನ ಜೊತೆ? ಅವರಿಗೆ ರೀಚ್ ಆಗಬೇಕು ಅಂತ ನನ್ನ ಜೊತೆ ಕೂಗಿ, ಭಾರತ ಅಂದ್ರೆ ಮೋದಿ ಕಂಡ್ರೆ, ಕುಂಕುಮ ತಂದ್ರೆ, ಹಿಂದೂ ಅಂದ್ರೆ, ಕರಾವಳಿ ಅಂದ್ರೆ, ಬಜರಂಗಿ ಕಂಡ್ರೆ, ಕೇಸರಿ ಅಂದ್ರೆ, ಶಿವಾಜಿ ಹೆಸರು, ರಾಮ ಮಂದಿರ, ಮಥುರಾ ಕೃಷ್ಣ, ಗಂಗೆಗೆ ಆರ್ತಿ, POK ಬಂದ್ರೆ, ಟೆರರಿಸ್ಟ್ ಸತ್ರೆ, ಹಿಂದೂ ಎದ್ರೆ, ತುರ್ಕರು ಅತ್ರೆ, VHP ಕಂಡ್ರೆ ಉರಿ 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 ಉರಿ. ಮಿತ್ರ, ಈ ಉರಿ ನಿರಂತರವಾಗಿರ್ಲಿ, ಬರ್ನಾಲ್ ಹಚ್ಕೊಳ್ತಾನೆ ಇರ್ಲಿ. ಕರಾವಳಿಯನ್ನ ಕಂಡ್ರೆ ಏನು ಉರಿತಾ ಇದ್ದಾರೋ ಈ ಉರಿ ಯಾವತ್ತಿಗೂ ನಿಲ್ದೇ ಇರ್ಲಿ ಅಂತ ಆಶಿಸ್ತಾ ಒಂದ್ಸಲ ಉಚ್ಚ ಕಂಠದಲ್ಲಿ ಜೋರಾಗಿ ಜೈಕಾರ ಕೊಡಿ. ಬಲ ಭಾರತ್ ಮಾತಾ ಕೀ, ಬಲ ಭಾರತ್ ಮಾತಾ ಕೀ, ವಂದೇ. ಬಂಧುಗಳೇ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಾಂಗಳಾನಿ ಭವಂತು ಎನ್ನುವಂಥ ಘೋಷವಾಕ್ಯ ನಮ್ಮ ಸನಾತನ ಹಿಂದೂಗಳು. ಹಿಂದೂ ಸಮಾಜ, ಹಿಂದೂ ಧರ್ಮ ಯಾವತ್ತು ಹುಟ್ಟಿಕೊಂಡಿದ್ದು ಎನ್ನುವುದನ್ನು ಯಾವ ಚರಿತ್ರಕಾರನೂ ಇಷ್ಟರವರೆಗೆ ನಿಖರವಾಗಿ ಹೇಳಿದ್ದಿಲ್ಲ. ಯಾವ ಧರ್ಮಕ್ಕೆ, ಯಾವ ಸಮಾಜಕ್ಕೆ, ಯಾವ ಸಂಸ್ಕೃತಿಗೆ ಒಬ್ಬ ವ್ಯಕ್ತಿಯನ್ನು ಜೋಡಿಸಲಿಕ್ಕೆ ಸಾಧ್ಯ ಇಲ್ವೋ ಅದೇ ಸನಾತನ ಧರ್ಮ. ಯಾವುದಕ್ಕೆ ಹುಟ್ಟಿಲ್ಲ ಅದಕ್ಕೆ ಸಾವೂ ಕೂಡ ಇಲ್ಲ. ಯಾವುದು ಒಬ್ಬ ವ್ಯಕ್ತಿಯಿಂದ ಆರಂಭವಾಗಿಲ್ಲ, ಒಬ್ಬ ವ್ಯಕ್ತಿಗೆ ಅದನ್ನು ನಿರ್ನಾಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಇಷ್ಟು ಉದಾತ್ತವಾದಂಥ ನಮ್ಮ ಸನಾತನ ಧರ್ಮವನ್ನು ಎತ್ತಿ ಹಿಡಿದಂತಹ ಮಹಾಪುರುಷರು ನಮ್ಮ ದೇಶದ ಋಷಿಮುನಿಗಳು ಮತ್ತು ಸಾಧು ಸಂತರು. ವಿಶ್ವ ಹಿಂದೂ ಪರಿಷತ್ತು 1964ರಲ್ಲಿ ಉದಯ ಆಗಬೇಕಿದ್ರೆ ಪರಮ ಪೂಜ್ಯ ಗುರೂಜಿಯವರು, ಎರಡನೆಯ ಸರಸಂಘ ಚಾಲಕರು ಪೇಜಾವರ ಸ್ವಾಮಿಗಳಂತವರ
ಚಿನ್ಮಯ ಸ್ವಾಮಿಗಳಂಥವರ ಜೊತೆ ವ್ಯವಹಾರ ಮಾಡ್ತಾರೆ, ಮಾತುಕತೆ ಮಾಡ್ತಾರೆ, ಅವರೊಂದು ನಿರ್ಣಯಕ್ಕೆ ಬರ್ತಾರೆ. ಈ ಸಮಾಜವನ್ನು ರಕ್ಷಿಸಲಿಕ್ಕೆ ಒಂದೊಂದು ವರ್ಗಕ್ಕೆ ಒಂದೊಂದು ಜವಾಬ್ದಾರಿಯನ್ನು ಸಂಘ ಕೊಡ್ತಾ ಇದೆ. ಸಮಸ್ತ ಹಿಂದೂಗಳನ್ನು ಏಕತ್ರ ಜೋಡಿಸುವ ವಿಚಾರದಲ್ಲಿ ಹಿಂದೂ ಸಮಾಜಕ್ಕೆ ತೊಂದರೆ ಬಂದಾಗ, ತೊತ್ತು ಬಂದಾಗ ಅದರ ಸಂರಕ್ಷಣೆ ಆಗಬೇಕು. ಹಿಂದೂ ಜೀವನ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು. ಹಿಂದೂ ಶ್ರದ್ಧಾ ಕೇಂದ್ರಗಳಿಗೆ ಅಪವಿತ್ರ ಆದಾಗ ಅದನ್ನು ರಕ್ಷಣೆ ಮಾಡಬೇಕು. ಈ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿಗೆ ವಿಶೇಷವಾದಂಥ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಇವತ್ತು ವಿಶ್ವ ಹಿಂದೂ ಪರಿಷತ್ತು ಹಿರಿಯರ ಆಣತಿಯಂತೆ 60 ವರ್ಷದ ಸಾಧನೆಯನ್ನು ಮಾಡಿ ಷಷ್ಠಬ್ದ ಪೂರ್ತಿಯ ಹಂತದಲ್ಲಿದೆ. ನಿನ್ನೆ ನಮ್ಮ ಹಿರಿಯರಾದಂತಹ ಹಿರಿಯ ಪ್ರಚಾರಕರು ಸು ರಾಮಣ್ಣವರು ಬಂಟ್ವಾಳದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ 60 ವರ್ಷ ತುಂಬಿದಾಗ ಅವನಿಗೆ ಸ್ವಲ್ಪ ಅರಳು ಮರಳು ಅಂತ ಹೇಳ್ತಾರೆ. ಅರಳು ಮರಳು ಅಂದರೆ ಸ್ವಲ್ಪ ಬುದ್ಧಿ ನಿಧಾನವಾಗ್ತದೆ, ತಲೆ ಅಷ್ಟು ಚುರುಕಾಗಿ ಓಡುವುದಿಲ್ಲ, ರಕ್ತ ಸಂಚಾರ ಕಡಿಮೆ ಆಗ್ತದೆ. ಆ ದೃಷ್ಟಿಯಿಂದ ಅವನ ಒಂದು ಹಂತ ಮುಡಿಯಿತು, ಅನಂತರ ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ ಜನ ತಿಳ್ಕೊಂಡಿದ್ದಾರೆ. ಹಾಗಲ್ಲ, ನಮ್ಮ ಹಿರಿಯರು ಷಷ್ಠಬ್ದವನ್ನು ಅರಳು ಮರಳು ಅಂತ ಹೇಳಲಿಲ್ಲ, ಮರಳಿ ಅರಳು ಅಂತ ಹೇಳಿದ್ದಾರೆ. ಒಬ್ಬ ವ್ಯಕ್ತಿಯ ಜೀವನವನ್ನು 2 ಹಂತವಾಗಿ, ಒಂದು ಚಕ್ರ, ಈ ಸಂವತ್ಸರಗಳ ಚಕ್ರ ಪೂರ್ತಿಯಾದ ನಂತರ ನಮ್ಮ ಹಿರಿಯರು ಹೇಳಿದ್ದಾರೆ, ಒಬ್ಬ ಮನುಷ್ಯನಿಗೆ ಭಾರತದಲ್ಲಿ 120 ವರ್ಷ, 60 ವರ್ಷ ತುಂಬಿದಾಗ ಅವನ ಯೌವನ, ಅವನು ಮಾಡಿದ ಸಾಧನೆಗಳು ಅಲ್ಲಿಗೆ ನಿಲ್ಲಬಾರ್ದು. ಮತ್ತೊಮ್ಮೆ ಅವನು ಪುನಃ ಅರಳಬೇಕು, ಮರಳಿ ಅರಳಬೇಕು ಎನ್ನುವಂಥ ಮಾತನ್ನು ಸಮಯೋಚಿತವಾಗಿ ಹಿರಿಯರು ಹೇಳಿದ್ದಾರೆ. ಇವತ್ತು ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ವಿಶ್ವ ಹಿಂದೂ ಪರಿಷತ್ತು ಅದರ ಯುವ ವಿಭಾಗ ಬಜರಂಗ ದಳವನ್ನು ತನ್ನ ಜೊತೆ ಇಟ್ಟುಕೊಂಡು ಹಿರಿಯರು ಏನು ಅಪೇಕ್ಷೆ ಪಟ್ಟಿದ್ದಾರೆ, ಸೂಲಿಬಲೆಯವರು ಏನು ಎಲ್ಲ ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತು 60 ವರ್ಷದ ಈ ಹೊತ್ತಿನ ನಮ್ಮ ವಿಶ್ವ ಹಿಂದೂ ಪರಿಷತ್ತು ಹಾಗೂ ಬಜರಂಗ ದಳ ವಿಶೇಷವಾದಂತಹ ಒಂದು ಸಾಮರ್ಥ್ಯದಿಂದ, ಚಾಕಚಕ್ಯತೆಯಿಂದ, ಉದ್ದೇಶದಿಂದ ಮರಳಿ ತನ್ನನ್ನು ಸಮಾಜಕ್ಕೆ, ಈ ರಾಷ್ಟ್ರಕ್ಕೆ, ಈ ಧರ್ಮಕ್ಕೆ, ಈ ಸಂಸ್ಕೃತಿಗೆ ಅರ್ಪಿಸುವಂತಹ ಒಂದು ಸುದಿನ ಇವತ್ತು ಅಂತ ಹೇಳಿ, ಇಷ್ಟೊಂದು ಹೊತ್ತು ದೂರ ದೂರದ ಹಳ್ಳಿ ಪ್ರದೇಶದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು, ಏನು ನಮ್ಮ ಕಾರ್ಯಕರ್ತರ ಉದ್ದೇಶ ಏನಿತ್ತು, ನಮ್ಮ ಹಿರಿಯರ ಅಂಬೋಣ ಏನಿತ್ತು, ಈ ಶೌರ್ಯ ಜಾಗರಣ ಯಾತ್ರೆ ಇವತ್ತು ಸಫಲವಾಯಿತು. ಮಂಗಳೂರಿನಲ್ಲಿ ನಾನಿವತ್ತು ಹೇಳ್ತಾ ಇದ್ದೆ ನಾಗರಾಜ್ ಶೆಟ್ಟರ್ ಹತ್ರ, ಎಷ್ಟೋ ಸಮಯದ ನಂತರ ಒಂದು ಸಮಾಜೋತ್ಸವ ಆಗ್ತದೆ. ಎಷ್ಟೋ ಸಮಾಜ ಇದರಲ್ಲಿ ಇಲ್ಲಿ ಕೂತಂಥ ಹಲವಾರು ಈಗ ಆಗ ಯುವಕರಾಗಿದ್ದಾರೆ, ಅವರೆಲ್ಲ ಹೀಗೆ ನನ್ನ ಹಾಗೆ ಮುದುಕರಾಗಿದ್ದಾರೆ. ನಾವು ವಯಸ್ಸಿನಲ್ಲಿ ಮಾತ್ರ ಮುದುಕರು, ನಮ್ಮ ಸ್ಪಿರಿಟ್ಟಿನಲ್ಲಿ, ನಮ್ಮ ಸ್ಫೂರ್ತಿಯಲ್ಲಿ ನಾವು ಮುದುಕರಾಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಿಂದೆ, ನಮ್ಮ ಜೊತೆ ಶೌರ್ಯದ, ಪರಾಕ್ರಮದ ಒಂದು ದೊಡ್ಡ ಪಡೆ ಇದೆ ಎನ್ನುವ ಸಂತೋಷ, ಒಂದು ಸಮಾಧಾನದಿಂದ ನಾವಿದ್ದೆ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಲಿಕ್ಕೆ ಸಹಕರಿಸಿದಂಥ ಎಲ್ಲ ನನ್ನ ಬಂಧುಗಳಿಗೂ, ಯುವಕರಿಗೂ, ತಾಯಂದಿರಿಗೂ ಹೃದಯದ ಅಂತರಾಳದ ನಮನವನ್ನು ಸಲ್ಲಿಸುತ್ತಾ, ಬೋಲೋ ಭಾರತ್ ಮಾತಾ ಕಿ ಧನ್ಯವಾದ.